हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। ಹರೇ ಕೃಷ್ಣ ಮಾತಾಜಿ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಾತಾಜಿ? ಓಕೆ ಮಾತಾಜಿ, ಧನ್ಯವಾದಗಳು. ನಾನು ಇವತ್ತಿನ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುತಿಗಳು, ಮತ್ತೊಮ್ಮೆ ನಾನು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಈಶೋಪನಿಷತ್ತಿನ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು
ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗುತ್ತೀರಿ ತಲುಪಿಸುವಂತ ಶಕ್ತಿ ನನಗೆ ಗುರು ಪರಂಪರೆ ಮೂಲಕ ಕರುಣಿಸ್ತಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಇವಾಗ ಈಶೋಪನಿಷತ್ತನ್ನ ತಿಳ್ಕೊತಾ ಇದ್ದೀವಿ. ಇದರಲ್ಲಿ 18 ಮಂತ್ರಗಳಿವೆ. ನಾವು ಇವಾಗ 16 ಮಂತ್ರಗಳನ್ನ ನಾವು ತಿಳ್ಕೊಂಡಿದೀವಿ. ಸಂಕ್ಷಿಪ್ತವಾಗಿ ತಿಳ್ಕೋಬೇಕು ಅಂತಂದ್ರೆ ಮೊದಲ 3 ಮಂತ್ರದಲ್ಲಿ ನಮ್ಗೆ ಈಶಾ ತತ್ವವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಈಶಾ ತತ್ವ ಅಂದ್ರೆ ಏನು ಅಂತ ತಿಳಿಸಿಕೊಟ್ರು. ಈಶಾ ತತ್ವವನ್ನ ನಾವು ಪಾಲಿಸಿದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಯಾವುದೇ ಒಂದು ಕರ್ಮದ ಪ್ರಕ್ರಿಯೆ ಇಲ್ದಲೆ ನಾವು ಜೀವನವನ್ನ ನಡೆಸ್ಬೋದು. ಅದಾದ್ಮೇಲೆ ದೇಹವನ್ನ ಬಿಟ್ಟ ಮೇಲೆ ನಾವು ಭಗವಂತ ಲೋಕಕ್ಕೆ ಹೋಗೋ ಅರ್ಹತೆಯನ್ನ ನಾವು ಪಡಿತೀವಿ. ಅದೇ ನಾವು ಈಶಾ ತತ್ವವನ್ನ ಅನುಸರಿಸಲಿಲ್ಲ ಅಂತಂದ್ರೆ ನಾವು ನಮ್ಮನ್ನ ನಾವು ಆತ್ಮಘಾತಕ ಅಥವಾ ಆತ್ಮಹತ್ಯೆ ಮಾಡ್ಕೊಂಡ ಹಾಗೆ ನಮ್ಮನ್ನ ಭಗವಂತ ಅವರು ತಮ್ಮ ಪ್ರದೇಶಗಳಿಗೆ ಅವರು ಕಳಿಸ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಭಗವಂತನ ಅಚಿಂತ್ಯ ಶಕ್ತಿಯನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ 3 ರೀತಿಯ ಭಕ್ತರಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ ಅಧಿಕಾರಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಉತ್ತಮ ಅಧಿಕಾರಿಯ ದೃಷ್ಟಿಕೋನದಿಂದ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳೋದು ಮತ್ತೆ ಜೀವರಾಶಿಗಳನ್ನ ಅರ್ಥ ಮಾಡ್ಕೊಳೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ. ಉತ್ತಮ ಅಧಿಕಾರಿಯ ದೃಷ್ಟಿಯಿಂದ ನಾವು ಎಲ್ಲವನ್ನ ನೋಡೋದನ್ನ ನಾವು ಕಲ್ತ್ಕೊಂಡ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಶಾಂತಿಯಿಂದ ಇರ್ಬೋದು. ಯಾರನ್ನು ನಾವು ದ್ವೇಷ ಮಾಡೋ ಹಾಗಿಲ್ಲ. ಮತ್ತೆ ಆ ಭ್ರಾತೃತ್ವ ಅಂತ ನಾವು ಏನು ಸ್ಥಾಪಿಸ್ಲಿಕ್ಕೆ ಹೊರಟಿದೀವಿ ಅದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ 3 ಶ್ಲೋಕದಲ್ಲಿ ನಮ್ಗೆ ವಿದ್ಯೆ ಅವಿದ್ಯೆ ಆ 2 ನಮ್ಗೆ ಅಮೃತತ್ವವನ್ನ ಪಡ್ಕೊಳ್ಲಿಕ್ಕೆ ಬೇಕು ಅಂತ ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ಮುಂದಿನ 3 ಶ್ಲೋಕಗಳಲ್ಲಿ ನಮ್ಗೆ ಸಂಭೂತಿ ಅಸಂಭೂತಿ ಮತ್ತೆ ಇವೆರಡರ ಜ್ಞಾನ ನಮ್ಗೆ ಆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ಕೊನೆಯ 4 ಶ್ಲೋಕದಲ್ಲಿ ನಮ್ಗೆ ಆ ಭಗವಂತ ರೂಪರಹಿತ ಅಲ್ಲ, ನಿರಾಕಾರ ಅಲ್ಲ. ಅವರು ತಮ್ಮನ್ನ ತಾವು ಅವರು ಆ ಒಂದು ಬ್ರಹ್ಮ ಜ್ಯೋತಿಯ ಹೊದಿಕೆಯಿಂದ ಅವರು ಆವೃತಗೊಳಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಅವರು ಭಗವಂತ ದರ್ಶನವನ್ನ ಅವರು ಕೊಡೋದಿಲ್ಲ. ಅದಕ್ಕೆ ಇಲ್ಲಿ ಸ್ವಯಂಭುವ ಮನು ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಆ ಒಂದು ನಿನ್ನ ಬ್ರಹ್ಮ ಜ್ಯೋತಿಯ ಕಿರಣದ ಹೊದಿಕೆಯನ್ನ ನೀನು ಹೋಗಲಾಡಿಸಿ ನನಗೆ ಆ ನಿನ್ನ ಮಂಗಳಕರವಾದಂತಹ ದಿವ್ಯ ರೂಪವನ್ನ ನನಗೆ ತೋರಿಸು, ದರ್ಶನವನ್ನ ಮಾಡಿಸು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದಾರೆ. ಮತ್ತೆ ಅವರು ಎಲ್ಲರ ಪರಿಪೂರ್ಣ ರಕ್ಷಕ ಅಂತ ನಾವು ತಿಳ್ಕೊಂಡ್ವಿ. ಅವರು ಎಲ್ಲರನ್ನ ಅವರು ರಕ್ಷಣೆ ಮಾಡ್ತಾರೆ, ಅದು ಪರಿಪೂರ್ಣವಾಗಿ ರಕ್ಷಣೆ ಮಾಡ್ತಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತೆ ನೆನ್ನೆ ಅಧ್ಯಾಯದಲ್ಲಿ ನಾವು ಭಗವಾನ್ ಅದರ ಒಂದು ಅರ್ಥವನ್ನ ನಾವು ತಿಳ್ಕೊಂಡ್ವಿ. ಅವರು ರಕ್ಷಣೆಯನ್ನ ಮಾಡ್ತಾರೆ, ನಮ್ಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಮತ್ತೆ ಅವರು ನಮ್ಮಲ್ಲೂ ಇರ್ತಾರೆ, ನಾವು ಅವರಲ್ಲಿ ಇರ್ತೀವಿ. ಮತ್ತೆ ನಮ್ಗೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಮಾರ್ಗದರ್ಶನವನ್ನ ಅವ್ರು ನಮ್ಗೆ ಕೊಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಈಗ 17ನೇ ಮಂತ್ರದಲ್ಲಿ ಮತ್ತೆ ಅದರ ಮುಂದುವರಿದ ಭಾಗ ಮತ್ತೆ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಪ್ರಾರ್ಥನೆಗಳನ್ನ ನಾವು ಸಾಯುವ ಸಮಯದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆಗಳು. ನಾವ್ ಇದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ನಾವು ಜೀವನದ ಪೂರ್ತಿ ಭಕ್ತಿಯನ್ನ ಮಾಡಿರ್ಬೇಕು ಅಂತ ಪ್ರಭುಪಾದ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವ್ ಇದನ್ನ ಕೇಳ್ಕೊಳೋದಕ್ಕೆ ಆಗೋದಿಲ್ಲ. ನಾವು ಭಕ್ತಿಯನ್ನೇ ಮಾಡಿಲ್ಲ ಅಂದ್ರೆ ಭಗವಂತನಿಗೆ ನಾವ್ ಏನನ್ನ ಕೇಳ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ. ಇದಕ್ಕೆ ಮುಂಚೆ ನಾನು ಹೇಳಿದ ಹಾಗೇನೆ ನಾವು ಡಿಸರ್ವ್ ಅಂಡ್ ಡಿಸೈರ್, ನಾವು ಅರ್ಹತೆಯನ್ನ ಪಡ್ಕೋಬೇಕು. ಆಮೇಲೆ ನಾವು ಭಗವಂತನಿಗೆ ನಮ್ಮ ಆಸೆಯನ್ನ ವ್ಯಕ್ತಪಡಿಸ್ಬೇಕು. ಅರ್ಹತೆನೇ ಇಲ್ಲ ಅಂತಂದ್ರೆ ನಾವು ಆಸೆಯನ್ನ ವ್ಯಕ್ತಪಡಿಸಿದ್ರೆ ಹೇಗೆ ಅಲ್ವಾ. ಈಗ ನಮ್ಗೆ ಈ 17ನೇ ಶ್ಲೋಕದಲ್ಲಿ ನಮ್ಗೆ ಮತ್ತೆ ತುಂಬಾ ಮುಖ್ಯವಾದ ವಿಷಯವನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಮಂತ್ರ 17. ವಾಯುರನಿಲ ಅಮೃತಂ ಅತೇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ವಾಯುರನಿಲ ಅಮೃತಂ ಅತೇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ವಾಯುರನಿಲ ಅಮೃತಂ ಅತೇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ಹರೇ ಕೃಷ್ಣ. ಯಾರಾದ್ರೂ ಓದಿದ್ದೀವೋ ಪ್ಲೀಸ್. ಹರೇ ಕೃಷ್ಣ. ಓದಿ ಮತ್ತೆ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲ ಮಾತಾಜಿ? ಓದಿ ಮಾತಾಜಿ. ವಾಯುರನಿಲ ಅಮೃತಂ ಅತೇದಂ ಭಸ್ಮಾತಂ ಶರೀರಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಮಂತ್ರ 17. ವಾಯು ಅನಿಲಂ ಅಮೃತಂ ಅತಃ ಭಸ್ಮಾತ್ಮತಂ ಶರೀರಂ ಓಂ ಕೃತೋ ಸ್ಮರಂ ಓಂ ಕೃತೋ ಸ್ಮರ ಸ್ಮರ ಕೃತಂ ಸ್ಮರ ಕೃತಂ ಸ್ಮರ ಸ್ಮರ.
ಕೃತೋ ಸ್ಮರಂ ಕೃತಂ ಸ್ಮರ. ಕರೆಕ್ಟ್ ಮಾತಾಜಿ? ಕ್ರತೋ ಕ್ರತೋ ಸ್ಮರ ಕೃತಂ ಸ್ಮರ. ಕೃತ. ಓಂ ಕೃತೋ ಸ್ಮರ ಕೃತಂ ಸ್ಮರ ಕೃತೋ ಸ್ಮರಂ ಕೃತಂ ಸ್ಮರ. ಕರೆಕ್ಟ್ ಮಾತಾಜಿ? ಅದೇ ಮಾತಾಜಿ, ನೀವು ಕೃತ ಅಂತಿದ್ರೆ ಅದು ಕ್ರತೋ. ಕ್ರತೋ ಸ್ಮರ ಕ್ರತೋ ಕೃತಂ ಸ್ಮರ. ಓಂ ಕ್ರತೋ ಸ್ಮರ ಕೃತಂ 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 ಸ್ಮರ ಕ್ರತೋ ಸ್ಮರಂ ಕೃತ ಸ್ಮರ. ಕರೆಕ್ಟ್ ಮಾತಾಜಿ? ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ನಾನು. ಹಾ ಮಾತಾಜಿ. ಮಂತ್ರ 17. ವಾಯುರನಿಲಮ ಅಮೃತ ಮತೇತಂ ಭಸ್ಮತಾಂ ಶರೀರಂ ಓಂ ಕೃತೋ ಸ್ಮರ ಕೃತಂ ಸ್ಮರ ಕೃತೋ ಸ್ಮರ ಕೃತಂ ಸ್ಮರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಾಯು ಪ್ರಾಣವಾಯುವು, ಅನಿಲಂ ಇಡೀ ವಾಯುವನ್ನು, ಅಮೃತಂ ಅವಿನಾಶಿಯನ್ನು, ಅಥ ಈಗ, ಇದಂ ಈ, ಭಸ್ಮಾಂತಂ ಭಸ್ಮವಾದ ನಂತರ, ಶರೀರಂ ಶರೀರವು, ಓಂ ಓ ಭಗವಂತನೇ, ಕ್ರತೋ ಎಲ್ಲ ಯಜ್ಞ ಯಾಗಾದಿಗಳ ಭೋಕ್ತೃವೆ, ಸ್ಮರ ಸ್ಮರಿಸು, ಕೃತಂ ನಾನು ಮಾಡಿದ್ದನ್ನೆಲ್ಲ, ಸ್ಮರ ಸ್ಮರಿಸು, ಕ್ರತೋ ಕ್ರತುವೆ, ಸ್ಮರ ಸ್ಮರಿಸು, ಕೃತಂ ನಾನು ನಿನಗೆ ಮಾಡಿದ್ದನ್ನೆಲ್ಲ ಸ್ಮರ ಸ್ಮರಿಸು. ಅಲ್ವಾ? ಎರಡೆರಡು ಸತಿ ಅವ್ರು ಹೇಳ್ತಾ ಇದಾರೆ, ನಿನ್ಗೆ ಏನೆಲ್ಲ ನಾನು ಭಕ್ತಿಯನ್ನ ಮಾಡಿದೆ ಅದನ್ನ ನೀನು ಸ್ಮರಿಸು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅನುವಾದ ಮತ್ತು ಭಾವಾರ್ಥ ಶಿಲಪ್ರಪಾದವರಿಂದ ಶಿಲಪ್ರಪಾದವರಿಗೆ ಜಯವಾಗಲಿ. ಈ ಕ್ಷಣಿಕ ಶರೀರ ಸುಟ್ಟು ಬೂದಿಯಾಗಲಿ, ಪ್ರಾಣ ವಾಯು ಗಾಳಿಯೊಂದಿಗೆ ಬೆರೆಯಲಿ. ಈಗ ಭಗವಂತನೇ, ನಾನು ಮಾಡಿದ ಯಜ್ಞ ಯಾಗಾದಿಗಳನ್ನೆಲ್ಲ ಸ್ಮರಿಸಿಕೋ. ನೀನೇ ಅಂತಿಮ ಸ್ವೀಕರ್ತನಾದ್ದರಿಂದ ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಜ್ಞಾಪಕದಲ್ಲಿಟ್ಟುಕೋ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಭಗವಂತನನ್ನ ಅವರು ಏನು ಪ್ರಾರ್ಥನೆ ಮಾಡ್ಕೋತಾ ಇದ್ರೆ, ನಾನು ಏನೆಲ್ಲ ಮಾಡಿದ್ದೆ ನನ್ನ ಜೀವನದಲ್ಲಿ ಅದನ್ನೆಲ್ಲವನ್ನ ನೀನು ಜ್ಞಾಪಕದಲ್ಲಿ ಇಟ್ಕೋ. ಇವಾಗ ನನ್ನ ದೇಹ ಸುಟ್ಟು ಬೂದಿ ಆಗ್ಲಿ, ಇದು ಕ್ಷಣಿಕವಾದಂತಹ ಶರೀರ, ಇದು ಸುಟ್ಟು ಬೂದಿ ಆಗ್ಬಿಡ್ಲಿ. ಮತ್ತೆ ನನ್ನ ಪ್ರಾಣವಾಯು ಅನ್ನೋದು ಅದು ಗಾಳಿಯೊಂದಿಗೆ ಬೆರಿಲಿ ಅಲ್ವಾ? ನಮ್ಮ ಆತ್ಮ ದೇಹವನ್ನು ತಿಳಿಸಿದ್ಮೇಲೆ ಏನಾಗುತ್ತೆ, ಈ ಶರೀರ ಆ ಪಂಚಭೂತದಲ್ಲಿ ಲೀನ ಆಗುತ್ತೆ. ನಮ್ಮ ಶರೀರ ಆಗಿರೋದು ಪಂಚಭೂತಗಳಿಂದ, ಎಲ್ಲಿಂದ ಬಂತು ಅಲ್ಲಿಗೆ ನಮ್ಮ ದೇಹ ಹೊರಟೋಗುತ್ತೆ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನನ್ನ ಶರೀರ ಅಂದ್ರೆ ಏನು ಈ ಭೌತಿಕ ಶರೀರ ಇದೆ ಅಂದ್ರೆ ಸ್ಥೂಲ ಶರೀರ, ಅದು ಸುಟ್ಟು ಬೂದಿ ಆಗ್ಬಿಡ್ಲಿ. ಮತ್ತೆ ಈ ಪ್ರಾಣವಾಯು ಅದು ಗಾಳಿಯೊಂದಿಗೆ ಬೆರೆತು ಬಿಡ್ಲಿ ಅಂತ ಹೇಳ್ತಾ ಇದಾರೆ. ಆದ್ರೆ ನಾವು ಮಾಡಿರೋ ನಾನ್ ಮಾಡಿರುವಂತಹ ಯಜ್ಞ ಯಾಗಾದಿಗಳನ್ನೆಲ್ಲ ನೀನು ಸ್ಮರಣೆಯಲ್ಲಿ ಇಟ್ಕೋ, ಯಾಕಂದ್ರೆ ನೀನೇ ಅದನ್ನ ಸ್ವೀಕರಿಸಿರೋದು. ಅದಕ್ಕೋಸ್ಕರ ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಯಾಕೆ ಈ ತರ ಕೇಳ್ಕೊತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇವಾಗ ನಮ್ಗೆ ದೇಹದ ಬಗ್ಗೆ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ ಮೊದಲು. ಅದಾದ್ಮೇಲೆ ಮತ್ತೆ ನಾವು ಇಲ್ಲಿ ಭಗವಂತನನ್ನ ನಾವು ಹೊಂದ್ಲಿಕ್ಕೆ ನಾವು ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಎಂ ವಾಪಿ ಸ್ಮರಣ್ ಭಾವಂ, ನಾವ್ ಇದನ್ನ 8ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರುವ ಭಗವದ್ಗೀತೆಯಲ್ಲಿ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದೊಂದ್ ಸ್ವಲ್ಪ ದೊಡ್ಡದಾದಂತಹ ಭಾವಾರ್ಥವನ್ನ ಪ್ರಭುಪಾದರು ಕೊಟ್ಟಿದ್ದಾರೆ. ಇದೆಲ್ಲ ನಮ್ಗೆ ತಿಳಿದಿರೋ ಅಂತದನ್ನೇ ನಾವು ಮತ್ತೆ ಅದನ್ನ ಜ್ಞಾಪಿಸ್ಕೊಂತ ಹೋಗೋಣಂತೆ. ನಮ್ಮ ದೇಹ, ನಾವು ಈ ದೇಹವನ್ನ ಪಡೆದಿದೀವಿ. ಮತ್ತೆ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಪ್ರಯಾಣ ಮಾಡ್ತಾ ಮಾಡ್ತಾ ನಮ್ಗೆ ಮನುಷ್ಯ ಜನ್ಮ ಬರುತ್ತೆ. ಮನುಷ್ಯ ಜನ್ಮ ಬಂದಾಗ್ಲೂ ನಾವು ಮತ್ತೆ ಪ್ರಾಣಿ ಜನ್ಮದಲ್ಲಿ ಏನನ್ನ ಮಾಡಿದೀವೋ ಅದನ್ನೇ ಮಾಡಿದ್ರೆ ಅಲ್ವಾ ನಾವು ಮೂರ್ಖರಾಗ್ತೀವಿ ಅಲ್ವಾ? ಸೊ ನಾವು ಬುದ್ಧಿಹೀನರಾಗ್ತೀವಿ. ಸೊ ನಮ್ಗೆ ಮನುಷ್ಯ ಜನ್ಮ ಬಂದಾಗ ನಾವು ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವ್ ಏನನ್ನ ಸ್ಮರಣೆ ಮಾಡ್ಬೇಕು, ಏನನ್ನ ಸ್ಮರಣೆ ಮಾಡಿದ್ರೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಯಾವಾಗ್ಲೂ ಒಂದು ಪ್ರಶ್ನೆ ಇದೆ ಅಲ್ವಾ? ಇವಾಗ ಅಕಸ್ಮಾತ್ ಸಾಯೋ ಸಮಯದಲ್ಲಿ ನಮ್ಗೆ ಗೊತ್ತಿದೆ, ಈಗ ನಾವು ಯಾವ ಒಂದು ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ ನಾವು ಅದೇ ಭಾವ ಇರುವಂತಹ ದೇವನ ನಾವು ಪಡಿತೀವಿ. ನಾವು ಭರತ ಮಹಾರಾಜನನ್ನ ನೋಡಿದ್ವಿ ಅಲ್ವಾ? ಅವನು ಎಲ್ಲ ತನ್ನ ರಾಜ್ಯವನ್ನ ಈ ಸಕಲವನ್ನೂ ಅವನು ಬಿಟ್ಟು ಬಂದ, ಚಿಕ್ಕ ವಯಸ್ಸಲ್ಲೇ ಬಂದ. ಯಾಕಂದ್ರೆ ಅವನು ಭಗವಂತನ ಭಕ್ತಿಯನ್ನು ಮಾಡಿ ಭಗವಂತ ಲೋಕಕ್ಕೆ ಹೋಗ್ಬೇಕು ಅಂತ. ಆದ್ರೆ ಅಲ್ಲಿ ಅವನು ಒಂದು ಜಿಂಕೆಯ ಮೋಹಕ್ಕೆ ಬಿದ್ದ್ಬಿಡ್ತಾನೆ. ಕೊನೆಗೆ ಸಾಯುವ ಸಮಯದಲ್ಲಿ ಜಿಂಕೆನ ನೆನಪಿಸ್ಕೊಂಡು ಅವನು ಸಾವನ್ನ ಅಪ್ಪೋದ್ರಿಂದ ಅವನು ಜಿಂಕೆಯ ಶರೀರವನ್ನೇ ಹೊಂದುತ್ತಾನೆ ಅಲ್ವಾ? ಅದನ್ನ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಯಾವ ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ ಅದೇ ಭಾವವನ್ನ ನಾವು ಪಡಿತೀವಿ, ಅಂತಹದೇ ಶರೀರವನ್ನ ನಾವು ಪಡಿತೀವಿ ಅನ್ನೋದಕ್ಕೆ ಅವ್ರದ್ದು ಎಕ್ಸಾಂಪಲ್ ಅನ್ನ ನಾವು ತಿಳ್ಕೊಂಡಿದೀವಿ. ಅದೇ ಅಕಸ್ಮಾತ್ ಇವಾಗ ಭಕ್ತಿಯನ್ನ ಮಾಡಿರ್ತಾರೆ, ಆದ್ರೆ ಸಾಯೋ ಸಮಯದಲ್ಲಿ ಅಕಸ್ಮಾತ್ ಆಕ್ಸಿಡೆಂಟೋ ಅಥವಾ ಕೋಮಾದಲ್ಲಿದ್ದು ದೇಹವನ್ನ ಬಿಟ್ರೆ ಏನಾಗುತ್ತೆ ಅವ್ರಿಗೆ? ಅವ್ರು ಏನನ್ನೂ ಸ್ಮರಣೆ ಮಾಡ್ಕೊಳೋ ತರ ಆಗೋದಿಲ್ಲ ಅಲ್ವಾ? ಅವಾಗ ಅವರ ಗತಿ ಏನು ಅಂತ ಹೇಳಿ ನಮ್ಗೆ ಯಾವಾಗ್ಲೂ ಪ್ರಶ್ನೆ ಅಲ್ವಾ? ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ನಾವು ಅಕಸ್ಮಾತ್ ನಾವು ಸ್ಮರಣೆ ಮಾಡ್ಕೊಳ್ಳಿಲ್ಲ ಅಂದ್ರೂ ಭಗವಂತ ಸ್ಮರಣೆ ಮಾಡ್ಕೊಂಡ್ರೆ ನಾವು ಸ್ಮರಣೆ ಮಾಡ್ಕೊಂಡ ಹಾಗೇನೆ ಆಗತ್ತೆ. ಸೊ ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ನಾನೇ ಸ್ಮರಣೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಸೊ ಭಗವಂತನೇ ಸ್ಮರಣೆ ಮಾಡ್ಕೋತಾರೆ. ಸೊ ಆಗ ನಾವು ಭಗವಂತ ಲೋಕಕ್ಕೆ ಹೋಗೋ ಅರ್ಹತೆನ ಪಡಿತೀವಿ. ಬಟ್ ಇದು ಯಾವಾಗ ಸಾಧ್ಯ ಆಗುತ್ತೆ? ನಾವು ನಮ್ಮ ಜೀವನದುದ್ದಕ್ಕೂ ಭಕ್ತಿಯನ್ನ ಮಾಡಿದ್ರೆ ಮಾತ್ರನೇ ಭಗವಂತ ನಮ್ಗೆ ಈ ಕೃಪೆಯನ್ನ ಕೊಡ್ತಾನೆ. ಇಲ್ಲ ಅಂತಂದ್ರೆ ಇಲ್ಲ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಈಗ ಇಲ್ಲಿ ಭಾವಾರ್ಥದಲ್ಲಿ ಈ ದೇಹದ ಬಗ್ಗೆ ನಮ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನಾವು 2ನೇ ಅಧ್ಯಾಯದಲ್ಲಿ ಈ ಆತ್ಮ ಜ್ಞಾನವನ್ನ ಏನ್ ಪಡ್ಕೊಂಡ್ವಿ, ಕೃಷ್ಣ ಮೊದಲು ಅರ್ಜುನನಿಗೆ ಆತ್ಮಜ್ಞಾನವನ್ನೇ ಕೊಡೋದು. ಯಾಕಂದ್ರೆ ನಾವ್ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ನಾವ್ ಯಾವ್ದನ್ನು ಸಹ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾನಿವಾಗ ನಾನು ಗೃಹಿಣಿ ಅಂತ ನಾನು ಅರ್ಥ ಮಾಡ್ಕೋಬೇಕು. ನಾನು ಗೃಹಿಣಿ ಅಂತ ಅರ್ಥ ಮಾಡ್ಕೊಂಡಲೆ ನಾನು ಅತ್ತೆ ಮನೆಗೆ ಹೋದಾಗ ನಾನು ಮಗಳ ತರ ಆಡಿದ್ರೆ ಅಲ್ವಾ, ಅಲ್ಲಿ ಪರಿಪೂರ್ಣವಾಗಿ ಎಲ್ಲ ಉಲ್ಟಾ ಪಲ್ಟಾ ಆಗತ್ತೆ ಅಲ್ವಾ. ನಾವು ನಮ್ಮನ್ನ ದೇಹ ಅಂತ ನಾವು ಜೀವನ ಮಾಡಿದ್ರೆ ಅದರ ಒಂದು ಶೈಲಿಯೇ ಬೇರೆ ಇರುತ್ತೆ. ಇಲ್ಲ ನನ್ನ ದೇಹ ಅಲ್ಲ ಆತ್ಮ ಅಂದ ತಕ್ಷಣ ನಮ್ಮ ಕರ್ಮಗಳೆಲ್ಲವೂ ಸಹ ಬೇರೆ ಆಗ್ಬಿಡತ್ತೆ ಅಲ್ವಾ. ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಇವಾಗ ಆ ಒಂದು ಆತ್ಮದ ಸಂತೋಷಕ್ಕೋಸ್ಕರವೇ ನಾನು ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಅಲ್ವಾ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾನು ದೇಹ 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 ಅನ್ಕೊಂಡು ದೇಹದ ಕುರಿತಾಗಿ ಯೋಚನೆ ಮಾಡ್ತೀನಿ 24 ಗಂಟೆಗಳ ಕಾಲ. ನನ್ ದೇಹ ಅನ್ಕೊಂಡು ಏನ್ ಕೆಲಸಗಳನ್ನ ಮಾಡ್ಬೇಕು ಅದನ್ನೇ ನಾನು ಮಾಡ್ತೀನಿ ಅಲ್ವಾ. ಅದಕ್ಕೆ ಫಸ್ಟ್ ಕೃಷ್ಣ ಏನ್ ಮಾಡಿದ್ರು, ಅರ್ಜುನನಿಗೆ ಆತ್ಮಜ್ಞಾನವನ್ನ ಅವರು ಕೊಡ್ತಾರೆ. ಇಲ್ಲಿ ಈ ಭಾವಾರ್ಥದಲ್ಲೂ ಸಹ ಪ್ರಭುಪಾದರು ಮತ್ತೆ ಅದನ್ನ ನಮಗೆ ನೆನಪಿಸ್ತಾ ಇದ್ರೆ ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಯಾರಾದ್ರೂ ಓದಿ, ಸ್ವಲ್ಪ ಬೇಗ ಬೇಗ ಓದಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಭಾವಾರ್ಥ: ಕ್ಷಣಿಕವಾದ ಭೌತ ದೇಹವು ದೇಹಕ್ಕೆ ಹೊರಗಿನ ಉಡುಪಿನಂತೆ. ಭೌತ ದೇಹ ಅಳಿದ ಮೇಲೆ ಜೀವಿಯು ನಾಶವಾಗುವುದಿಲ್ಲ, ಅವನು ಸ್ವಸ್ವರೂಪವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದೆ. 2.13.18-30. ಜೀವಿಯ ಸ್ವರೂಪ ಎಂದೂ ನಿರಾಕಾರವಲ್ಲ, ಬದಲಿಗೆ ಐಹಿಕ ಪೋಷಾಕು ನಿರಾಕಾರ ಮತ್ತು ಅದು ಅವಿನಾಶಿಯಾದ ವ್ಯಕ್ತಿಯ ರೂಪಕ್ಕೆ ತಕ್ಕಂತೆ ಆಕಾರ ಕಳೆಯುತ್ತದೆ. ಅಪರಿಪೂರ್ಣ ಜ್ಞಾನವಿರುವವರು ತಪ್ಪಾಗಿ ಭಾವಿಸುವಂತೆ ಯಾವ ಜೀವಿಯು ಮೂಲತಃ ನಿರಾಕಾರವಲ್ಲ. ಜೀವಿಯು ಐಹಿಕ ದೇಹ ನಾಶವಾದ ಮೇಲೂ ಅಸ್ತಿತ್ವದಲ್ಲಿರುತ್ತದೆಂದು ಈ ಮಂತ್ರವು ದೃಢಪಡಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ನಮ್ಗೆ, ಈ ದೇಹವನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ? ಈ ಕ್ಷಣಿಕವಾದ ಭೌತ ದೇಹವನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ? ಬಟ್ಟೆಗೆ ಮಾತಾಜಿ. ಬಟ್ಟೆಗೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಏನ್ ಹೇಳ್ತಾ ಇದ್ದಾರೆ, ನಾವು ಭೌತ ದೇಹ ಅಳಿದ ಮೇಲೆ ಜೀವಿಯು ನಾಶ ಆಗೋದಿಲ್ಲ. ನಾವೇನ್ ಅನ್ಕೋತೀವಿ, ನಾವು ಸತ್ತು ಹೋಗ್ಬಿಟ್ರೆ ನಮ್ದು ಮುಗೀತು, ಇನ್ನೇನು ಇಲ್ಲ, ನಮ್ಮ ಒಂದು ಜೀವನ ಅನ್ನೋದೇ ಮುಗ್ದೋಯ್ತು ಅಂತ ನಾವ್ ಅನ್ಕೋತೀವಿ. ಆದ್ರೆ ಅದು ಒಂದು ಉಡುಪನ್ನ ನಾವು ಬದಲಾಯಿಸಿದ ಹಾಗೆ ಅಲ್ವಾ. ಸೊ ಜೀವಿ ಯಾವತ್ತೂ ಸಹ ಅಳಿಯೋದಿಲ್ಲ. ಇದನ್ನೇ ನಮ್ಗೆ ಆತ್ಮಜ್ಞಾನವನ್ನ ನಮ್ಗೆ ಅರ್ಜುನನಿಗೆ ಕೃಷ್ಣ ತಿಳಿಸಿಕೊಟ್ಟಿರೋದು ಅಲ್ವಾ. ಇದನ್ನ ಸ್ಪಷ್ಟವಾಗಿ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಜೀವಿಯ ಸ್ವರೂಪ ಎಂದೂ ನಿರಾಕಾರವಲ್ಲ ಅಲ್ವಾ. ನಮ್ಗೆ ಅಂತ ಒಂದು ರೂಪ ಇದೆ. ನಾವು ಸತ್ ಚಿತ್ ಆನಂದ ಸ್ವರೂಪಿಗಳು. ಹೇಗೆ ಭಗವಂತ ಸತ್ ಚಿತ್ ಆನಂದ ಸ್ವರೂಪಿನೋ ಹಾಗೆ ನಾವೂ ಸಹ ಸ್ವರೂಪ ಅಂದ್ರೆ ಒಂದು ರೂಪ ಅನ್ನೋದು ನಮ್ಗೆ ಇದೆ, ಆಧ್ಯಾತ್ಮಿಕ ರೂಪ ಇದೆ. ಇವಾಗ ನಾನು ಏನನ್ನೋ ಒಂದು ಇಚ್ಛೆ ಪಟ್ಟೆ, ಆ ಇಚ್ಛೆಯನ್ನ ಪೂರೈಸ್ಲಿಕ್ಕೆ ಭಗವಂತ ಒಂದು ನನಗೆ ಉಡುಪನ್ನ ಅಥವಾ ಯಂತ್ರವನ್ನ ಕೊಟ್ಟಿದ್ದಾನೆ. ಈ ದೇಹವನ್ನ ಯಂತ್ರವಾಗಿ ನಾನು ಉಪಯೋಗಿಸ್ಕೊಂಡು ನಾನು ಈ ಜೀವನವನ್ನ ನಡೆಸ್ತೀನಿ, ಮತ್ತೆ ನನ್ನ ಆಸೆಗಳನ್ನ ನಾನು ಪೂರೈಸ್ಕೊತೀನಿ ಅಲ್ವಾ. ನಾನಿವಾಗ ಹಕ್ಕಿ ತರ ಹಾರಾಡ್ಬೇಕಂದ್ರೆ ಈ ಮನುಷ್ಯ ಶರೀರದಲ್ಲಿ ಆಗೋದಿಲ್ಲ. ಅದಕ್ಕೆ ಭಗವಂತ ಏನ್ ಮಾಡ್ತಾರೆ, ಅದಕ್ಕೆ ಸರಿಯಾಗಿರುವಂತಹ ಒಂದು ದೇಹವನ್ನ ಕೊಡ್ತಾರೆ ಹಕ್ಕಿ ತರ ಹಾರಾಡ್ಲಿಕ್ಕೆ. ಇಲ್ಲ ನಾನು ನೀರಲ್ಲಿ ನಾನು ಮೀನಿನ ತರ ಈಜ್ಬೇಕು ಅಂದ್ರೆ ನನಗೆ ಈ ಮನುಷ್ಯ ಶರೀರದಲ್ಲಿ ಆಗೋದಿಲ್ಲ. ಅದಕ್ಕೆ ಭಗವಂತ ಏನ್ ಮಾಡ್ತಾರೆ, ಆ ಮೀನಿನ ಶರೀರವನ್ನು ಅಥವಾ ಯಾವ್ದೋ ಒಂದು ಜಲಚರದ ಶರೀರವನ್ನ ಅವ್ರು ನಮ್ಗೆ ಕೊಡ್ತಾರೆ ಅಲ್ವಾ. ಅಂದ್ರೆ ಈ ಒಂದು ಪೋಷಾಕ್ ಏನಿದೆ ಅದು ನಮ್ಗೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ಇದು ನಮ್ಗೆ ಸಿಗ್ತಾ ಇರೋದು. ಸೊ ಅದಕ್ಕೆ ಈ ಪೋಷಾಕು ನಿರಾಕಾರವೇ ಹೊರತು ಆ ಪೋಷಾಕಿನಲ್ಲಿ ವಾಸ ಮಾಡ್ತಿರುವಂತಹ ಆ ಜೀವಿ ಯಾವತ್ತೂ ನಿರಾಕಾರ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಪರಿಪೂರ್ಣ ಜ್ಞಾನ ಯಾರಿಗೆ ಇರೋದಿಲ್ವೋ ಅವ್ರೇನು ಯೋಚನೆ ಮಾಡ್ತಾರೆ, ಆ ಜೀವಿ ಅನ್ನೋದು ಅದು ನಿರಾಕಾರ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಮತ್ತೆ ಇನ್ನೊಂದ್ ಏನನ್ನ ಅರ್ಥ ಮಾಡ್ಕೋಬೇಕು, ಈ ದೇಹ ನಾಶ ಆದ್ಮೇಲೂ ಸಹ ಆ ಜೀವಿ ಅನ್ನೋದು ಉಳಿತಾನೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಯಾವುದೇ ಒಂದು ಅಸ್ತ್ರ ಶಸ್ತ್ರದಿಂದ ನಾವು ಆ ಒಂದು ಆತ್ಮವನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಬೆಂಕಿಯಿಂದ ಸುಡ್ಲಿಕ್ಕೆ ಆಗೋದಿಲ್ಲ, ನೀರಿನಿಂದ ನೆನೆಸ್ಲಿಕ್ಕೆ ಆಗೋದಿಲ್ಲ, ಗಾಳಿಯಿಂದ ಒಣಗಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆತ್ಮ ಯಾವಾಗ್ಲೂ ಅವಿನಾಶಿ. ಅವನು ಏನು ಅವನಿಗೆ ಹುಟ್ಟು ಅನ್ನೋದು ಇಲ್ಲ, ಸಾವು ಅನ್ನೋದು ಇಲ್ಲ. ಆ ಹುಟ್ಟು ಸಾವು ಅನ್ನೋದಿರೋದು ಈ ದೇಹಕ್ಕೆ ಮಾತ್ರ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ಐಹಿಕ ಜಗತ್ತಿನ ಇದನ್ನ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ದೊಡ್ಡದಾಗಿದೆಯಲ್ಲ ಮಾತಾಜಿ ಚಾಪ್ಟರ್, ನೀವೇ ಓದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಬೇಗ ಇಲ್ಲ ಆಗುತ್ತೆ ಮಾತಾಜಿ, ಯಾಕಂದ್ರೆ ನಾನು ಒಬ್ಳೆ ಓದಿದ್ರೆ ನಿಮ್ಗೆ ಅದೇನು ಗೊತ್ತಾಗೋದಿಲ್ಲ, ಮತ್ತೆ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ, ಎಷ್ಟಾಗುತ್ತೋ ಅಷ್ಟು ಓದಿ. ಆಮೇಲೆ ನಾನು ಟೈಮ್ ಆಯ್ತು ಅಂದ್ರೆ ನಾನು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೇನೆ.
ಸರಿ ಮಾತಾಜಿ. ಐಹಿಕ ಜಗತ್ತಿನಲ್ಲಿ ಐಹಿಕ ಪ್ರಕೃತಿಯು ಜೀವಿಗಳಿಗೆ ಅವರವರ ಇಂದ್ರಿಯಾಪೇಕ್ಷೆಗೆ ತಕ್ಕಂತೆ ನಾನಾ ಬಗೆಯ ದೇಹಗಳನ್ನು ಸೃಷ್ಟಿಸುವಲ್ಲಿ ಅದ್ಭುತವಾದ ಕೈಚಳಕ ತೋರಿಸುತ್ತದೆ. ಅಮೇಧ್ಯದ ರುಚಿ ನೋಡಬಯಸುವ ಜೀವಿಗೆ ಅಮೇಧ್ಯ ತಿನ್ನುವುದಕ್ಕೆ ಯೋಗ್ಯವಾದ ದೇಹವನ್ನು, ಅಂದರೆ ಹಂದಿಯ ದೇಹವನ್ನು ನೀಡಲಾಗುವುದು. ಅಂತೆಯೇ ಮಾಂಸಭಕ್ಷಣ ಮಾಡಬಯಸುವ ಜೀವಿಗೆ ಇತರ ಪ್ರಾಣಿಗಳ ರಕ್ತ ಕುಡಿದು ಮಾಂಸ ತಿಂದು ಆನಂದಿಸುವ ಹುಲಿಯ ದೇಹ ಕೊಡಲಾಗುವುದು. ಮಾನವ ಜೀವಿಯ ಹಲ್ಲು ಬೇರೆ ರೀತಿ ಇರುವುದರಿಂದ ಅವನು ಅಮೇಧ್ಯವನ್ನಾಗಲಿ ಮಾಂಸವನ್ನಾಗಲಿ ತಿನ್ನುವಂತಿಲ್ಲ. ಅವನು ಆದಿವಾಸಿ ಸ್ಥಿತಿಯಲ್ಲೂ ಅಮೇಧ್ಯವನ್ನಾಗಲಿ ಮಾಂಸವನ್ನಾಗಲಿ ತಿನ್ನಬಯಸುವುದಿಲ್ಲ. ಮಾನವ ಹಲ್ಲುಗಳು ಹೇಗಿವೆ ಎಂದರೆ ಅವು ಹಣ್ಣು ತರಕಾರಿಗಳನ್ನು ತಿನ್ನಬಹುದು ಮತ್ತು ಮಾಂಸವನ್ನು ತಿನ್ನಬಹುದಾದರೆ 2 ಕೋರೆ ಹಲ್ಲುಗಳನ್ನು ಅವನಿಗೆ ಕೊಡಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ ನಾವ್ ಇವಾಗ ಈ ಶ್ಲೋಕದಲ್ಲಿ ನಾವ್ ಏನನ್ನ ನೋಡಿದ್ವಿ, ಅಲ್ಲಿ ಏನನ್ನ ಕೇಳ್ಕೊತಾ ಇದ್ದಾರೆ, ನನ್ನ ಒಂದು ಈ ದೇಹ ಅಲ್ವಾ ಅದು ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗ್ಬಿಡ್ಲಿ, ಮತ್ತೆ ನನ್ನ ಪ್ರಾಣವಾಯು ಗಾಳಿಯಲ್ಲಿ ಹೋಗ್ಬಿಡ್ಲಿ ಅಲ್ವಾ. ಆದ್ರೂ ಸಹ ನಾನ್ ಮಾಡೋದನ್ನೆಲ್ಲ ಜ್ಞಾಪಿಸ್ಕೊಂತಿದ್ದಾರೆ. ಅಂದ್ರೆ ಏನ್ ಅರ್ಥ, ನಾವು ದೇಹ ಅಲ್ಲ ಅಂತಾನೆ ಅರ್ಥ. ನಾವ್ ದೇಹವಾಗಿದ್ರೆ ಅಲ್ಲಿ ನಾಶ ಆಗೋಯ್ತು ಅಲ್ವಾ, ಅದು ಬೆಂಕಿಯಲ್ಲಿ ಅದು ಸುಟ್ಟು ಹೋಯ್ತು, ಪ್ರಾಣವಾಯು ಗಾಳಿಲಿ ಸೇರ್ಕೊಂಡ್ಬಿಡ್ತು, ಮತ್ತೆ ಇನ್ನೇನ್ ಉಳಿತು ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ದೇಹದ ಬಗ್ಗೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈ ದೇಹ ಅನ್ನೋದು ನಮ್ಮ ಇಂದ್ರಿಯ ಅಪೇಕ್ಷೆಗೆ ತಕ್ಕ ಹಾಗೆ ಭಗವಂತ ಕೊಡ್ತಾರೆ ಅಲ್ವಾ. ಏನು ಏನ್ ಹೇಳ್ತಾರೆ, ಕರ್ಮಣ ದೈವ ನೇತ್ರೇಣ ಅಲ್ವಾ. ಸೊ ನಮ್ಮ ಕರ್ಮಾನುಸಾರ ಮತ್ತೆ ಭಗವಂತನ ಆ ಒಂದು ಇಚ್ಛಾನುಸಾರ ನಮ್ಗೆ ಈ ದೇಹ ಸಿಗತ್ತೆ ಅಲ್ವಾ. ಹೌದು, ನಾನು ಇವಾಗ ಇಚ್ಛೆ ಪಡ್ಬೋದು ನಾನು ಮಹಾರಾಣಿ ಆಗ್ಬೇಕು ಅಂತ, ಅದು ಸಾಧ್ಯ ಇಲ್ಲ, ನನಗೆ ಅರ್ಹತೆ ಇಲ್ಲ ಅಂದ್ರೆ ನಾನು ಮಹಾರಾಣಿ ಆಗ್ಲಿಕ್ಕೆ ನನಗೆ ಭಗವಂತ ಅನುಮತಿ ಕೊಡೋದಿಲ್ಲ ಅಲ್ವಾ. ಸೊ ನಮ್ಮ ಕರ್ಮಾನುಸಾರ ಭಗವಂತನ ಇಚ್ಛಾನುಸಾರ ಅವರು ಅಲ್ಲಿ ಒಪ್ಪಿಗೆಯನ್ನ ಕೊಡ್ಬೇಕು, ಅವಾಗಷ್ಟೇ ನನಗೆ ಅದಕ್ಕೆ ತಕ್ಕನಾದ ಒಂದು ದೇಹ ಸಿಗುತ್ತೆ. ಸೊ ಇಲ್ಲಿ ನಾನು ಇದಕ್ಕಿಂತ ಮುಂಚೆ ಎಕ್ಸಾಂಪಲ್ ಕೊಟ್ಟೆ ಹಕ್ಕಿಯ ಎಕ್ಸಾಂಪಲ್ ಅನ್ನ ಕೊಟ್ಟೆ, ಮತ್ತೆ ಆ ಒಂದು ಜಲಚರದ ಎಕ್ಸಾಂಪಲ್ ಅನ್ನ ಕೊಟ್ಟೆ. ಇಲ್ಲಿ ಪ್ರಭುಪಾದರು ಏನನ್ನ ಕೊಡ್ತಾ ಇದ್ದಾರೆ, ಈ ಹಂದಿಯ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಮನುಷ್ಯ ಜನ್ಮ ಕೊಟ್ಟಾಗ ನಮ್ಗೆ ಈ ಒಂದು ನೀತಿ ನಿಯಮಗಳಿದೆ, ಇದನ್ನೇ ನಾವು ಪಾಲಿಸ್ಬೇಕು ಅಂತ. ಆತರ ಪಾಲಿಸ್ತಲೇ ನನಗೆ ದೇವರ ಪ್ರಸಾದವನ್ನ ತಿಂದಲೇ ಇಷ್ಟ ಬಂದಿದ್ದೆಲ್ಲ ನಾನು ತಿಂತಾ ಇದ್ರೆ ಭಗವಂತ ಏನ್ ಮಾಡ್ತಾರೆ, ಓ ನಿನಗಿನ್ನ ಆತರ ಇಚ್ಛೆ ಇದೆ ಅಲ್ವಾ, ಆ ಇಚ್ಛೆಯನ್ನ ಪೂರೈಸ್ಕೋಬೇಕಂದ್ರೆ ನಿನಗೆ ಈ ಮನುಷ್ಯ ದೇಹ ನಿನ್ಗೆ ಅದು ಅಲ್ಲ, ಅದಕ್ಕೆ ಸರಿಯಾಗಿರುವಂತಹ ಒಂದು ದೇಹವನ್ನ ಕೊಡ್ತೀನಿ ಅಂತ ಬಿಟ್ಟು ಅವ್ರು ನಮಗೆ ಹಂದಿಯ ದೇಹವನ್ನ ಕೊಡ್ತಾರೆ. ಸೊ ಹಂದಿಯ ದೇಹ ಯಾವ ತರ ಇದೆ ಅಂತಂದ್ರೆ, ನಾವು ಅವಾಗ ಅಮೇಧ್ಯವನ್ನು ನಾವು ತಿನ್ಬೋದು, ಮತ್ತೆ ಪ್ರಸಾದವನ್ನು ತಿನ್ಬೋದು, ಹಲ್ವಾವನ್ನು ತಿನ್ಬೋದು, ಅದಕ್ಕೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆದ್ರೆ ಮನುಷ್ಯ ಜನ್ಮ ಸಿಕ್ಕಿದಾಗ ಸೊ ನಮ್ಗೆ ಅಮೇಧ್ಯವನ್ನ ತಿನ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಈವನ್ ಯಾರು ಅಂದ್ರೆ ಆದಿವಾಸಿಗಳು ಅಂತ ನಾವು ಹೇಳ್ತೀವಿ ಅಲ್ವಾ, ಟ್ರೈಬಲ್ ಪೀಪಲ್, ಅವ್ರು ಸಹ ಅಮೇಧ್ಯವನ್ನ ತಿನ್ನೋದಿಲ್ಲ. ಅವ್ರಿಗೇನು ನಾಗರಿಕತೆನೇ ಇಲ್ಲ, ಅವ್ರು ಬೇಕಾದ್ರೆ ಮಾಂಸ ಭಕ್ಷಣೆ ಮಾಡ್ಬೋದೇ ಹೊರತು ಅಮೇಧ್ಯವನ್ನ ಅವ್ರು ತಿನ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಮ್ಮ ದೇಹದ ರಚನೆ ಆ ತರ ಇರುತ್ತೆ. ನಮ್ಮ ಇಚ್ಛೆಗಳನ್ನ ಪೂರೈಸ್ಕೊಳ್ಲಿಕ್ಕೆ ಏನ್ ಬೇಕೋ ಹಾಗೆ ಭಗವಂತ ಅವರು ನಮ್ಗೆ ಕೊಡ್ತಾರೆ. ಇವಾಗ ನಮ್ಗೆ ಮಾಂಸ, ನಮ್ಮ ದೇಹದ ಹಲ್ಲುಗಳು ನಮ್ಗೆ ಕೊಟ್ಟಿರುವಂತಹ ಹಲ್ಲುಗಳು ಯಾವ ತರ ಇದೆ ಅಂತಂದ್ರೆ ಹಣ್ಣು ತರಕಾರಿ ತಿನ್ನೋ ತರ ಇದೆ. ಆದ್ರೆ ನಮ್ಗೆ ಮಾಂಸ ತಿನ್ಬೇಕು ಅಂತ ಇಚ್ಛೆ ಇದೆ ಅಲ್ವಾ. ಹೌದು, 2 ಕೋರೆ ಹಳ್ಳಿಗಳಿದೆ, ಆದ್ರೆ ನಮ್ದು ಏನ್ ಹೇಳ್ತಾರೆ GIT ಸಿಸ್ಟಮ್, ನಮ್ಮ ಈ ಜೀರ್ಣಾಂಗ ಏನಿದೆ ಅದು ಮಾಂಸವನ್ನ ತಿಂದು ಜೀರ್ಣ ಮಾಡ್ಕೊಳೋ ತರ ಇಲ್ಲ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ನಮ್ಗೆ ಭಗವಂತ ಏನನ್ನ ತಿನ್ಬೇಕು, ಆ ಸಾತ್ವಿಕ ಆಹಾರವನ್ನ ತಿನ್ಬೇಕಂತ ಬಿಟ್ಟು ನಮ್ಗೆ ಭಗವದ್ಗೀತೆಯಲ್ಲಿ ನಮ್ಗೆ ಅವರು ಹೇಳಿದ್ದಾರೆ. ಸೊ ಇವಾಗ ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೊಂಡ್ವಿ, ನಮ್ಗೆ ಎಂತಹ ದೇಹ ಸಿಕ್ಕುತ್ತೆ ಅಂತಂದ್ರೆ ನಮ್ಮ ಇಚ್ಛಾನುಸಾರ, ನಮ್ಮ ಅರ್ಹತೆ ಅನುಸಾರ ಭಗವಂತನ ಆ ಒಂದು ಕೃಪಾ ಕಟಾಕ್ಷದ ಅನುಸಾರವಾಗಿ ನಮ್ಗೆ ಒಂದು ದೇಹ ಸಿಗತ್ತೆ. ಇಲ್ಲಿ ನಮ್ಗೆ 84 ಲಕ್ಷ ಜೀವರಾಶಿಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನ ನೋಡೋಣಂತೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ನಾವು ಓದ್ತೀನಿ ಮತ್ತೆ. ಎಲ್ಲಾ ಪ್ರಾಣಿಗಳು ಮತ್ತು ಜನರ ಭೌತಿಕ ದೇಹಗಳು ಜೀವಿಗೆ ಪರಕೀಯವಾದವು. ಅವು ಜೀವಿಯ ಇಂದ್ರಿಯ ಸುಖಾಭಿಲಾಷೆಗೆ ತಕ್ಕಂತೆ ಬದಲಾಗುತ್ತವೆ. ವಿಕಾಸ ಚಕ್ರದಲ್ಲಿ ಜೀವಿಯು ಒಂದಾದ ಮೇಲೊಂದರಂತೆ ದೇಹವನ್ನು ಬದಲಾಯಿಸುವುದು. ಪ್ರಪಂಚವಿಡೀ ಜಲಾವೃತವಾಗಿದ್ದಾಗ ಜೀವಿಯು ಜಲಚರ ಪ್ರಾಣಿಯ ರೂಪ ತಳೆಯಿತು. ನಂತರ ಅವನು ಸಸ್ಯ ಜನ್ಮದಿಂದ ಕ್ರಿಮಿಕೀಟಗಳ ಜನ್ಮವನ್ನು, ಕ್ರಿಮಿ ಜನ್ಮದಿಂದ ಪಕ್ಷಿ ಜನ್ಮವನ್ನು, ಪಕ್ಷಿ ಜನ್ಮದಿಂದ ಪ್ರಾಣಿ ಜನ್ಮವನ್ನು, ಪ್ರಾಣಿ ಜನ್ಮದಿಂದ ಮಾನವ ಜನ್ಮವನ್ನು ಪಡೆದನು.
ಅತ್ಯುತ್ತಮ ಜನ್ಮವೆಂದರೆ ಪೂರ್ಣ ಆಧ್ಯಾತ್ಮಿಕ ಜ್ಞಾನ ಪಡೆದಿರುವ ಮಾನವ ಜನ್ಮ. ಆಧ್ಯಾತ್ಮಿಕ ಬುದ್ಧಿ ಕೊಳ್ಳುವುದರ ಬಗ್ಗೆ ಈ ಮಂತ್ರದಲ್ಲಿ ವಿವರಿಸಲಾಗಿದೆ. ಒಬ್ಬನು ಸುಟ್ಟು ಬೂದಿಯಾಗುವಂತ ಈ ಭೌತ ದೇಹವನ್ನು ತ್ಯಜಿಸಿ ವಾಯು ರಾಶಿಯಲ್ಲಿ ಬೆರೆಯಲು ಬಿಡಬೇಕು. ಒಟ್ಟಾರೆ ಪ್ರಾಣಿವಾಯು ಎಂದು ಕರೆಯಲಾದ ನಾನಾ ಬಗೆಯ ವಾಯುಗಳ ಚಲನವಲನದ ಕಾರ್ಯಚಟುವಟಿಕೆಗಳು ದೇಹದೊಳಗೆ ನಡೆಯುತ್ತವೆ. ಯೋಗಿಗಳು ಸಾಮಾನ್ಯವಾಗಿ ದೇಹದ ವಾಯುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಆತ್ಮವು ಒಂದು ವಾಯು ವೃತ್ತಿಯಿಂದ ಇನ್ನೊಂದಕ್ಕೆ, ಅದು ಬ್ರಹ್ಮರಂಧ್ರವನ್ನು ತಲುಪುವವರೆಗೆ ಏರುತ್ತಾ ಹೋಗುತ್ತದೆ ಎಂದು ಭಾವಿಸಲಾಗಿದೆ. ಅಲ್ಲಿಂದ ಪರಿಪೂರ್ಣ ಯೋಗಿಯು ತಾನು ಬಯಸಿದ ಲೋಕಕ್ಕೆ ತನ್ನನ್ನು ಒಯ್ಯಬಲ್ಲನು. ಇಲ್ಲಿನ ಪ್ರಕ್ರಿಯೆ ಎಂದರೆ ಒಂದು ಭೌತ ದೇಹವನ್ನು ತೊರೆದು ಇನ್ನೊಂದಕ್ಕೆ ಹೋಗುವುದು. ಆದರೆ ಅಂಥ ಬದಲಾವಣೆಗಳಿಂದ ಪರಮ ಪರಿಪೂರ್ಣ ಸ್ಥಿತಿಯನ್ನು ಯಾವಾಗ ತಲುಪಬಹುದೆಂದರೆ ಈ ಮಂತ್ರದಲ್ಲಿ ಸೂಚಿಸಿರುವಂತೆ ಜೀವಿಯು ಭೌತ ದೇಹವನ್ನು ಸಂಪೂರ್ಣವಾಗಿ ತೊರೆಯಲು ಸಾಧ್ಯವಾದಾಗ ಮಾತ್ರ. ಆಗಲೀಗ ಅವನು ಆಧ್ಯಾತ್ಮಿಕ ಆಕಾಶವನ್ನು ತಲುಪಬಹುದು. ಅಲ್ಲಿ ಅವನು ಸಂಪೂರ್ಣವಾಗಿ ಬೇರೆಯೇ ಆದ ದೇಹವನ್ನು ಸಾವನ್ನಾಗಲಿ ಬದಲಾವಣೆಯನ್ನಾಗಲಿ ಹೊಂದದ ದೇಹವನ್ನು ಹೊಂದಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ನಮ್ಗೆ ಈ ದೇಹದ ಬಗ್ಗೆನೇ ನಮ್ಗೆ ಇನ್ನ ಹೇಳ್ತಾ ಇದಾರೆ ಅಲ್ವಾ. ನೋಡಿ, ಇಲ್ಲಿ ದೇಹ ಒಂದು ಕ್ಷಣಿಕವಾದದ್ದು, ಅದು ಸುಟ್ಟು ಭಸ್ಮವಾಗೋಗುತ್ತೆ. ನಾವಿವಾಗ ಯಾವ್ದಕ್ಕೆ ಒತ್ತನ್ನ ಕೊಡ್ಬೇಕು ಅಂತ ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಾಣಿಗಳ ಮತ್ತು ಜನರ ಭೌತಿಕ ದೇಹಗಳು ಜೀವಿಗೆ ಪರಕೀಯವಾದದ್ದು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ಈ ಜನ್ಮದಲ್ಲಿ ಈ ಒಂದು ದೇಹವನ್ನ ಪಡಿತೀವಿ, ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹವನ್ನ ನಾವು ಪಡಿತೀವಿ ಅಲ್ವಾ. ನಮ್ಮ ಇಂದ್ರಿಯ ಅಭಿಲಾಷೆಗೆ ತಕ್ಕಂತೆ ಅದು ಬದಲಾವಣೆ ಆಗ್ತಾ ಇರುತ್ತೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ 84 ಲಕ್ಷ ಜೀವರಾಶಿಗಳಿದೆ ಅಲ್ವಾ. ಅದರ ಕುರಿತಾಗಿ ಒಂದು ಶ್ಲೋಕ ಇದೆ, ಇದನ್ನ ನೀವು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಅಲ್ವಾ. ಲೆವೆಲ್ 1 ನಲ್ಲಿ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಹರೇ ಕೃಷ್ಣ. ಜಲಜಾನಿ ನವಲಕ್ಷಾಣಿ ಅಂದ್ರೆ ಜಲಚರಗಳು 9 ಲಕ್ಷಾಣಿ, 9 ಲಕ್ಷ ಇದೆ. ಸ್ಥಾವರ ಲಕ್ಷ ವಿಂಶತಿ ಅಂದ್ರೆ 20 ಲಕ್ಷ ಮರಗಿಡಗಳಿದೆ. ಸ್ಥಾವರ ಅಂದ್ರೆ ಅವ್ರಿಗೆ ಚಲಿಸೋದಿಲ್ಲ ಅಲ್ವಾ. ಸ್ಥಾವರ ಲಕ್ಷ ವಿಂಶತಿ 20 ಲಕ್ಷ ಸಸ್ಯರಾಶಿಗಳಿದೆ. ಮತ್ತೆ ಕ್ರಮಯೋ ರುದ್ರ ಸಂಖ್ಯಃ, ಕ್ರಮಯೋ ಅಂದ್ರೆ ಕ್ರಿಮಿ ಕೀಟಗಳು, ಅದು ರುದ್ರ ಸಂಖ್ಯಕಃ ಅಂತಂದ್ರೆ ರುದ್ರ ಸಂಖ್ಯೆ ಅಂದ್ರೆ ಏಕಾದಶ ರುದ್ರರಿದ್ದಾರೆ ಅಂದ್ರೆ 11 ಲಕ್ಷ ಕ್ರಿಮಿ ಕೀಟಗಳಿದೆ. ಅದಾದ್ಮೇಲೆ ಪಕ್ಷಿನಾಂ ದಶಲಕ್ಷಣ ಅಂತಂದ್ರೆ 10 ಲಕ್ಷ ಪಕ್ಷಿಗಳಿದೆ. ತ್ರಿಂಶಾಲ್ ಲಕ್ಷಾಣಿ ಪಶವಃ ಅಂದ್ರೆ ಈ ಪಶುಗಳು, 4 ಕಾಲಿನ ಪಶುಗಳು, ಅದು ತ್ರಿಂಶಾಲ್ ಲಕ್ಷಾಣಿ ಅಂದ್ರೆ 30 ಲಕ್ಷ ಇದೆ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪಶುಗಳಿದೆ. ಅದಾದ್ಮೇಲೆ ಚತುರ್ಲಕ್ಷಾಣಿ ಮನುಷ್ಯಃ ಅಂದ್ರೆ ನಾವು 4 ಲಕ್ಷ ಇದೀವಿ. ಸೊ ಅಂದ್ರೆ ಇವೆಲ್ಲ ಸೇರಿದ್ರೆ ಒಟ್ಟು 84 ಲಕ್ಷ ಯೋನಿಗಳಾಗತ್ತೆ. ಸೊ ಜಲಜಾನಿ ನವಲಕ್ಷಾಣಿ, ಸ್ಥಾವರ ಲಕ್ಷ ವಿಂಶತಿ, ಕ್ರಮಯೋ ರುದ್ರ ಸಂಖ್ಯಕಃ, ಪಕ್ಷಿನಾಂ ದಶಲಕ್ಷಣಂ, ತ್ರಿಂಶಾ ಲಕ್ಷಾಣಿ ಪಶವಃ, ಚತುರ್ಲಕ್ಷಾಣಿ ಮಾನವಃ ಅಂತ ಹೇಳ್ಬಿಟ್ಟು ಈ ಶ್ಲೋಕ ಬರುತ್ತೆ. ಸೊ ಇದ್ರಲ್ಲಿ ನಮ್ಗೆ ಯಾವ ಒಂದು ನಾವು ಜನ್ಮ ಅಂದ್ರೆ ದೇಹವನ್ನ ಪಡ್ಕೊಂತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ, ಇದು ಪದ್ಮಪುರಾಣದಲ್ಲಿ ಬರುತ್ತೆ, ಇದರಿಂದ ನಮ್ಗೆ ಅರ್ಥ ಆಗತ್ತೆ. ಅಂತಂದ್ರೆ ನಾವು ಫಸ್ಟ್ ಜಲಚರದಲ್ಲಾಗಿ ಇದ್ವಿ, ಅದಾದ್ಮೇಲೆ ಮತ್ತೆ ನಾವು ಸಸ್ಯಗಳಾಗ್ತೀವಿ, ಕ್ರಿಮಿ ಕೀಟಗಳಾಗ್ತೀವಿ, ಅದಾದ್ಮೇಲೆ ಪಕ್ಷಿಗಳಾಗ್ತೀವಿ, ಪಶು ಆಗ್ತೀವಿ, ಆಮೇಲೆ ಮಾನವ ಜನ್ಮ ಬರುತ್ತೆ. ಎಲ್ಲದಕ್ಕಿಂತ ಮಾನವ ಜನ್ಮ ತುಂಬಾ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಅತ್ಯುತ್ತಮ ಜನ್ಮ ಅಂತಂದ್ರೆ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಪಡೆದಿರುವ ಮಾನವ ಜನ್ಮ ತುಂಬಾ ಶ್ರೇಷ್ಠ. ಯಾಕಂದ್ರೆ ಇದರಲ್ಲಿ ನಾವು ಆಧ್ಯಾತ್ಮಿಕ ಬುದ್ಧಿನ ಬೆಳೆಸ್ಕೋಬಹುದು. ಇಲ್ಲಾಂದ್ರೆ ನಾವು ನೋಡಿ 84 ಲಕ್ಷ ಜೀವರಾಶಿಗಳಲ್ಲಿ 4 ಲಕ್ಷ ಬಿಟ್ಬಿಟ್ರೆ ಇನ್ 80 ಲಕ್ಷದಲ್ಲಿ ನಾವು ಮಾಡಿರೋದಾದ್ರೂ ಏನು? ನಾವು ಮಾಡಿರೋದು ಆಹಾರ ನಿದ್ರಾ ಭಯ ಮೈಥುನ ಇದನ್ನೇ ಮಾಡ್ಕೊಂಡ್ ಬಂದಿದೀವಿ. ಮತ್ತೆ ನಮ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದಾಗ ಮತ್ತೆ ಆಹಾರ ನಿದ್ರಾ ಭಯ ಮೈಥುನ ಮಾಡ್ಕೊಂಡ್ರೆ ಏನಾಗುತ್ತೆ? ಮತ್ತೆ ನಾವು ಈ ಒಂದು ಹುಟ್ಟು ಸಾವಿರ ಚಕ್ರದಲ್ಲಿ ನಾವು ಸಿಕ್ಕಾಕೋತೀವಿ. ಈಗ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಗೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ. ಮಾನವ ಜನ್ಮ ಬಂದಾಗ ಅಥತೋ ಬ್ರಹ್ಮ ಜಿಜ್ಞಾಸು, ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ನನ್ನ ಸೃಷ್ಟಿ ಮಾಡಿರೋರು ಯಾರು, ನಾನೇನು ತಪ್ಪು ಮಾಡ್ತಿಲ್ಲ, ಆದ್ರೂ ಸಹ ನಾನು ಯಾಕೆ ಈ ಎಲ್ಲ ಕಷ್ಟಗಳನ್ನ ನಾನು ಅನುಭವಿಸ್ಬೇಕು, ನನಗೆ ಸಾವನ್ನೋದು ಇಷ್ಟ ಇಲ್ಲ, ಕಾಯಿಲೆ ಅನ್ನೋದು ಇಷ್ಟ ಇಲ್ಲ, ವೃದ್ಧಾಪ್ಯ ಇಷ್ಟ ಇಲ್ಲ, ನಾನು ಯಾಕೆ ಇದನ್ನೆಲ್ಲ ನಾನು ಅನುಭವಿಸ್ಬೇಕು, ನಾನು ಮಾಡಿರೋದಾದ್ರೂ ಏನು ಅಂತ ಹೇಳ್ಬಿಟ್ಟು ಇದೆಲ್ಲ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ
ಆ ಯೋಗಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಇಚ್ಛಾಮರಣಿಗಳು. ಅವರು ಈ ಪ್ರಾಣವಾಯುವನ್ನ ಅವರು ನಿಮ್ಗೆ ಅದು ಷಟ್ಚಕ್ರ ಗೊತ್ತಿದ್ಯಾ? ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರ ಚಕ್ರ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಷಟ್ಚಕ್ರಗಳಿದೆ. ಅವರು ಪ್ರಾಣವಾಯುವನ್ನ ಅವ್ರು ಏನ್ ಮಾಡ್ತಾರೆ, ಈ 9 ರಂಧ್ರಗಳನ್ನ ಅವರು ಕ್ಲೋಸ್ ಮಾಡ್ಕೊಂಡು ಅವರು ಆ ಪ್ರಾಣವಾಯುವನ್ನ ಮೇಲೆ 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 ತಗೊಂಡು ಅದನ್ನ ಆ ಒಂದು ಸಹಸ್ರಾರ ಚಕ್ರದಿಂದ ಅವರು ಮೇಲ್ಗಡೆ ಆ ಒಂದು ಆತ್ಮವನ್ನ ಹೊರಗಡೆ ಹೋಗ್ಲಿಕ್ಕೆ ಅವರು ಆ ಒಂದು ಸಾಧನೆಯನ್ನ ಅವ್ರು ಮಾಡಿರ್ತಾರೆ. ಸೊ ಅವರು ಈ ಒಂದು ಪ್ರಾಣವಾಯುವನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ, ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅವ್ರೇನ್ ಮಾಡ್ತಾರೆ, ಪರಿಪೂರ್ಣ ಯೋಗಿ ಅವ್ರೇನ್ ಮಾಡ್ತಾರೆ, ಒಂದು ವಾಯು ವೃತ್ತದಿಂದ ಇನ್ನೊಂದಕ್ಕೆ, ಅಂದ್ರೆ ಒಂದು ಚಕ್ರದಿಂದ ಆ ಕೆಳಗಿನ ಚಕ್ರದಿಂದ ಮೇಲ್ಗಡೆ ಚಕ್ರ ತನಕ ಅವರು ಆ ಪ್ರಾಣವಾಯುವನ್ನ ಏರಿಸ್ಕೊಂಡು ಹೋಗ್ತಾರೆ ಅವರು. ಆಮೇಲೆ ಅವ್ರು ಏನ್ ಮಾಡ್ತಾರೆ, ತಾನು ಬಯಸಿದ ಲೋಕಕ್ಕೆ ತನ್ನನ್ನ ಒಯ್ಯಬಲ್ಲನು. ಅವ್ರಿಗೆ ಸಾಧ್ಯ, ಆ ಯೋಗಿಗಳಿಗೆ, ಅವರು ಸಾಧನೆಯನ್ನ ಮಾಡಿದರೆ, ಅಷ್ಟಾಂಗ ಯೋಗವನ್ನ ಮಾಡಿದರೆ, ಅವ್ರಿಗೆ ತಮ್ಮನ್ನ ಯಾವ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇಚ್ಛೆ ಇದೆಯೋ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಆದ್ರೆ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ ಅಲ್ವಾ? ನಮ್ಗೆಲ್ಲ ಯಾವ ತರ, ನಮ್ಮ ಕರ್ಮಾನುಸಾರ ನಾನು ಹೇಗೆ ಇಲ್ಲಿ ಜೀವನವನ್ನ ಮಾಡಿದಿನೋ ಅದಕ್ಕನುಗುಣವಾಗಿ ನನಗೆ ಭಗವಂತ ಒಂದು ದೇಹವನ್ನ ಕೊಡ್ತಾರೆ ಅಲ್ವಾ? ನಾನು ಈ ಮನುಷ್ಯ ಜನ್ಮದಲ್ಲಿ ಇದ್ದಾಗ ನಾನು ಸತ್ವಗುಣದಲ್ಲಿದ್ರೆ ನಾವು ಎಲ್ಲಿಗೆ ಹೋಗ್ತೀವಿ, ಊರ್ಧ್ವ ಲೋಕಕ್ಕೆ ಹೋಗ್ತೀವಿ ಅಂತ ನಾವು ತಿಳ್ಕೊಂಡಿದೀವಿ ಭಗವದ್ಗೀತೆಯಲ್ಲಿ. ಅದೇ ನಾನು ರಜೋಗುಣದಲ್ಲಿ ಜೀವನವನ್ನ ಮಾಡಿದ್ರೆ ಮತ್ತೆ ಇಲ್ಲಿ ಮನುಷ್ಯರ ಮಧ್ಯೆ ನಾವು ಹುಡ್ತೀವಿ. ಅದೇ ತಮೋಗುಣದಲ್ಲಿ ನಾನು ಜೀವನ ಮಾಡಿದ್ರೆ ಪ್ರಾಣಿ ವರ್ಗದಲ್ಲಿ ಹುಡ್ತೀವಿ, ಇಲ್ಲ ಅಂತಂದ್ರೆ ಕೆಳಗಿನ ಲೋಕದಲ್ಲಿ ನಾವು ಹುಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಅಲ್ವಾ? ಅಂದ್ರೆ ನಮ್ಮ ಒಂದು, ಅಂದ್ರೆ ನಾವೇ ಆರ್ಡರ್ ಮಾಡ್ತಾ ಇದೀವಿ ಭಗವಂತನಿಗೆ, ಭಗವಂತ ನನಗಿಂತಹ ಒಂದು ದೇಹ ಬೇಕು ಮುಂದಿನ ಜನ್ಮದಲ್ಲಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಜೀವನವನ್ನ ಮಾಡಿ ತೋರಿಸ್ತಾ ಇದೀವಿ. ನಾವು ಆರ್ಡರ್ ಕೊಡ್ತಾ ಇದೀವಿ. ಅದಕ್ಕೆ ಭಗವಂತನನ್ನ ಹಳಿಯೋಂಗೇ ಇಲ್ಲ ನಾವು. ಭಗವಂತ ನನಗಿಂತಹ ಒಂದು ದೇಹವನ್ನ ಕೊಟ್ಟೆ ಅಂತ ಇಲ್ಲ, ನಾನ್ ಜೀವನ ಮಾಡಿ ತೋರಿಸ್ದೆ. ಹಂದಿ ತರ ಜೀವನ ಮಾಡಿದ್ರೆ ಭಗವಂತ ನನಗೆ ಮನುಷ್ಯ ಜನ್ಮ ಕೊಟ್ಟಾಗ ಹಂದಿ ತರ ಇದ್ದೆ, ನಿನ್ಗೆ ಅದ್ರ ಬದಲು ಹಂದಿಯ ಶರೀರವನ್ನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಮುಂದಿನ ಜನ್ಮದಲ್ಲಿ ಹಂದಿಯ ಶರೀರವನ್ನ ಕೊಡ್ತಾರೆ. ಮನುಷ್ಯ ಜನ್ಮ ಕೊಟ್ಟಾಗ ನಾನು ಮಾಂಸ ಭಕ್ಷಣೆ ಮಾಡಿದ್ರೆ, ಅಯ್ಯೋ ಯಾಕಷ್ಟು ಕಷ್ಟ ಪಡ್ತೀಯಾ, ನಿನ್ಗಿನ್ನ ಆಸೆ ತೀರಿಲ್ವಾ, ನಿನಗೆ ಮತ್ತೆ ನಾನು ನಿನಗೆ ಅದಕ್ಕೆ ಅನುಕೂಲವಾದಂತಹ ದೇಹವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಗೆ ಕಾಡು ಮೃಗವಾಗಿ ಅವರು ಹುಟ್ಟಿಸ್ತಾರೆ ಭಗವಂತ. ಅದು ಕರುಣೆ, ಭಗವಂತನ ಕರುಣೆ ಅದು. ಆಕ್ಚುಲಿ ಮನುಷ್ಯ ಜನ್ಮ ಇದ್ದಾಗ ನಾವ್ ಏನೇ ಮಾಡಿದ್ರು ಅದಕ್ಕೆ ಒಂದು ಪಾಪ ಪುಣ್ಯದ ಅಕೌಂಟ್ ಇರುತ್ತೆ. ಆದ್ರೆ ಪ್ರಾಣಿ ಜನ್ಮದಲ್ಲಿ ಏನೇ ಒಂದು ಅಕೌಂಟ್ ಇಲ್ಲ, ನಮ್ಮ ಆಸೆಯನ್ನ ಪೂರೈಸ್ಕೊಳ್ಳಿಕ್ಕೆ ಒಂದು ದೇಹ ಅಷ್ಟೇ. ನಮ್ಗೆ ಅಲ್ಲಿ ಪಾಪ ಪುಣ್ಯದ ಪ್ರಶ್ನೆನೇ ಬರೋದಿಲ್ಲ. ಈ ಮನುಷ್ಯ ಜನ್ಮನೇ ತುಂಬಾ ಜವಾಬ್ದಾರಿಯುತವಾದಂತಹ ಜನ್ಮ. ನಾನೊಂದು ಚಿಕ್ಕ ಕರ್ಮ ಮಾಡಿದ್ರು ಸಹ ಅಲ್ಲಿಗೊಂದು ಪ್ರತಿಕ್ರಿಯೆ ಅಂತ ಇದ್ದೇ ಇರುತ್ತೆ. ಪಾಪವೋ ಪುಣ್ಯವೋ ನನ್ನ ಅಕೌಂಟ್ ಅಲ್ಲಿ ಬಂದು ಬಿದ್ಬಿಡುತ್ತೆ, ನನ್ನ ಅಕಸ್ಮಾತ್ ಕೃಷ್ಣನಿಗೋಸ್ಕರ ಅಕರ್ಮದಲ್ಲಿ ಮಾಡ್ಲಿಲ್ಲ ಅಂದ್ರೆ. ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪ್ರಕ್ರಿಯೆ ಅನ್ನೋದಿರುತ್ತೆ. ಭೌತ ದೇಹವನ್ನ ನಾವು ಬಿಟ್ಟು ಇನ್ನೊಂದು ದೇಹಕ್ಕೆ ನಾವು ಹೋಗ್ತಾ ಇದೀವಿ. ಸೊ ಇವಾಗ ನಾವು ಪರಿಪೂರ್ಣ ಸ್ಥಿತಿ ಅಂದ್ರೆ ನಮ್ಮ ಆ ನಿಜವಾದ ಸ್ಥಿತಿನ ನಾವು ಯಾವಾಗ ತಲುಪಬಹುದು ಅಂತಂದ್ರೆ, ನಾವು ಭಕ್ತಿಯನ್ನ ಮಾಡಿದ್ರೆ ಅಷ್ಟೇ ನಾವು ನಮ್ಮ ಶಾಶ್ವತ ಸ್ಥಾನವನ್ನ ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಆಧ್ಯಾತ್ಮಿಕ ಆಕಾಶವನ್ನ ನಾವು ತಲುಪಲಿಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಆಕಾಶಕ್ಕೆ ತಲುಪಿದ್ಮೇಲೆ ನಮ್ಗೆ ಮತ್ತೆ ಈ ಹುಟ್ಟು ಸಾವು ಅನ್ನೋ ಒಂದು ಬದಲಾವಣೆ ಆಗ್ಲಿ ಬವಣೆ ಆಗ್ಲಿ ನಮ್ಗೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮತ್ತೆ ನೆಕ್ಸ್ಟ್ ಪ್ಯಾರೆ ಓದಿ ಇದನ್ನ ಯಾರಾದ್ರೂ. ಓದ್ಲಾ ಮಾತಾಜಿ? ಓದಿ. ಭೌತ ಜಗತ್ತಿನಲ್ಲಿ ಭೌತ ಪ್ರಕೃತಿಯು ಮಾನವನು ತನ್ನ ಇಂದ್ರಿಯ ಸುಖಾಪೇಕ್ಷೆಗೆ ತಕ್ಕಂತೆ ತನ್ನ ದೇಹವನ್ನು ಬದಲಿಸುವಂತೆ ಮಾಡುತ್ತದೆ. ಈ ಬಯಕೆಗಳು ಕ್ರಿಮಿಕೀಟಗಳಿಂದ ಹಿಡಿದು ಅತ್ಯಂತ ಪರಿಪೂರ್ಣ ಭೌತ ದೇಹಗಳಾದ ಬ್ರಹ್ಮ ಮತ್ತು ದೇವತೆಗಳವರೆಗೆ ನಾನಾ ಜೀವಜಾತಿಗಳಲ್ಲಿ ಕಂಡುಬರುತ್ತವೆ. ಈ ಜೀವಿಗಳೆಲ್ಲ ಭೌತ ದ್ರವ್ಯದ ನಾನಾ ರೂಪಗಳಿವೆ. ವಿವೇಕಿಯಾದವನು ಭೌತ ದೇಹಗಳ ವೈವಿಧ್ಯದಲ್ಲಿ ಏಕತೆಯನ್ನು ಕಾಣದೆ ಆಧ್ಯಾತ್ಮಿಕ ಸ್ವರೂಪದಲ್ಲಿ ವಿವೇಕತೆಯನ್ನು ಕಾಣುತ್ತಾನೆ. ಪರಮಪ್ರಭುವಿನ ವಿಭಿನ್ನಾಂಶವಾದ ಆಧ್ಯಾತ್ಮಿಕ ಕಿಡಿಯು ಹಂದಿಯ ರೂಪದ ದೇಹದಲ್ಲಿರಲಿ ದೇವತೆಯ ದೇಹದಲ್ಲಿರಲಿ ಒಂದೇ. ಜೀವಿಯು ತನ್ನ ಪುಣ್ಯ ಕಾರ್ಯ ಅಥವಾ ಪಾಪ ಕಾರ್ಯಗಳಿಗೆ ತಕ್ಕಂತೆ ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾನೆ. ಮಾನವ ಜನ್ಮ ದೊಡ್ಡದು ಮತ್ತು ಪೂರ್ಣ ಪ್ರಜ್ಞೆಯುಳ್ಳದ್ದು. ವೇದಶಾಸ್ತ್ರಗಳ ಪ್ರಕಾರ ಪರಿಪೂರ್ಣ ಮಾನವನು ಅನೇಕಾನೇಕ ಜನ್ಮಗಳಲ್ಲಿ ಉತ್ತಮ ಜ್ಞಾನ ಪಡೆದ ನಂತರ ಭಗವಂತನಿಗೆ ಶರಣಾಗುತ್ತಾನೆ. ಅವನು ಪರಮಪ್ರಭುವಾದ ವಾಸುದೇವನಿಗೆ ಶರಣಾಗುವಂತ ಸ್ಥಿತಿಗೆ ಬಂದಾಗ ಮಾತ್ರ ಜ್ಞಾನವು ಪರಿಪೂರ್ಣತೆಯನ್ನು ತಲುಪುತ್ತದೆ. ತನ್ನ ಆಧ್ಯಾತ್ಮಿಕ ಸ್ವರೂಪದ ಬಗೆಗಿನ ಜ್ಞಾನವನ್ನು ಸಂಪಾದಿಸಿದ ಮೇಲೂ ಜೀವಿಗಳು ಎಂದಿಗೂ ಪರಿಪೂರ್ಣನ ವಿಭಿನ್ನಾಂಶಗಳು ಮತ್ತು ಎಂದಿಗೂ ಪೂರ್ಣರಾಗಲಾರರು ಎಂಬ ತಿಳುವಳಿಕೆ ಬರದಿದ್ದರೆ ಅವರು ಮತ್ತೆ ಐಹಿಕ ವಾತಾವರಣಕ್ಕೆ ಬೀಳಬೇಕಾಗುತ್ತದೆ. ನಿಜವಾಗಿ ಹೇಳುವುದಾದರೆ ಅವನು ಬ್ರಹ್ಮಜ್ಯೋತಿಯೊಂದಿಗೆ ಒಂದಾಗಿದ್ದರೂ ಸಹ ಬೀಳಲೇಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇವಾಗ ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ನಾವು ನಮ್ಮ ಇಚ್ಛಾನುಸಾರ ನಾವು ದೇಹವನ್ನ ನಾವು ಬದಲಾಯಿಸ್ತಾ ಬರ್ತೀವಿ ಅಲ್ವಾ? ನಮ್ಮ ಒಂದು
ಏನು ಸುಖವನ್ನ ಅನುಭವಿಸ್ಬೇಕು ಅಂತ ನಮ್ಗೆ ಇಚ್ಛೆ ಇರುತ್ತೋ ಅದಕ್ಕನುಗುಣವಾಗಿ ನಾವು ದೇಹವನ್ನ ಬದಲಾಯಿಸ್ತಾ ಬರ್ತೀವಿ. ಸೊ ಇದು ಏನು ಕ್ರಿಮಿ ಕೀಟಗಳಿಂದ ಹಿಡಿದು ಬ್ರಹ್ಮ ದೇವತೆಗಳ ತನಕ ಇದು ಈ ಒಂದು ನಿಯಮ ಏನಿದೆ ಅದು ಅನ್ವಯಿಸ್ತಾ ಬರುತ್ತೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಜೀವಿಗಳಿಗೂ ಸಹ ನಮ್ಗೆ ಅನೇಕ ರೂಪಗಳನ್ನ ನಾವು ಪಡ್ಕೊಂತ ಹೋಗ್ತೀವಿ. ಆದ್ರೆ ಇಲ್ಲಿ ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಜ್ಞಾನಿಯಾದವನು ಅವನು ಏನ್ ಮಾಡ್ತಾನೆ, ನಾಯಿಯನ್ನ, ಹಸುವನ್ನ, ಆನೆಯನ್ನ, ನಾಯಿಯನ್ನ ತಿನ್ನುವಂತಹ ಅಂತ್ಯಜನನ್ನ, ಸೊ ಎಲ್ಲರನ್ನೂ ಸಹ ಅವನು ಒಂದೇ ತರ ಕಾಣ್ತಾ ಇದ್ದಾನೆ. ಏಕತೆಯನ್ನ ಅವನು ಎಲ್ಲಿ ಕಾಣ್ತಾ ಇದ್ದಾನೆ? ಅವನು ಏಕತೆಯನ್ನ ಕಾಣ್ತಾ ಇರೋದು ದೇಹದಲ್ಲಿ ಅಲ್ಲ ಅಲ್ವಾ? ಸೊ ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮದ ಕುರಿತಾಗಿ ಅವನು ಏಕತೆಯನ್ನ ಅವನು ಕಾಣ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಧ್ಯಾತ್ಮಿಕ ಸ್ವರೂಪದಲ್ಲಿ ಏಕತೆಯನ್ನ ಅವನು ಕಾಣ್ತಾ ಇದ್ದಾನೆ. ಪರಮಪ್ರಭುವಿನ ವಿಭಿನ್ನಾಂಶವಾದ ಆಧ್ಯಾತ್ಮಿಕ ಕಿಡಿಯು ಹಂದಿಯ ದೇಹದಲ್ಲಿರ್ಲಿ ದೇವತೆಯ ದೇಹದಲ್ಲಿರ್ಲಿ ಒಂದೇ ಅಲ್ವಾ? ನಾವು ಇವಾಗ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ? ಉತ್ತಮಾಧಿಕಾರಿ ಯಾವ ತರ ನೋಡ್ತಾನೆ, ಅವನು ಯಾವ್ದಾದ್ರು ಒಂದು ಜೀವಿಯನ್ನ ನೋಡಿದಾಗ ಆ ಜೀವಿನ ನೋಡಿದಾಗ ಅವನು ಆತ್ಮದ ರೂಪವಾಗಿ ಕಾಣ್ತಾನೆ. ಮತ್ತೆ ಆ ದೇಹವನ್ನ ಅವನು ಹೇಗೆ ಕಾಣ್ತಾನೆ? ಅಯ್ಯೋ ಭಗವಂತ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ಅವನು ದುರುಪಯೋಗ ಪಡಿಸ್ಕೊಂಡು ಇಂತಹ ಒಂದು ದೇಹವನ್ನ ಪಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಉತ್ತಮಾಧಿಕಾರಿ ನೋಡ್ತಾರೆ ಅಲ್ವಾ? ಆದ್ರೆ ಅವ್ರನ್ನ ಕಾಣೋದು ಆತ್ಮವಾಗಿ ಅವ್ರು ಕಾಣ್ತಾರೆ. ಸೊ ಜೀವಿ ತಾನು ಮಾಡಿರುವಂತಹ ಪುಣ್ಯ ಕಾರ್ಯ ಪಾಪ ಕಾರ್ಯಗಳಿಗೆ ತಕ್ಕಂತೆ ಅವನಿಗೆ ಬೇರೆ ಬೇರೆ ದೇಹಗಳು ಅವನಿಗೆ ಸಿಗುತ್ತೆ. ಮಾನವ ಜನ್ಮ ದೊಡ್ಡದು ಮತ್ತೆ ಪೂರ್ಣ ಪ್ರಜ್ಞೆಯುಳ್ಳದು. ವೇದಶಾಸ್ತ್ರಗಳ ಪ್ರಕಾರ ಪರಿಪೂರ್ಣ ಮಾನವನು ಅನೇಕಾನೇಕ ಜನ್ಮಗಳಲ್ಲಿ ಉತ್ತಮ ಜ್ಞಾನ ಪಡೆದ ನಂತರ ಭಗವಂತನಿಗೆ ಶರಣಾಗುತ್ತಾನೆ ಅಲ್ವಾ? ನಮ್ಗೆ ಭಗವದ್ಗೀತೆಯಲ್ಲಿ ಏನೇನು ಹೇಳಿದ್ರು? ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಲ್ವಾ? ಇವನ್ ಜ್ಞಾನಿಯಾದವನಿಗೂ ಸಹ ಬಹು ಜನ್ಮಗಳು ಬೇಕು. ಅವನು ವಾಸುದೇವನೇ ಎಲ್ಲದಕ್ಕೂ ಕಾರಣ, ಸಕಲ ಕಾರಣಗಳಿಗೆ ಕಾರಣ ವಾಸುದೇವ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಅವನಿಗೆ ಬಹು ಜನ್ಮಗಳು ಬೇಕು ಜ್ಞಾನಿಗೆ. ಆಮೇಲೆ ಕೊನೆಗೆ ಅವನು ಶರಣಾಗ್ತಾನೆ. ಅದಕ್ಕೆ ನಮ್ಗೆ ಇವಾಗ ಭಕ್ತಿ ಮಾರ್ಗವನ್ನ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅದಕ್ಕೋಸ್ಕರ ನೀವು ಯಾಕೆ ಸಮಯವನ್ನ ವ್ಯರ್ಥ ಮಾಡ್ತೀರಾ? ನೀವು ಬೇಗ ಭಕ್ತಿಯನ್ನ ಮಾಡಿ, ಭಕ್ತಿ ನೇರವಾಗಿ ಸುಲಭವಾಗಿ ಶೀಘ್ರವಾಗಿ ಇದೇ ಜನ್ಮದಲ್ಲಿ ನೀವು ಭಗವಂತನನ್ನ ತಲುಪಲಿಕ್ಕೆ ಇರುವಂತಹ ಮಾರ್ಗ ಅಂತ ಹೇಳ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ? ಆದ್ರೆ ನಾವು ಅದನ್ನ ಸೀರಿಯಸ್ ಆಗಿ ನಾವು ತಗೋತಾ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ವಾಸುದೇವನಿಗೆ ಶರಣಾಗತಿಯನ್ನ ಇವಾಗ ಅಷ್ಟು ಜ್ಞಾನ ಇದ್ರೂ ಸಹ ಭಗವಂತನಿಗೆ ಶರಣಾಗತಿ ಆಗಿಲ್ಲ ಅಂತಂದ್ರೆ ಅದು ಜ್ಞಾನದ ಪರಿಪೂರ್ಣತೆ ಅಲ್ಲ. ಅವನಿಗೆ ಅಷ್ಟು ಜ್ಞಾನ ಇದ್ಮೇಲೆ ತನ್ನ ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡ್ಮೇಲೆ ವಾಸುದೇವನೇ ಸರ್ವಮಿತಿ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಶರಣಾಗತನಾಗ್ಬೇಕು. ಶರಣಾಗತನಾದಾಗ ಅಷ್ಟೇನೆ ಆ ಜ್ಞಾನ ಪರಿಪೂರ್ಣತೆಯನ್ನ ತಲುಪಿದ ಹಾಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತನ್ನ ಆಧ್ಯಾತ್ಮಿಕ ಸ್ವರೂಪದ ಬಗೆಗಿನ ಜ್ಞಾನವನ್ನು ಸಂಪಾದಿಸಿದ ಮೇಲೂ ಜೀವಿಗಳು ಎಂದಿಗೂ ಪೂರ್ಣನ ವಿಭಿನ್ನಾಂಶಗಳು ಮತ್ತು ಎಂದಿಗೂ ಪೂರ್ಣರಾಗಲಾರರು ಎಂಬ ತಿಳಿವಳಿಕೆ ಬರೆದಿದ್ದರೆ ಅವರು ಮತ್ತೆ ಐಹಿಕ ವಾತಾವರಣಕ್ಕೆ ಬೀಳಬೇಕಾಗುತ್ತೆ ಅಲ್ವಾ? ನಮ್ಗೆ ಅರ್ಥ ಮಾಡ್ಕೋಬೇಕು ನಾವ್ ಯಾರು. ಅಥತೋ ಬ್ರಹ್ಮ ಜಿಜ್ಞಾಸು ಮಾಡಿ ಅಂತಾನೆ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಮನುಷ್ಯ ಜನ್ಮ ಸಿಕ್ಕಿದಾಗ ಮತ್ತೆ ಆಹಾರ ನಿದ್ರಾ ಭಯ ಮೈಥುನ, ನನಗದಿಷ್ಟ ತಿನ್ಲಿಕ್ಕೆ ಅಥವಾ ನನಗೆ ಈ ತರ ಒಂದು ಸಂತೋಷವನ್ನ ಸುಖವನ್ನ ಪಡಿಬೇಕು ಅನ್ನೋದು ಮತ್ತೆ ನಾವು ಅದನ್ನೇ ಹರಿಸ್ತಾ ಹೋದ್ರೆ ನಾವು ಮನುಷ್ಯ ಜನ್ಮವನ್ನ ವ್ಯರ್ಥ ಮಾಡ್ಕೋತಾ ಇದೀವಿ ನಾವು ಅಲ್ವಾ? ಸೊ ಅದಕ್ಕೇನೆ ನಾವು ಏನನ್ನ ಅರ್ಥ ಮಾಡ್ಕೋಬೇಕು? ಅಥತೋ ಬ್ರಹ್ಮ ಜಿಜ್ಞಾಸು ಮಾಡ್ಬೇಕು. ನಾನು ಯಾರು, ಯಾರಿಂದ ಬಂದಿದ್ದೀನಿ ನಾನು ಅಂತ. ನಾನು ಭಗವಂತನ ಅಂಶ, ವಿಭಿನ್ನ ಅಂಶ. ನಾನು ಭಗವಂತನ ಜೊತೆಲಿ ಇದ್ರೇನೆ ಅಷ್ಟೇನೆ ನನಗೊಂದು ಪರಿಪೂರ್ಣತೆ. ಹೇಗೆ ಈ ಕೈ ನನ್ನ ದೇಹದ ಭಾಗ ಅಲ್ವಾ? ಈ ಕೈ ದೇಹದ ಜೊತೆನೆ ಇರ್ಬೇಕು. ದೇಹದಿಂದ ಅದು ಬೇರ್ಪಟ್ರೆ ಈ ಕೈಗೆ ಯಾವುದೇ ಒಂದು ಅಸ್ತಿತ್ವನೇ ಇಲ್ಲ. ನೋಡ್ಲಿಕ್ಕೆ ಕೈ ತರ ಕಾಣ್ಬೋದು ಅದು ದೇಹದಿಂದ ಬೇರ್ಪಟ್ರೆ, ಆದ್ರೆ ಅದು ಕೈಗೆ ಏನೇ ಒಂದು ಬೆಲೆ ಇಲ್ಲ. ಇವಾಗ ನಮ್ಮ ಸ್ಥಿತಿನೂ ಅದೇ ತರ ಆಗಿದೆ. ನಾವು ಇವಾಗ ಭಗವಂತನಿಂದ ಬೇರ್ಪಟ್ಟಿದೀವಿ. ನಾವ್ ಇವಾಗ ಪರಿಪೂರ್ಣತೆಯನ್ನ ಪಡಿಬೇಕು ಅಂದ್ರೆ, ನಾವು ಪರಿಪೂರ್ಣರಾಗ್ಬೇಕು ಅಂದ್ರೆ ನಾವು ಭಗವಂತನ ಜೊತೆ ಇರ್ಬೇಕು, ಭಗವಂತನ ಸಂಪರ್ಕದಲ್ಲಿ ಇರ್ಬೇಕು, ಭಗವಂತನಿಗೆ ಸೇವೆನ ನಾವು ಮಾಡ್ಬೇಕು. ಅವಾಗಷ್ಟೇನೆ ನಮ್ದು ಪರಿಪೂರ್ಣತೆ ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಇಲ್ಲ ನಮ್ಗೆ ಇದು ಅರ್ಥ ಆಗ್ತಾ ಇಲ್ಲ, ನಾನು ಭಗವಂತನ ಸೇವಕ, ಭಗವಂತ ಒಡೆಯ ಅಂತ ನಾವ್ ಅರ್ಥ ಮಾಡ್ಕೋತಾ ಇಲ್ಲ, ನಾನೇ ಒಡೆಯ, ನಾನೇ ಎಲ್ಲವನ್ನ ಅನುಭವಿಸ್ಬೇಕು, ಭೋಗ್ತಾ ಅಂತ ನಾವ್ ಅನ್ಕೊಂಡ್ರೆ ಮತ್ತೆ ನಾವು ಈ ಐಹಿಕ ವಾತಾವರಣಕ್ಕೆ ನಾವು ಬೀಳ್ಬೇಕಾಗುತ್ತೆ. ಈವನ್ ನಾವು ಬ್ರಹ್ಮ ಜ್ಯೋತಿ ತನಕ ಹೋದ್ರೂ ಸಹ ಮತ್ತೆ ನಾವು ಈ ಐಹಿಕ ಪ್ರಪಂಚಕ್ಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಕೃಷ್ಣ ಮಾತಾಜಿ. ಓದಿ ಪ್ರಭು. ಭಗವಂತನ ದಿವ್ಯ ಶರೀರದಿಂದ ಹೊರಹೊಮ್ಮುವ ಬ್ರಹ್ಮ ಜ್ಯೋತಿಯು ಆಧ್ಯಾತ್ಮಿಕ ಕಿಡಿಗಳಿಂದ ತುಂಬಿದೆ. ಆ ಕಿಡಿಗಳೆಂದರೆ ಸಂಸಾರ ಪ್ರಜ್ಞೆಗಳ ಜೀವಿಗಳು. ಕೆಲವು ವೇಳೆ ಈ ಜೀವಿಗಳು ಇಂದ್ರಿಯ ಸುಖಿಗಳಾಗಲು ಬಯಸುತ್ತಾರೆ. ಆದ್ದರಿಂದ ಅವರನ್ನು ಇಂದ್ರಿಯಗಳು ಹೇಳಿದಂತೆ ಕೇಳಿಕೊಂಡು ಭೌತ ಜಗತ್ತಿನಲ್ಲಿ ಸ್ತ್ರೀ ಪ್ರಭುಗಳಾಗಿ ಇರಿಸಲಾಗುವುದು. ಪ್ರಭುತ್ವ ನಡೆಸುವ ಆಸೆ ಜೀವಿಯು ಐಹಿಕ ಕಾಯಿಲೆ
ಏಕೆಂದರೆ ಇಂದ್ರಿಯ ಸುಖದ ಸಂಮೋಹನಕ್ಕೆ ಒಳಗಾಗಿ ಅವನು ಭೌತ ಜಗತ್ತಿನಲ್ಲಿ ಪ್ರಕಟವಾಗುವ ನಾನಾ ಶರೀರಗಳಲ್ಲಿ ಹುಟ್ಟುತ್ತಾನೆ. ಬ್ರಹ್ಮ ಜ್ಯೋತಿಯೊಂದಿಗೆ ಲೀನವಾಗುವುದು ಪರಿಪಕ್ವ ಜ್ಞಾನದ ಲಕ್ಷಣವಲ್ಲ. ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗುವುದು ಮತ್ತು ಆಧ್ಯಾತ್ಮಿಕ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳುವುದರಿಂದ ಮಾತ್ರ ಒಬ್ಬನು ಪರಮ ಪರಿಪೂರ್ಣ ಹಂತವನ್ನು ತಲುಪುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಅಲ್ವಾ, ಇವಾಗ ನಾವು ಇದಕ್ಕಿಂತ ಮುಂಚೆ ನಾವು ಏನ್ ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಜೀವನದಲ್ಲಿ ಸಾರ್ಥಕತೆ ಯಾವಾಗ ಅಂತಂದ್ರೆ, ನಾನು ಇವಾಗ ಚೆನ್ನಾಗಿ ಓದಿ ಒಂದು ದೊಡ್ಡ ಒಂದು ಕೆಲಸಕ್ಕೆ ಸೇರ್ಕೊಂಡು ಹೆಚ್ಚು ಹಣವನ್ನ ಸಂಪಾದನೆ ಮಾಡಿ ಅಲ್ವಾ, ಸೊ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವರ ಮುಂದಿನ ಜನರೇಷನ್ ತಿನ್ನೋಷ್ಟು ನಾನು ಸಂಪಾದನೆ ಮಾಡಿಟ್ಟು ಅಥವಾ ಸಮಾಜದಲ್ಲಿ ಒಂದು ಗೌರವ ಸ್ಥಾನವನ್ನ ಪಡ್ಕೊಂಡ್ರೆ ನಾನು ಜೀವನದಲ್ಲಿ ನನ್ನ ಜೀವನ ಸಾರ್ಥಕ ಆಯ್ತು, ಧನ್ಯ ಅಂತ ನಾವು ಅನ್ಕೋತಾ ಇದ್ವಿ ಅಲ್ವಾ. ಮಕ್ಕಳು ಮರಿಗೆಲ್ಲ ಮದ್ವೆ ಮಾಡಿ ಈ ತರ ಅನ್ಕೊಂಡಿದ್ವಿ. ಆಮೇಲೆ ಗೊತ್ತಾಯ್ತು ಇಲ್ಲ, ನಾವು ಸ್ವರ್ಗ ಪ್ರಾಪ್ತಿ ಮಾಡ್ಕೋಬೇಕು, ಅದು ತುಂಬಾ ಶ್ರೇಷ್ಠವಾದದ್ದು ಅಂತ ನಾವ್ ಅನ್ಕೊಂಡ್ವಿ. ಆಮೇಲೆ ನಮ್ಗೆ ಇವಾಗ ನಮ್ಗೆ ಏನ್ ಗೊತ್ತಾಯ್ತು, ಆ ಸ್ವರ್ಗ ಬ್ರಹ್ಮಲೋಕ ತನಕ ನಾವೆಲ್ಲೇ ಹೋದ್ರೂ ಸಹ ಮತ್ತೆ ನಾವು ಈ ಭೌತಿಕ ಪ್ರಪಂಚಕ್ಕೆ ಬರ್ಬೇಕಾಗತ್ತೆ. ಅದಕ್ಕೆ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಯ್ತು. ಆಧ್ಯಾತ್ಮಿಕ ಪ್ರಪಂಚದಲ್ಲೂ ಅಷ್ಟೇ, ನಾವು ಬ್ರಹ್ಮ ಜ್ಯೋತಿ ತನಕ ಹೋದ್ರೆ ಏನಾಗತ್ತೆ, ಮತ್ತೆ ನಾವು ಇಲ್ಲಿಗೆ ಭೌತಿಕ ಪ್ರಪಂಚದಲ್ಲಿ ಬೀಳೋ ತರ ಆಗುತ್ತೆ. ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ, ಆ ಬ್ರಹ್ಮ ಜ್ಯೋತಿ ಅನ್ನೋದು ಯಾವ ಒಂದಕ್ಕೆ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಈಗ ಜೈಲಿನ ಗೋಡೆ ಮೇಲೆ ಕುತ್ಕೊಂಡ್ ಹಾಗೆ ಅಲ್ವಾ. ಜೈಲಿನಲ್ಲಿ ಇರುವಂತಹ ಕೈದಿ ಗೋಡೆ ಮೇಲೆ ಕುತ್ಕೊಂಡ್ರೆ ಏನಾಗತ್ತೆ, ಸೊ ಅವನು ಈ ಕಡೆ ಸಿಟಿ ಕಡೆಗೆ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲೋ ಮಾಡೋದಿಲ್ಲ ಅವನನ್ನ ಅಲ್ವಾ. ಕೊನೆಗೆ ಅವನಿಗಿರೋದು ಚಾಯ್ಸ್ ಏನು, ಮತ್ತೆ ಜೈಲ್ ಕಡೆಗೇನೋ ಅವನು ಬರ್ಬೇಕು. ಅದೇ ತರ ನಾವು ಬ್ರಹ್ಮ ಜ್ಯೋತಿಗೆ ಹೋದ್ರೆ ಸೊ ನಾವಲ್ಲಿ ಭಗವಂತನ ಸೇವೆ ಮಾಡುವಂತಹ ಒಂದು ಭಾಗ್ಯ ಇಲ್ಲ. ಅಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಏನು ಇಲ್ಲ. ನಮ್ಗೆ ಆಂಗ್ಸೈಟಿ ಅಂತ ನಾವೇನು ಹೇಳ್ತೀವಿ, ಆತಂಕಕ್ಕೆ ಒಳಗಾಗುವಂಥದ್ದು ಏನು ಇಲ್ಲ. ಆದ್ರೆ ಅಲ್ಲಿ ನಾವು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಒಂದು ಸ್ವರೂಪ ಏನು, ಜೀವಿಯರ ಸ್ವರೂಪವಾಗಿ ಕೃಷ್ಣರ ನಿತ್ಯ ದಾಸ. ನಾವು ದಾಸರಾಗಿ ನಾವು ಇರ್ಬೇಕು. ನಾವು ಸೇವೆಯನ್ನ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೊನೆಗೆ ಏನಾಗುತ್ತೆ, ಅವರು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ಬ್ರಹ್ಮ ಜ್ಯೋತಿಗೆ ಹೋಗುವಂತಹ ಒಂದು ಇಚ್ಛೆ ನಮ್ಗಿದ್ರೆ ಅದು ಖಂಡಿತ ಅದು ಪರಿಪೂರ್ಣತೆ ಅಲ್ಲ. ಸೊ ಪರಮ ಪರಿಪೂರ್ಣತೆ ಅಂತಂದ್ರೆ ನಾವು ಸೇವೆಯನ್ನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಸ್ವರೂಪವೇ ಅದು, ಜೀವಿಯರ ಸ್ವರೂಪವಾಗಿ ಕೃಷ್ಣರ ನಿತ್ಯದಾಸ. ಅದಕ್ಕೆ ಪ್ರಭುಪಾದರು ಯಾವಾಗ್ಲೂ ಏನ್ ಹೇಳ್ತಾರೆ, ಅಕಸ್ಮಾತ್ ನಮ್ಗೆ ಯಾರಿಗಾದ್ರೂ ಸೇವೆ ಮಾಡ್ಲಿಕ್ಕೆ ಇಲ್ಲ, ಇವಾಗ ಮನೇಲಿ ಒಬ್ಬೊಬ್ರು ಒಂಟಿಯಾಗಿ ಇರ್ತಾರೆ. ಒಂಟಿಯಾಗಿದ್ದಾಗ ಅವ್ರು ಏನ್ ಮಾಡ್ತಾರೆ, ಅವರು ಒಂದು ನಾಯಿನಾದ್ರೂ ತಂದಿಟ್ಕೊಂಡು ನಾಯಿಯ ಸೇವೆಯನ್ನ ಮಾಡ್ತಾರೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನಾಯಿಯ ಸೇವೆಯನ್ನ ಮಾಡೋ ಬದಲು ಆ ಭಗವಂತನ ಸೇವೆಯನ್ನ ಮಾಡಿ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಗುಣವೇ ಅದು. ನಾವ್ ಯಾರಿಗಾದ್ರೂ ಸೇವೆ ಮಾಡ್ಲೇಬೇಕು. ಹೆಂಡತಿ ಮಕ್ಕಳು ಯಾರಿಗಾದ್ರೂ ನಾವು ಸೇವೆನ ನಾವು ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಅಂತ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಶಾಸ್ತ್ರಗಳು ನಮ್ಗೆ ತಿಳಿಸಿಕೊಡುತ್ತೆ, ನಮ್ಮ ಗುರುಗಳು ನಮ್ಗೆ ಅದನ್ನ ತಿಳಿಸಿಕೊಡ್ತಾರೆ. ಅದಕ್ಕೆ ಭಕ್ತಿ ಮಾರ್ಗಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಯಾವಾಗ್ಲೂ ಅರ್ಥ ಮಾಡಿಸೋದು. ಹರೇ ಕೃಷ್ಣ. ಈ ಒಂದು ಶ್ಲೋಕ ಇದು ಪ್ಯಾರವನ್ನ ಓದಿ ಯಾರಾದ್ರೂ. ಓದಿ ಮಾತಾಜಿ. ಈ ಮಂತ್ರದಲ್ಲಿ ಜೀವಿಯು ಭೌತದೇಹವನ್ನು ಪ್ರಾಣವಾಯುವನ್ನು ತ್ಯಜಿಸಿದ ನಂತರ ಭಗವಂತನ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಪ್ರಾರ್ಥನೆ ಮಾಡುತ್ತಾನೆ. ತನ್ನ ಭೌತದೇಹವು ಬೂದಿಯಾಗುವುದಕ್ಕೆ ಮುಂಚೆ ತಾನು ಮಾಡಿದ ಕೆಲಸಗಳನ್ನು ಯಜ್ಞ ಯಾಗಾದಿಗಳನ್ನು ನೆನೆಯಬೇಕೆಂದು ಭಕ್ತನು ಭಗವಂತನನ್ನು ಪ್ರಾರ್ಥಿಸುತ್ತಾನೆ. ಈ ಪ್ರಾರ್ಥನೆಯನ್ನು ಸಾಯುವಾಗ ತಾನು ಹಿಂದೆ ಮಾಡಿದ ಕೃತ್ಯಗಳ ಮತ್ತು ಅಂತಿಮ ಗುರಿಯ ಪೂರ್ಣ ಪ್ರಜ್ಞೆಯಿಂದಲೇ ಮಾಡುತ್ತಾನೆ. ಪೂರ್ಣವಾಗಿ ಐಹಿಕ ಪ್ರಕೃತಿಯ ಪ್ರಭುತ್ವಕ್ಕೊಳಪಟ್ಟವನು ತನ್ನ ಭೌತದೇಹವಿದ್ದಾಗ ಮಾಡಿದ ಹೀನ ಕೃತ್ಯಗಳನ್ನು ನೆನೆಯುತ್ತಾನೆ. ಅದರ ಪರಿಣಾಮವಾಗಿ ಅವನು ಮರಣಾನಂತರ ಇನ್ನೊಂದು ಭೌತದೇಹವನ್ನು ಪಡೆಯುತ್ತಾನೆ. ಭಗವದ್ಗೀತೆಯು ಈ ಅಂಶವನ್ನು ದೃಢೀಕರಿಸುತ್ತದೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ದೇಹತ್ಯಾಗ ಮಾಡುವಾಗ ಅವನು ಯಾವ ಜನ್ಮವನ್ನು ನೆನೆಯುವನೋ ಆಯಾ ಜನ್ಮವನ್ನೇ ತಪ್ಪದೇ ಪಡೆಯುವನು. ಗೀತಾ 8.6. ಹೀಗಾಗಿ ಮನಸ್ಸು ಸಾಯುತ್ತಿರುವ ಪ್ರಾಣಿಯ ಇಷ್ಟಗಳನ್ನು ಮುಂದಿನ ಜನ್ಮಕ್ಕೆ ಒಯ್ಯುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಲ್ವಾ, ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಈ ಮಂತ್ರದಲ್ಲಿ ನಮ್ಗೆ ಏನನ್ನ ಹೇಳಿದ್ರು, ಇವಾಗ ನನ್ನ ಈ ಭೌತಿಕ ದೇಹ ಅದು ಸುಟ್ಟು ಭಸ್ಮವಾಗ್ಬಿಡ್ಲಿ, ಮತ್ತೆ ನನ್ನ ಪ್ರಾಣವಾಯು ಅದು ಆ ಗಾಳಿಯೊಂದಿಗೆ ಬೆರಿಲಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ಏನರ್ಥ, ಈ ನನ್ನ ಭೌತಿಕ ದೇಹ ಹೊರಟೋದ್ಮೇಲೆ ನನ್ನ
ಈ ಒಂದು ಆತ್ಮ ಅದು ಎಲ್ಲಿಗೆ ಹೋಗ್ಬೇಕು, ಆ ಭಗವಂತನ ಸಾಮ್ರಾಜ್ಯಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಮತ್ತೆ ಆ ಇಲ್ಲಿ ಭಗವಂತನನ್ನ ನೆನಪಿಸ್ಕೊತಾ ಇದ್ದಾರೆ. ಯಾಕಂದ್ರೆ ನಾವು ಭಗವಂತನನ್ನ ನೆನಪಿಸ್ಕೊಂಡ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಇದನ್ನ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಎಂ ವಾಪಿ ಸ್ಮರಣ ಭಾವಂ ತಜತ್ ಅಂತೆ ಕಲೇವರಂ ತಮ್ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅಂದ್ರೆ ನಾವು ದೇಹ ತ್ಯಾಗ ಮಾಡ್ಬೇಕಾದ್ರೆ ನಾವು ಏನನ್ನ ನಾವು ನೆನಪಿಸ್ಕೊತೀವಿ, ಯಾವ ಭಾವದಲ್ಲಿ ನಾವು ಇರ್ತೀವೋ ಅದಕ್ಕನುಗುಣವಾದಂತಹ ಒಂದು ದೇಹವನ್ನ ಅಥವಾ ಒಂದು ಜನ್ಮವನ್ನ ನಾವು ಪಡಿತೀವಿ ಅಲ್ವಾ. ಅದಕ್ಕೋಸ್ಕರ ಇವಾಗ ನಾವು ಸಾಯೋ ಟೈಮಲ್ಲಿ ನಾವು ಇವಾಗ ಏನನ್ನ ನೆನಪಿಸ್ಕೊತೀವೋ ಅದೇ ಒಂದು ಭಾವವನ್ನ ಪಡೆಯೋದ್ರಿಂದ ಇಲ್ಲಿ ಈ ಭಕ್ತ ನೆನಪಿಸ್ಕೊತಾ ಇದ್ದಾರೆ. ಅಂದ್ರೆ ನಾನು ಏನೆಲ್ಲ ಕೆಲಸ ಮಾಡಿದ್ದೆ ನಿನಗೋಸ್ಕರ, ಯಾಕಂದ್ರೆ ನೀನೇ ಎಲ್ಲವನ್ನ ಸ್ವೀಕರಿಸೋನು ಅಲ್ವಾ. ಭೋಕ್ತೃ, ಆ ಯಜ್ಞದ ಭೋಕ್ತೃ ಯಾರು ಅಂದ್ರೆ ನೀನೇ. ನಾನ್ ಮಾಡಿರೋದನ್ನೆಲ್ಲ ನೀನು ನೆನಪಿಸ್ಕೋ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ಕೊತಾ ಇದ್ದಾರೆ. ಯಾಕೆ ಅಂತಂದ್ರೆ ಇವಾಗ ನಾವು ಸಾಯುವ ಸಮಯದಲ್ಲಿ ನಮ್ಗೆ ನಾವೇನೆಲ್ಲ ಮಾಡಿರೋದು ಎಲ್ಲವೂ ಸಹ ಒಂದು ಟಿವಿ ಪರದೆ ಮೇಲೆ ಬಂದ ಹಾಗೆ ಬಂದ್ಬಿಡುತ್ತಂತೆ. ಸೊ ಆಗ ಬಂದಾಗ ಏನಾಗುತ್ತೆ, ನಾವು ನಮ್ದು ಯಾವ್ದಾದ್ರು ಒಂದು ಇಚ್ಛೆಗಳು ಪೂರೈಸಿಲ್ಲ ಅಥವಾ ನಮ್ದೇನೋ ಒಂದು ಪಾಪಕೃತ್ಯ ಇದೆ ಅಂತಂದ್ರೆ ನಾವು ಅದನ್ನೇ ಜ್ಞಾಪಿಸ್ಕೊಂತ ನಾವು ದೇಹವನ್ನ ಬಿಟ್ರೆ ಅದಕ್ಕನುಗುಣವಾದ ಒಂದು ದೇಹವನ್ನ ನಾವು ಪಡೆದ್ ಬಿಡ್ತೀವಿ ಅಲ್ವಾ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಈ ಪ್ರಾರ್ಥನೆಯನ್ನ ಅವರು ಮಾಡ್ತಾ ಇದ್ದಾರೆ. ಸಾಯುವಾಗ ತಾನು ಹಿಂದೆ ಮಾಡಿದ ಕೃತ್ಯಗಳ ಮತ್ತು ಅಂತಿಮ ಗುರಿಯ ಪೂರ್ಣ ಪ್ರಜ್ಞೆಯಿಂದಲೇ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಭೌತ ದೇಹವಿದ್ದಾಗ ಏನಾದ್ರೂ ಹೀನ ಕೃತ್ಯವನ್ನ ಮಾಡಿದ್ರೆ ಏನಾಗುತ್ತೆ, ನಾವು ಅದನ್ನ ನೆನಪಿಸ್ಕೊತೀವಿ. ನಾವು ನೆನಪಿಸ್ಕೊಂಡಾಗ ನಮ್ಗೆ ಅದನ್ನೇ ನಾವ್ ಏನ್ ಮಾಡಿರ್ತೀವೋ ಅದನ್ನೇ ನಮ್ಗೆ ನೆನಪಿಸ್ಕೊಳ್ಲಿಕ್ಕೆ ಸಾಧ್ಯ. ಇವಾಗ ವಿದ್ಯಾರ್ಥಿಗಳು ಎಕ್ಸಾಮ್ ದಿವಸ ಅವರು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ರೆ ಇಡೀ ವರ್ಷ ಏನ್ ಓದಿರ್ತಾರೋ ಅದನ್ನೇ ಬರೀಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಇಲ್ಲ ಅವ್ರು ಏನು ಓದಿಲ್ಲ ಅಂತಂದ್ರೆ ಅವ್ರು ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಅದೇನೆಲ್ಲ ಅಭ್ಯಾಸ ಮಾಡಿರ್ತೀವಿ ಒಂದು ವರ್ಷ ಪೂರ್ತಿ ಅದೇ ನಮ್ಗೆ ಅಲ್ಲಿ ಸಹಾಯ ಮಾಡೋದು. ಅದೇ ತರ ನಮ್ಗೆ ಇವಾಗ ಸಾಯುವ ಸಮಯದಲ್ಲಿ ಬಿಡು ಕೃಷ್ಣನ ನೆನಪಿಸ್ಕೊಳೋದು, ನಾನು ನೆನಪಿಸ್ಕೊತೀನಿ ಬಿಡು, ಇವಾಗ ಅಜಮಿಳ ನೆನಪಿಸ್ಕೊಳ್ಳಿಲ್ವಾ, ಅಷ್ಟೆಲ್ಲ ಅವನು ಮೋಜು ಮಸ್ತಿ ಮಾಡ್ದ, ಎಂಜಾಯ್ ಮಾಡ್ದ ಲೈಫ್ ನ, ಕೊನೆಗೆ ನಾರಾಯಣ ಅಂತ ಹೇಳ್ಬಿಟ್ಟು ಒಂದ್ಸತಿ ಕೂಗ್ದ, ನಾನು ಅದೇ ತರ ಮಾಡ್ತೀನಿ ಅಂತಂದ್ರೆ ಆಗ ಭಗವಂತ ಅವರು ಏನು ಏನ್ ಹೇಳ್ತಾರೆ, ಇವಾಗ ನಾವೇನೇ ಅಷ್ಟು ಜಾಣರು ಅಂತಂದ್ರೆ ಭಗವಂತ ನಮ್ಗಿನ್ನ ಜಾಣ ಅಲ್ವಾ. ಸೊ ಅವ್ರು ನಾವು ಆಸ್ತಿ ಏನು ಚಾಪೆ ಕೆಳಗಡೆ ತೂರ್ತೀವಿ ಅಂದ್ರೆ ಅವ್ರು ರಂಗೋಲೆ ಕೆಳಗಡೆ ಅವರು ತೂರ್ತಾರೆ. ನಾವಿವಾಗ ಆತರ ಮೋಸ ಮಾಡಿದ್ರೆ ಭಗವಂತ ನಮ್ಗಿನ್ನ ಅವರು ಇದ್ ಮಾಡ್ತಾರೆ, ಹೀನಾಯವಾದ ಸ್ಥಿತಿಯನ್ನ ಅವರು ನಮ್ಗೆ ತಂದು ಕೊಡ್ತಾರೆ ಅಲ್ವಾ. ಯಾಕಂದ್ರೆ ಅಜಮಿಳ ಅವನು ಯಾವುದೇ ಒಂದು ಮುಂದಾಲೋಚನೆ ಇಟ್ಕೊಂಡು ಅವ್ನು ಮಾಡಿಲ್ಲ ಆತರ ಅಲ್ವಾ, ಅವನು ಸಹಜವಾಗಿ ಅದನ್ನ ಮಾಡ್ಕೊಂಡು ಹೋದ. ಇವಾಗ ನಾವೇನಾದ್ರೂ ಆತರ ಮಾಡಿದ್ರೆ ಏನಾಗತ್ತೆ, ಸೊ ನಮ್ಗೆ ಅಧೋಗತಿನೇ ನಮ್ಗೆ ಸಿಗೋದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅದಕ್ಕೆ ಇವಾಗ ಭೌತ ದೇಹವಿದ್ದಾಗ ಮಾಡಿದ ಹೀನ ಕೃತ್ಯಗಳನ್ನ ಅವನು ಜ್ಞಾಪಿಸ್ಕೊತಾನೆ. ಅದಕ್ಕೋಸ್ಕರ ಅವನೇನಾಗತ್ತೆ, ಇನ್ನೊಂದು ದೇಹ, ಅದಕ್ಕನುಗುಣವಾದ ದೇಹವನ್ನ ಅವನು ಪಡಿತಾನೆ. ಅದಕ್ಕೆ ಇಲ್ಲಿ ಭಗವಂತನನ್ನ ಜ್ಞಾಪಿಸ್ಕೊತಾ ಇದ್ದಾರೆ, ನಾನು ಏನೆಲ್ಲ ಕೆಲಸ ಮಾಡ್ದೆ ಅದನ್ನ ನೀನು ಸ್ಮರಿಸ್ಕೋ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಭುಪಾದರು ನಮ್ಗೆ ಏನ್ ಹೇಳ್ತಾರೆ, ನಾವು ಆತರ ಸ್ಮರಣೆ ಮಾಡ್ಕೊಳೋದು, ನಾವು ಆತರ ಭಗವಂತನ ಕೇಳ್ಕೊಳೋಂತಹದ್ದು ಬೇಕಾಗಿಲ್ಲ. ಯಾಕಂದ್ರೆ ಭಗವಂತನೇ ನಾವು ಮಾಡಿರುವಂತಹ ಒಂದು ಭಕ್ತಿ ಆತರ ಇದೆ ಅಂದ್ರೆ ಅವರೇ ಮಾಡ್ತಾರೆ ಅಲ್ವಾ, ನಾವೇನು ಕೇಳ್ಕೊಳೋದು ಬೇಕಾಗಿಲ್ಲ ಅಂತಾನೆ ಪ್ರಭುಪಾದರು ಹೇಳೋದು. ಆದ್ರೆ ಇಲ್ಲಿ ಈಶೋಪನಿಷತ್ತಿನಲ್ಲಿ ಆತರ ಒಂದು ಪ್ರಾರ್ಥನೆ ಅನ್ನೋದು ಇದೆ. ಹರೇ ಕೃಷ್ಣ. ಯಾರಾದ್ರೂ ಇದನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಆಲೋಚನೆ ಮಾಡುವ ಮನಸ್ಸನ್ನು ಹೊಂದಿರದ ಪ್ರಾಣಿಗಳಂತಲ್ಲದೆ ಮಾನವನು ತನ್ನ ಜೀವಮಾನದಲ್ಲಿ ಎಸಗಿದ ಕೃತ್ಯಗಳನ್ನು ರಾತ್ರಿಯ ಕನಸುಗಳೋಪಾಯದಲ್ಲಿ ನೆನೆಸಿಕೊಳ್ಳಬಲ್ಲನು. ಆದ್ದರಿಂದ ಅವನ ಮನಸ್ಸು ಐಹಿಕ ಆಸೆಗಳಿಂದ ತುಂಬಿರುತ್ತದೆ. ತತ್ಪರಿಣಾಮವಾಗಿ ಅವನು ಆಧ್ಯಾತ್ಮಿಕ ದೇಹದೊಂದಿಗೆ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರ. ಆದರೆ ಭಕ್ತನು ಭಗವತ್ ಸೇವೆಗೆ ಮಾಡಿ ಭಗವಂತನ ಬಗ್ಗೆ ಪ್ರೇಮ ಭಾವವನ್ನು ತಾಳುವವರು, ಭಕ್ತನು ಸಾಯುವಾಗ ತನ್ನ ಭಕ್ತಿ ಸೇವೆಯಲ್ಲಿ ನೆನೆಯದಿದ್ದರೂ ಭಗವಂತನು ಅವನನ್ನು ಮರೆಯುವುದಿಲ್ಲ. ಭಕ್ತನು ಮಾಡಿದ ಯಜ್ಞ ಯಾಗಾದಿಗಳ ಬಗ್ಗೆ ಭಗವಂತನಿಗೆ ನೆನಪು ಕೊಡಲು ಈ ಸೂತ್ರ ಮಾಡಲಾಗಿದೆ. ಹಾಗೆ ನೆನಪು ಮಾಡದಿದ್ದರೂ ಭಗವಂತನು ತನ್ನ ಶುದ್ಧ ಭಕ್ತನ ಭಕ್ತಿ ಸೇವೆಯನ್ನು ಮರೆಯುವುದಿಲ್ಲ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಅಲ್ಲ ನೋಡಿ, ಇದನ್ನೇ ನಾನು ಇದಕ್ಕೆ ಮುಂಚೆ ಹೇಳಿರೋ ಹಾಗೇನೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಇದು ಪ್ರಾಣಿಗಳಿಗೆ ಸಾಧ್ಯ ಇಲ್ಲ ಆ ಆಲೋಚನೆ ಮಾಡ್ಕೊಂಡು ಹೋಗೋದು. ಪ್ರಾಣಿಗಳಿಗೆ ಏನು ಅಂತಂದ್ರೆ ಭಗವಂತ ಇವಾಗ ಆ ಒಂದು ಯೋನಿಯಿಂದ ಅದಕ್ಕಿಂತ ಮುಂದುವರೆದ ಯೋನಿಗೆ ಅಲ್ಲಿ ವಿಕಸನ ಕ್ರಿಯೆ ಹೊಂದ್ಕೊಂಡು ಹೋಗುವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ಸೊ ಮೊದ್ಲು ನಾವು ಜಲಚರ, ಆಮೇಲೆ ಸಸ್ಯ, ಆಮೇಲೆ ಕ್ರಿಮಿ ಕೀಟಗಳಾಗ್ತೀವಿ, ಪಕ್ಷಿಗಳಾಗ್ತೀವಿ, ಪಶುಗಳಾಗ್ತೀವಿ, ಆಮೇಲೆ ಮಾನವನಾಗ್ತೀವಿ. ಇದು ಈ ತರ ಎವಲ್ಯೂಷನ್ ಆಗ್ತಾ ಹೋಗ್ತಾ ಇರುತ್ತೆ. ಆ 84 ಲಕ್ಷ ಜೀವರಾಶಿಗಳನ್ನ ದಾಟ್ಕೊಂಡು ಮನುಷ್ಯ ಜನ್ಮಕ್ಕೆ ಅವನು ಬರ್ತಾನೆ ಕೊನೆಯದಾಗಿ ಅಲ್ವಾ. ಆದ್ರೆ ಇದು ಪ್ರಾಣಿಗಳಿಗೆ ಆತರ ಆಲೋಚನೆ, ಅದು ಸಾಯುವ ಸಮಯದಲ್ಲಿ ಯಾವ ಒಂದು ಆಲೋಚನೆ ಇಟ್ಕೊಂಡು ಅದು ಸತ್ತಿದೆ ಅದ್ರ ಮೇಲೆ ಅದಕ್ಕೆ ದೇಹ ಸಿಗ್ತಾ ಇಲ್ಲ, ವಿಕಸನ ಕ್ರಿಯೆ ಹೊಂದ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಆದ್ರೆ ಮನುಷ್ಯ ಜನ್ಮಕ್ಕೆ ಈ ಒಂದು ನಿಯಮ
ಅನ್ವಯ ಆಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಈ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ಅಂತ ನಾನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ರಾತ್ರಿ ಆಗ್ಬಿಡುತ್ತೆ, ಎಷ್ಟೊಂದ್ ಕೆಲಸ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಅವಾಗ ನಾನೇನ್ ಮಾಡ್ತೀನಿ, ನಿದ್ದೆ ಮಾಡ್ಬಿಡ್ತೀನಿ. ನಿದ್ದೆ ಮಾಡಿ ಬೆಳಗ್ಗೆ ಎದ್ದಾಗ ನಾನು ಏನ್ ಮಾಡ್ತೀನಿ, ಹಿಂದಿನ ದಿವಸ ಏನೆಲ್ಲ ಪೆಂಡಿಂಗ್ ಇತ್ತು ಕೆಲಸ ಅದನ್ನ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಅದೇ ತರನೇ ಈ ಸಾವು ಅಂದ್ರೆ, ಇವಾಗ ನನಗೆ ಏನಾದ್ರೂ ಒಂದು ಇಚ್ಛೆಗಳೆಲ್ಲ ಇದ್ರೆ ನಾನು ಆ ದೇಹವನ್ನ ಬಿಟ್ಮೇಲೆ ಇನ್ನೊಂದು ಹೊಸ ಶರೀರವನ್ನ ಪಡೆದ್ರೂ ಸಹ ಹಿಂದಿನ ಒಂದು ಏನೆಲ್ಲ ನನ್ನ ಆಸೆಗಳೇ ಉಳಿದಿದೆಯೋ ಅದನ್ನ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಅದಕ್ಕೆ ಇದೆಲ್ಲ ಈ ನೀತಿ ನಿಯಮಗಳು ಮನುಷ್ಯ ಜನ್ಮಕ್ಕೆ ಮಾತ್ರನೇ ಅನ್ವಯಿಸೋದು. ಅದಕ್ಕೆ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ, ಇವಾಗ ಅದು ಯಾವ ತರ ನಾವು ಮಾಡಿರುವಂತಹ ಕಾರ್ಯಗಳೆಲ್ಲ ಹೇಗೆ ನಮ್ಗೆ ಕಾಣಿಸ್ಕೊಳುತ್ತೆ ಅಂತಂದ್ರೆ, ಸಾಯುವ ಸಮಯದಲ್ಲಿ ಆ ಕನಸಿನೋಪಾದಿಯಲ್ಲಿ ಕಾಣಿಸ್ಕೊಳುತ್ತೆ. ನಮ್ಗೆ ಅಲ್ಲಿ ಯಾವುದೇ ಒಂದು ಡೈರೆಕ್ಟರ್ ಇರೋದು ಬೇಕಾಗಿಲ್ಲ. ಅಲ್ಲಿ ನಮ್ಗೆ ಆ ಚಲನಚಿತ್ರದ ತರ ನಮ್ಗೆ ಕಾಣಿಸ್ಬಿಡುತ್ತೆ, ನಾವು ನಮ್ಮ ಇಡೀ ಜೀವನದಲ್ಲಿ ನಾವ್ ಏನೆಲ್ಲ ಮಾಡಿದೀವಿ ಅನ್ನೋದನ್ನ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಭಕ್ತರಿಗೆ ಆತರ ಪ್ರಾಬ್ಲಮೇ ಇಲ್ಲ. ಯಾಕಂದ್ರೆ ಅವರು ಭಕ್ತರು ಯಾವುದೇ ಒಂದು ಇಚ್ಛೆಯನ್ನ ಇಟ್ಕೊಂಡಿರೋದಿಲ್ಲ. ಅದೇ ಈ ಭೌತಿಕವಾದಿಗಳು ಅವ್ರೇನಾಗಿರುತ್ತೆ, ಅವ್ರಿಗೆ ಏನೋ ಒಂದು ಇಚ್ಛೆ ಇರುತ್ತೆ. ಇಚ್ಛೆ ಇಟ್ಕೊಂಡಾಗ ಅವರು ಭಗವಂತನ ಸಾಮ್ರಾಜ್ಯವನ್ನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಭಕ್ತರು ಯಾವಾಗ್ಲೂ ಭಕ್ತಿಯನ್ನ ಮಾಡೋದ್ರಿಂದ ಅವರು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆಯನ್ನ ಅವ್ರು ಪಡಿತಾರೆ. ಅಕಸ್ಮಾತ್ ಅವ್ರಿಗೆ ಭಗವಂತನನ್ನ ನೆನಪಿಸ್ಕೊಳ್ಲಿಕ್ಕೆ ಆಗಿಲ್ಲ ಅಂದ್ರೂ ಸಹ ಭಗವಂತ ಅವ್ರನ್ನ ಕೈ ಬಿಡೋದಿಲ್ಲ. ನಾವ್ ಕೇಳ್ಕೊಳ್ಳೋದು ಬೇಕಾಗಿಲ್ಲ ಅಂತಾನೆ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ನಾನ್ ಮಾಡಿರುವಂತಹ ಕೃತ್ಯಗಳನ್ನೆಲ್ಲ ನೀನು ಜ್ಞಾಪಿಸ್ಕೊ ಅಂತ ನಾವು ಕೇಳ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ ಭಗವಂತ ಯಾವತ್ತೂ ಮರೆಯೋದಿಲ್ಲ ಅಲ್ವಾ. ಅವರು ಏನ್ ಹೇಳ್ತಾರೆ, ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಲ್ವಾ. ಸ್ವಲ್ಪ ಭಕ್ತಿ ಮಾಡಿದ್ರು ಸಹ ಅದನ್ನ ನಮ್ಮನ್ನ ಮಹಾ ಅಪಾಯದಿಂದ ಕಾಪಾಡುತ್ತೆ ಅಂತಾನೆ ಭಗವಂತ ನಮ್ಗೆ ಹೇಳಿರೋದು ಅಲ್ವಾ. ಭಗವಂತ ಯಾವತ್ತೂ ಸಹ ಮರೆಯೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಭಕ್ತನು ಮಾಡಿದ ಯಜ್ಞ ಯಾಗಾದಿಗಳ ಬಗ್ಗೆ ಭಗವಂತನಿಗೆ ನೆನಪು ಕೊಡಲು ಈ ಸ್ತೋತ್ರ ಮಾಡಲಾಗಿದೆ. ಹಾಗೆ ನೆನಪು ಮಾಡದಿದ್ದರೂ ಭಗವಂತನು ತನ್ನ ಶುದ್ಧ ಭಕ್ತನ ಸೇವೆಯನ್ನ ಮರೆಯೋದಿಲ್ಲ. ನೋಡಿ, ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ಭಗವಂತ ಯಾವತ್ತೂ ಮರೆಯೋದಿಲ್ಲ. ನಾವು ಮರ್ತು ಹೋಗ್ತೀವಿ, ನಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಅಲ್ವಾ, ನಾವು ಒಂದ್ ಸ್ವಲ್ಪ ದಿವಸ ಜ್ಞಾಪಕ ಇಟ್ಕೊಂಡು ಆಮೇಲೆ ಮರ್ತು ಹೋಗ್ತೀವಿ. ಆದ್ರೆ ಭಗವಂತ ಹಾಗಲ್ಲ. ನಾವು ಒಂದೇ ಒಂದು ಗುಲಾಬಿ ಹೂವನ್ನ ಭಕ್ತಿಯಿಂದ ಅರ್ಪಿಸಿದ್ರೆ ಭಗವಂತ ಅವ್ರ ಜ್ಞಾಪಕ ಇಟ್ಕೋತಾರೆ, ಈ ಭಕ್ತ ಈ ಜನ್ಮದಲ್ಲಿ ನನಗೆ ಒಂದು ಗುಲಾಬಿ ಹೂವನ್ನ ಅರ್ಪಿಸಿದ್ದ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಅದನ್ನೇ ಹೇಳುದು, ಓಂ ತತ್ಸತ್. ನಾವು ಭಗವಂತನಿಗೆ ಮಾಡಿರೋದು ಎಲ್ಲವೂ ಸಹ ಶಾಶ್ವತವಾಗಿರೋದು. ಅದು ಯಾವತ್ತೂ ಸಹ ಅಶಾಶ್ವತವಾದ ಫಲವನ್ನ ಅದು ಕೊಡೋದಿಲ್ಲ, ಶಾಶ್ವತ ಫಲವನ್ನ ಅದು ಕೊಡುತ್ತೆ. ನಾವು ಬೇಜಾರ್ ಮಾಡ್ಕೊಳಂಗಿಲ್ಲ. ಅಯ್ಯೋ ನಾನು ಇವಾಗ ಏನಿಲ್ಲಿ 2 hours ನಾನು ಇಲ್ಲಿ ಸಮಯ ಕೊಡ್ತಾ ಇದ್ದೀರಲ್ಲ ಭಗವದ್ಗೀತೆಗೆ ಅಥವಾ ಈ ಒಂದು ಕ್ಲಾಸಸ್ಗೆ ಅಂತ ಬೇಜಾರ್ ಮಾಡ್ಕೊಳಂಗೇ ಇಲ್ಲ. ಅದು ಅಕೌಂಟ್ ಅಲ್ಲಿ, ನಮ್ಮ ಅಕೌಂಟ್ ಅಲ್ಲಿ, ಆಧ್ಯಾತ್ಮಿಕ ಅಕೌಂಟ್ ಅಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ. ಅದು ಶಾಶ್ವತ ಫಲವನ್ನ ಕೊಡುತ್ತೆ. ಹರೇ ಕೃಷ್ಣ. ಇದನ್ನ ಹರೇ ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಭಗವಂತನು ತನ್ನ ಭಕ್ತರ ಜೊತೆಗೆ ಇರುವ ಆತ್ಮೀಯ ಸಂಬಂಧವನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ. ಒಬ್ಬನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದು ಪರಮ ನೀಚ ಕೃತ್ಯಗಳನ್ನು ಎಸಗಿದ್ದರೂ ಅವನನ್ನು ಸಾಧು ಎಂದು ಪರಿಗಣಿಸಬೇಕು. ಏಕೆಂದರೆ ಅವನು ಸರಿಯಾದ ನೆಲೆಯಲ್ಲಿರುತ್ತಾನೆ. ಅವನು ಬೇಗನೆ ಸದಾಚಾರ ಸಂಪನ್ನನಾಗಿ ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ. ಓ ಕುಂತಿಪುತ್ರನೇ, ನನ್ನ ಭಕ್ತನಾದವನು ಎಂದೂ ಹಾಳಾಗುವುದಿಲ್ಲವೆಂದು ಗಟ್ಟಿಯಾಗಿ ಘೋಷಿಸು. ಓ ಪೃಥಾಪುತ್ರನೇ, ನನ್ನನ್ನು ಆಶ್ರಯಿಸುವವರು ಅವರು ಕೀಳು ಜಾತಿಯವರಾಗಿರಬಹುದು, ಸ್ತ್ರೀಯರಾಗಿರಬಹುದು, ವೈಶ್ಯರಿರಬಹುದು, ಶೂದ್ರರಿರಬಹುದು, ಪರಮಗತಿಯನ್ನು ಹೊಂದಬಹುದು. ಹಾಗಾದರೆ ಈ ಅನಿತ್ಯವೂ ಕಷ್ಟಕರವೂ ಆದ ಜಗತ್ತಿನಲ್ಲಿ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುವ ಬ್ರಾಹ್ಮಣರು, ಪುಣ್ಯವಂತರು, ಭಕ್ತರು ಮತ್ತು ರಾಜರ್ಷಿಗಳು ಎಷ್ಟು ದೊಡ್ಡವರು. ಸದಾ ನಿನ್ನ ಮನಸ್ಸನ್ನು ನನ್ನಲ್ಲಿ ಇಡು, ನನಗೆ ಪ್ರಣಾಮಗಳನ್ನು ಸಲ್ಲಿಸು, ನನ್ನನ್ನು ಪೂಜಿಸು. ನನ್ನಲ್ಲಿ ಪೂರ್ಣವಾಗಿ ಮುಳುಗಿದ್ದರೆ ನೀನು ಖಂಡಿತವಾಗಿ ನನ್ನನ್ನು ಸೇರುವೆ. ಗೀತೆ 9.30-34 ಶ್ಲೋಕ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ಲ ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ನೀವು ಭಕ್ತಿಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಭಗವಂತನಿಗೂ ಭಕ್ತರ ಸಂಬಂಧವನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ. ನೀವೇನು ಕಷ್ಟ ಪಡೋದ್ ಬೇಕಾಗಿಲ್ಲ. ಯಾಕಂದ್ರೆ ನಮ್ಗೆ ಸಾಯೋ ಸಮಯದಲ್ಲಿ ನಾವ್ ಏನು ಜೀವನದ ಪೂರ್ತಿ ಮಾಡಿದೀವೋ ಆ ಕರ್ಮಗಳೇ ನಮ್ಗೆ ಅಲ್ಲಿ ಆ ಒಂದು ಚಲನಚಿತ್ರದ ತರ ನಮ್ಗೆ ಕಾಣಿಸುತ್ತೆ ಅಲ್ವಾ. ಅದನ್ನ ನಾವ್ ಇವಾಗ ಭಕ್ತಿಯನ್ನ ಮಾಡಿದ್ರೆ ಏನಾಗುತ್ತೆ, ಸೊ ನಾವು ಈ ಒಂದು ತೊಂದರೆಯನ್ನ ತಗೊಳೋದು ಒಂದು ಅವಕಾಶನೇ ನಮ್ಗೆ ಇರೋದಿಲ್ಲ. ನಮ್ಗೆ ಭಗವಂತನೇ ನಮ್ಗೆ ಸಹಾಯ ಮಾಡ್ತಾರೆ ಅವರನ್ನ ನೆನಪಿಸ್ಕೊಳ್ಲಿಕ್ಕೆ. ಇಲ್ಲಿ ನಮ್ಗೆ ಓಕೆ, ನಮ್ಗೆ ಇವಾಗ ಭಕ್ತಿಯನ್ನ ಮಾಡಿ ನಾನು ಕೆಟ್ಟೋದೆ, ಅಕಸ್ಮಾತ್ ನಾವು ಒಂದ್ ಸ್ವಲ್ಪ ಜಾರದ್ವಿ ಅಂತ ಅನ್ಕೊಳ್ಳಿ, ಆದ್ರೂ ಸಹ ನಾವು ಬೇಜಾರ್ ಮಾಡ್ಕೊಳಂಗೆ ಇಲ್ಲ. ಯಾಕಂದ್ರೆ ಭಗವಂತ ಹೇಳಿದ್ದಾರೆ ಅಲ್ವಾ, ನನ್ನ ಭಕ್ತ ಯಾವತ್ತೂ ಸಹ ನಾಶ ಆಗೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನನಿಗೆ ಹೇಳ್ತಾರೆ, ನೀನು ಘೋಷಿಸು ಅಂತ. ಯಾಕಂದ್ರೆ ಭಗವಂತನ ಭಕ್ತ ಏನಾದ್ರು ಘೋಷಣೆ ಮಾಡಿದ್ರೆ ಭಗವಂತ ಅದನ್ನ ಆ ಒಂದು ಮಾತನ್ನ ಉಳಿಸ್ಲಿಕ್ಕೆ ಅವರು ಎಷ್ಟೇ ಕಷ್ಟ ಆದ್ರೂ ಪ್ರಯತ್ನ ಪಡ್ತಾರೆ ಅಲ್ವಾ. ಭಗವಂತ ತನ್ನ ಮಾತನ್ನ ಬೇಕಾದ್ರೆ ಅವರು ತಪ್ಪಿಸ್ಲಿಕ್ಕೆ ಅವರು
ಅಂದ್ರೆ ಅದಕ್ಕೆ ಅವರು ರೆಡಿ ಇರ್ತಾರೆ. ನಾವು ನೋಡಿದ್ವಿ ಭೀಷ್ಮನ ಆ ಒಂದು ಏನು ಕುರುಕ್ಷೇತ್ರ ಪ್ರಸಂಗದಲ್ಲಿ ಅಲ್ವಾ, ಅವ್ರು ಏನ್ ಹೇಳ್ತಾರೆ, ನಾನು ಯಾವುದೇ ಒಂದು ಅಸ್ತ್ರ ಶಸ್ತ್ರವನ್ನ ಉಪಯೋಗಿಸೋದಿಲ್ಲ ಈ ಯುದ್ಧದಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅರ್ಜುನನನ್ನ ಕಾಪಾಡ್ಲಿಕ್ಕೆ ಭೀಷ್ಮನಿಂದ ಅವ್ರೇನ್ ಮಾಡ್ತಾರೆ, ರಥದ ಚಕ್ರವನ್ನ ಅವರು ತಗೋತಾರೆ ಅಲ್ವಾ. ಅಂದ್ರೆ ತನ್ನ ಮಾತನ್ನ ಬೇಕಾದ್ರೆ ಅವರು ಏನು ಮುರಿಬಹುದು, ಆದ್ರೆ ಭಕ್ತನ ಮಾತನ್ನ ಅವ್ರು ಯಾವತ್ತೂ ಮುರಿಯೋದಿಲ್ಲ. ಅದಕ್ಕೆ ಅವರು ಅರ್ಜುನನಿಗೆ ಹೇಳ್ತಾರೆ, ನಮೇ ಭಕ್ತ ಪ್ರಣಶ್ಯತಿ, ನೀನ್ ಹೇಳು ಅರ್ಜುನ, ನನ್ನ ಭಕ್ತ ಎಂದೂ ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಭಕ್ತಿ ಮಾರ್ಗಕ್ಕೆ ಬಂದ್ರೆ ನಾವ್ ಯಾವತ್ತೂ ನಾಶ ಆಗೋದಿಲ್ಲ. ನಮ್ಗೆ ಭಗವಂತನೇ ಅದನ್ನ ಒಂದು ಆಶ್ವಾಸನೆಯನ್ನ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ ಅಕಸ್ಮಾತ್ ನಾವು ಅಲ್ಲಿ ಅಕಸ್ಮಾತ್ ಒಬ್ಬ ಭಕ್ತ ಭಕ್ತಿ ಮಾರ್ಗಕ್ಕೆ ಬರ್ತಾರೆ, ಆದ್ರೆ ಯಾವ್ದೋ ಒಂದು ಕಾರಣಾಂತರದಿಂದ ಅವರು ಜಾರ್ತಾರೆ, ಆ ಭಕ್ತಿ ಮಾರ್ಗದಿಂದ ಅವರು ಹೊರಗಡೆ ಬರ್ತಾರೆ. ಆದ್ರೂ ಸಹ ಅವನನ್ನ ಭಕ್ತ ಅಂತಾನೆ ಸಾಧುರೇವಸ ಮಂತವ್ಯ, ಯಾಕಂದ್ರೆ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ, ಅವನನ್ನ ಸಾಧು ಅಂತಾನೆ ನೀವು ಪರಿಗಣಿಸ್ಬೇಕು. ಯಾಕಂದ್ರೆ ಅವನು ಸರಿಯಾದ ಮಾರ್ಗದಲ್ಲಿದ್ದಾನೆ, ಅವನು ಭಕ್ತಿ ಮಾರ್ಗದಲ್ಲಿದ್ದಾನೆ. ಹೌದು, ಇವಾಗ ನಡೀತಾ ಇರೋ ಮಗು ಏನಾಗತ್ತೆ, ಬೀಳುತ್ತೆ ಅಲ್ವಾ, ಅದು ಸಹಜ. ಅದು ಇವಾಗ ಕಲ್ತ್ಕೊಂತಾ ಇದೆ, ಅದು ಬೀಳೋದು ಸಹಜ. ಅದೇ ತರನೇ ನನ್ನ ಭಕ್ತ ಈಗ ಅವನು ಏನೋ ತಪ್ಪು ಮಾಡಿರ್ಬೋದು, ಆದ್ರೆ ಅವನು ಮುಂದೆ ಅವನು ಸರಿಯಾದ ಮಾರ್ಗಕ್ಕೆ ಅವನು ಬರ್ತಾನೆ, ಬಹು ಶೀಘ್ರವಾಗಿ ಅವನು ಬರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಕ್ತಿ ಮಾರ್ಗಕ್ಕೆ ಯಾವುದೇ ಒಂದು ಏನು ಕ್ರೈಟೀರಿಯಾ ಇಲ್ಲ ಅಲ್ವಾ. ಅವ್ರು ಯಾರೇ ಇರ್ಬೋದು, ಹೀನ ಕುಲದಲ್ಲಿ ಹುಟ್ಟಿರ್ಬೋದು, ಒಂದು ಸ್ತ್ರೀಯಾಗಿ ಹುಟ್ಟಿರ್ಬೋದು, ವೈಶ್ಯರಾಗಿರ್ಬೋದು, ಶೂದ್ರರಾಗಿರ್ಬೋದು, ಯಾವುದೇ ಒಂದು ಅಂತ್ಯಜ ಇರ್ಬೋದು, ಯಾರೇ ಇದ್ರೂ ಸಹ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಅವರು ಭಕ್ತಿಯಲ್ಲಿ ಮುಂದುವರ್ಕೊಂಡು ಹೋಗಿ ಈ ಒಂದು ಜನ್ಮವನ್ನ, ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡ್ಕೋಬಹುದು ಅಲ್ವಾ. ಈ ತರ ಇಂತಹ ಹೀನ ಕುಲದಲ್ಲಿ ಹುಟ್ಟಿರೋರ್ಗೆನೆ ಭಕ್ತಿಯಿಂದ ಇಷ್ಟೊಂದು ಅನುಕೂಲ ಇದೆ ಅಂತಂದ್ರೆ, ಇನ್ನ ಯೋಚನೆ ಮಾಡಿ, ಇನ್ನ ಬ್ರಾಹ್ಮಣರು, ಪುಣ್ಯವಂತರು, ಭಕ್ತರು, ರಾಜರ್ಷಿಗಳು ಅವರೆಲ್ಲ ಇನ್ನ ಎಷ್ಟು ಅವ್ರಿಗೆ ಈ ಒಂದು ಭಕ್ತಿ ಮಾರ್ಗಕ್ಕೆ ಬಂದ್ರೆ ಅವ್ರಿಗೆ ಏನಾಗುತ್ತೆ, ಜನ್ಮ ಸಾರ್ಥಕ ಆಗ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ನಮ್ಗೆನೆ ಇಲ್ಲಿ ಕೇಳ್ತಾ ಇದಾರೆ. ಅದಕ್ಕೋಸ್ಕರ ತುಂಬಾ ಏನು ಕಷ್ಟ ಪಡೋದ್ ಬೇಕಾಗಿಲ್ಲ. ಭಗವಂತ ಏನ್ ಹೇಳ್ತಾ ಇದಾರೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿಮಾಂ ನಮಸ್ಕುರು ಅಲ್ವಾ. ಈ 4 ಮಾಡಿ ಅಷ್ಟೇನೆ ನೀವು. ಸೊ ನನ್ನಲ್ಲೇ ನೀವು ಮನಸ್ಸನ್ನ ಇಡಿ, ನನಗೆ ನಮಸ್ಕಾರ ಮಾಡಿ, ನೀವು ನನಗೆ ಪೂಜೆ ಮಾಡಿ ಅಲ್ವಾ. ಸೊ ನೀವು ನನ್ನಲ್ಲೇ ಮನಸ್ಸನ್ನ ಇಡಿ, ನನಗೆ ನನ್ನ ಭಕ್ತನಾಗಿ ನನಗೆ ಪೂಜೆಯನ್ನ ಮಾಡು, ಮತ್ತೆ ಪ್ರಣಾಮಗಳನ್ನ ಸಲ್ಲಿಸು, ಇಷ್ಟನ್ನ ಮಾಡಿ ನೀವು ನನ್ನ ಬಳಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಗೀತೆಯಲ್ಲಿ ಹೇಳಿದ್ದಾರೆ. ಅದು 2 ಬಾರಿ ಹೇಳಿದ್ದಾರೆ ಅಲ್ವಾ. ನಾವು ಇಷ್ಟ ಭಕ್ತಿಯನ್ನ ಮಾಡಿದ್ರೇನೆ ಸಾಕು, ನಾವು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆನ ಪಡಿತೀವಿ. ಭಗವಂತ ನಮ್ಮನ್ನ ನೋಡ್ಕೋತಾರೆ, ನಾವ್ ಯಾವುದೇ ಒಂದು ಪ್ರಾರ್ಥನೆಯನ್ನ ಮಾಡೋದು ಬೇಕಾಗಿಲ್ಲ. ಹರೇ ಕೃಷ್ಣ. ಇದನ್ನ ಓದಿ ಯಾರಾದ್ರೂ. ಶ್ರೀಲ ಭಕ್ತಿ ವಿನೋದ ಠಾಕೂರರು ಈ ಶ್ಲೋಕಗಳನ್ನು ಹೀಗೆ ವಿವರಿಸುತ್ತಾರೆ. ಸಂತರ ಸನ್ಮಾರ್ಗದಲ್ಲಿ ನಡೆಯುತ್ತಿರುವ ಭಕ್ತನನ್ನು ಅವಲಂಬಿಸಬೇಕು. ಆ ಭಕ್ತನು ಶೀಲಗೆಟ್ಟವನಾದರೂ ಪರವಾಗಿಲ್ಲ. ಶೀಲಗೆಟ್ಟವನು ಎಂಬ ಪದದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಬದ್ಧಾತ್ಮನು 2 ಬಗೆಯಲ್ಲಿ ವರ್ತಿಸಬೇಕಾಗುತ್ತದೆ. ಒಂದು ದೇಹಧಾರಣೆಗೆ, ಇನ್ನೊಂದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಸಾಮಾಜಿಕ ಸ್ಥಾನಮಾನ, ಭೌತಿಕ ಬೆಳವಣಿಗೆ, ಸ್ವಚ್ಛತೆ, ತಪಸ್ಸು, ಪೋಷಣೆ ಮತ್ತು ಬದುಕಿ ಉಳಿಯಲು ಹೋರಾಟ, ಇವೆಲ್ಲ ದೇಹಧಾರಣೆಗಾಗಿ. ಭಗವದ್ಭಕ್ತನಾಗಿ ಆತ್ಮ ಸಾಕ್ಷಾತ್ಕಾರ ಸಂಬಂಧವಾದ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು. ಬೇರೆ ಬೇರೆ ಬಗೆಯ ಇವೆರಡು ಕೆಲಸಗಳು ಸಮಾನವಾದವು, ಏಕೆಂದರೆ ಬದ್ಧಾತ್ಮನು ತನ್ನ ಹೊಟ್ಟೆಪಾಡಿನ ಕೆಲಸವನ್ನು ಬಿಡಲು ಸಾಧ್ಯವಿಲ್ಲ. ಭಕ್ತಿ ಸೇವಾ ಕಾರ್ಯ ಹೆಚ್ಚುತ್ತಾ ಹೋದಂತೆ ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಭಕ್ತಿ ಸೇವೆಯ ಪ್ರಮಾಣ ಸರಿಯಾದ ಹಂತವನ್ನು ಎಲ್ಲಿಯವರೆಗೆ ತಲುಪುವುದಿಲ್ಲವೋ ಅಲ್ಲಿಯವರೆಗೆ ಆಗೊಮ್ಮೆ ಈಗೊಮ್ಮೆ ಲೌಕಿಕ ಪ್ರವೃತ್ತಿ ಇದ್ದೇ ಇರುತ್ತದೆ. ಆದರೆ ಆ ಲೌಕಿಕತೆ ಬಹಳ ಕಾಲ ಮುಂದುವರಿಯುವುದಿಲ್ಲ, ಏಕೆಂದರೆ ಭಗವತ್ ಕೃಪೆಯಿಂದ ಅಂತ ಅಪರಿಪೂರ್ಣತೆಗಳು ಬಲು ಬೇಗನೆ ಕೊನೆಗೊಳ್ಳುತ್ತವೆ. ಆದ್ದರಿಂದ ಭಕ್ತಿ ಸೇವೆಯ ಮಾರ್ಗವೇ ಸರಿಯಾದ ಮಾರ್ಗ. ಒಬ್ಬನು ಸರಿಯಾದ ಮಾರ್ಗದಲ್ಲಿದ್ದರೆ ಯಾವಾಗಲೂ ಒಮ್ಮೊಮ್ಮೆ ಲೌಕಿಕ ಬುದ್ಧಿ ಉಂಟಾದರೂ ಅದು ಆತ್ಮ ಸಾಕ್ಷಾತ್ಕಾರದ ಪ್ರಗತಿಗೆ ಅಡ್ಡಿಯುಂಟು ಮಾಡದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಭಕ್ತಿ ವಿನೋದ ಠಾಕೂರ್ ಅವರ ಒಂದು ಏನು ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಾವು ಯಾರ ಒಂದು ಮಾರ್ಗದರ್ಶನದಲ್ಲಿ ಇರ್ಬೇಕು, ನಾವು ಒಂದು ಸಂತರ ಮಾರ್ಗದರ್ಶನದಲ್ಲಿ ನಾವು ಇರ್ಬೇಕು ಅಲ್ವಾ. ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರನ್ನ ನಾವು ಅವಲಂಬಿಸ್ಬೇಕು. ಮತ್ತೆ ಇಲ್ಲಿ ಶೀಲಗೆಟ್ಟ ಅನ್ನೋ ಒಂದು ವರ್ಡನ್ನ ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ. ನಮ್ಗೆ ಇವಾಗ ಒಂದೊಂದ್ಸತಿ ಏನ್ ಅನ್ಸುತ್ತೆ, ಇವಾಗ ವಿಭೀಷಣನ ನೋಡಿದ್ವಿ. ವಿಭೀಷಣ ಏನ್ ಮಾಡ್ದ, ರಾವಣನನ್ನ ಅವನು ತಿರಸ್ಕರಿಸಿ ರಾಮನ ಕಡೆಗೆ ಬಂದ. ನಾವು
ಸಾಮಾನ್ಯವಾಗಿ ನೋಡಿದ್ರೆ ಏನನ್ಸುತ್ತೆ, ಅಯ್ಯೋ ಅಣ್ಣನ್ನ ಬಿಟ್ಬಿಟ್ಟು ಇಲ್ಲಿ ಯಾರೋ ಅಣ್ಣನ ಶತ್ರುವಿನ ಹತ್ರ ಬಂದಿದ್ದಾನಲ್ವಾ, ನಾವು ವಿಭೀಷಣನೇ ಸರಿ ಇಲ್ಲ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಸೊ ಇವಾಗ ಆತರ ನಮ್ಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ನಮ್ಗೆ ಎರಡಕ್ಕೆ ಇಲ್ಲಿ ಒಂದು ಮಹತ್ವವನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಒಂದು ದೇಹಕ್ಕೆ ಮತ್ತೆ ಇನ್ನೊಂದು ಆತ್ಮಕ್ಕೆ. ಸೊ ದೇಹ ಮತ್ತೆ ದೇಹ ಮುಖ್ಯವೋ ಆತ್ಮ ಮುಖ್ಯವೋ? ಆತ್ಮ ಮುಖ್ಯ ಅಲ್ವಾ. ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಯಾರು ನಮ್ಮನ್ನ ಕರ್ಕೊಂಡು ಹೋಗ್ತಾರೋ ಅವರು ನಮ್ಗೆ ಮುಖ್ಯ ಆಗ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಆ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಈ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ನಾವು ನಮ್ಮ ಒಂದು ಈ ಮಾನವ ಜನ್ಮವನ್ನ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಇವಾಗ ನಾವು ಉಪಯೋಗಿಸ್ಕೊತಾ ಇದ್ದಾಗ ಏನಾಗತ್ತೆ, ಹೌದು ನಮ್ಗೆ ಈ ದೇಹದಲ್ಲಿ ವಾಸ ಮಾಡ್ತಾ ಇದೀವಿ, ಈ ದೇಹದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕಾಗತ್ತೆ. ಸೊ ಇವಾಗ ನಮ್ಗೆ ಏನಾಗತ್ತೆ, ಈಗ ನಾವು ಜಸ್ಟ್ ಒಂದ್ ಹೆಜ್ಜೆ ಇಟ್ರೆ ಸಾಕು ಭಕ್ತಿ ಮಾರ್ಗದಲ್ಲಿ. ನಾವು ಭಕ್ತಿಯನ್ನ ಮಾಡ್ತಾ 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 ಏನಾಗತ್ತೆ, ನಾವು ದೇಹಕ್ಕೋಸ್ಕರ ಇವಾಗ 16 ಗಂಟೆಗಳ ಕಾಲ ಸಮಯ ಕೊಡ್ತಾ ಇದ್ರೆ, ಭಕ್ತಿ ಮಾಡ್ತಾ ಮಾಡ್ತಾ ಇದ್ದಾಗ ನಮ್ಗೆ ಏನನ್ಸುತ್ತೆ, ನಾವು ಗ್ರಾಜುಯಲಿ ನಮ್ಗೆ ಈ ದೇಹದ ಬಗ್ಗೆ ನಾವು ತುಂಬಾ ಏನು ಕಾಳಜಿ ಕೊಡೋದನ್ನ ಕಡಿಮೆ ಮಾಡ್ಕೊಂತ ಹೋಗ್ತೀವಿ ನಾವು. ನೋಡಿ ಇವಾಗ ನಾವು ಶಾಪಿಂಗ್ ಹೋಗ್ತೀವಿ, ಶಾಪಿಂಗ್ ಹೋದ್ರೆ ಎಷ್ಟು ಸಮಯ ಬೇಕಾಗತ್ತೆ ಅಲ್ವಾ. ನಮ್ಮ ಹತ್ರ ಎಷ್ಟೊಂದು ಬಟ್ಟೆಗಳಿದೆ ಅಲ್ವಾ, ಎಷ್ಟೊಂದು ನಮ್ಗೆ ಈ ದೇಹಕ್ಕೆ ಬೇಕಾಗಿರೋದಕ್ಕೆಲ್ಲ ನಾವು ಇಟ್ಕೊಂಡ್ಬಿಟ್ಟಿದೀವಿ. ಮತ್ತೆ ಮತ್ತೆ ಹೋಗ್ತೀವಿ ನಾವು. ಇವಾಗ ಹೊಸದಾಗಿ ಯಾವ್ದಾದ್ರು ಮಾರ್ಕೆಟ್ಗೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅಲ್ವಾ. ಸಿನಿಮಾ ನೋಡ್ಲಿಕ್ಕೆ 3 ಅವರ್ಸ್ ಹೋಗ್ತೀವಿ, ಇನ್ನೆಲ್ಲಿಗೋ ಮೋಜು ಮಸ್ತಿ ಮಾಡ್ಲಿಕ್ಕೆ ಎಷ್ಟೊಂದು ಅವರ್ಸ್ ಹೋಗ್ತೀವಿ. ಅದೆಲ್ಲವೂ ಸಹ ತನಗ್ ತಾನೇ ಬೇಡ 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 ಅನಿಸುತ್ತೆ ಅಲ್ವಾ. ನೋಡಿ ಇವಾಗ ನಮ್ಗೆ ಸಿನಿಮಾ ನೋಡ್ಬೇಕಂತಾನೆ ಅನ್ಸೋದಿಲ್ಲ, ಟಿವಿ ಮುಂದೆ ಕುತ್ಕೋಬೇಕಂತಾನೆ ಅನ್ಸಲ್ಲ, ಅದೆಲ್ಲ ಸಮಯ ವ್ಯರ್ಥ ಅನ್ಸುತ್ತೆ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಭಕ್ತಿವಿನೋದ್ ಠಾಕೂರ್ ಅವರು ಹೇಳ್ತಾ ಇದಾರೆ. ನಾವು ಈ ಭಕ್ತಿಯನ್ನ ಮಾಡ್ತಾ ಮಾಡ್ತಾ ಏನಾಗತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಭಕ್ತಿ ಸೇವೆಯ ಪ್ರಮಾಣ ಸರಿಯಾದ ಹಂತವನ್ನ ಎಲ್ಲಿವರೆಗೆ ತಲುಪುವುದಿಲ್ಲವೋ ಅಲ್ಲಿವರೆಗೆ ಆಗೊಮ್ಮೆ ಈಗೊಮ್ಮೆ ಲೌಕಿಕ ಪ್ರವೃತ್ತಿ ಇದ್ದೇ ಇರುತ್ತದೆ. ಸೊ ಸಾರಿ, ಇಲ್ಲಿದೆ ನೋಡಿ, ಭಕ್ತಿ ಸೇವಾ ಕಾರ್ಯ ಹೆಚ್ಚುತ್ತಾ ಹೋದಂತೆ ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ನೋಡಿ ಭಕ್ತಿ ಮಾಡ್ತಾ ಮಾಡ್ತಾ ಇದ್ದಂಗೆ ಈ ಒಂದು ನಮ್ಗೆ ಭೌತಿಕ ಆಕರ್ಷಣೆ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಇವಾಗ ಭಕ್ತಿಯ ಸೇವೆಯ ಪ್ರಮಾಣ ಸರಿಯಾದ ಹಂತವನ್ನು ಎಲ್ಲಿಯವರೆಗೆ ತಲುಪುವುದಿಲ್ಲವೋ ಅಲ್ಲಿವರೆಗೆ ಏನಾಗುತ್ತೆ, ಆಗೊಮ್ಮೆ ಈಗೊಮ್ಮೆ ಲೌಕಿಕ ಪ್ರವೃತ್ತಿ ಇದ್ದೇ ಇದೆ. ನಾವು ಭಕ್ತಿನ ಸೀರಿಯಸ್ ಆಗಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಗೆ ಮಾಯೆ ಬರ್ತಾನೆ ಇರ್ತಾಳೆ, ಅಟ್ಯಾಕ್ ಮಾಡ್ತಾನೆ ಇರ್ತಾಳೆ, ನಮ್ನ ಪರೀಕ್ಷೆ ಮಾಡ್ತಾನೆ ಇರ್ತಾಳೆ. ಅವಾಗ ಏನಾಗುತ್ತೆ, ಸೊ ನಾವು ಲೌಕಿಕವಾಗಿ ಸರಿ ಬಿಡು ಇವತ್ತೊಂದ್ ದಿವಸ ಮೂವಿಗೆ ಹೋಗೋಣಂತೆ, ಇವಾಗ ಎಷ್ಟೊಂದ್ ಜನ ಬಂದಿದ್ದಾರೆ ಮನೆಗೆ, ತುಂಬಾ ದೂರದ ನೆಂಟರೆಲ್ಲ ಬಂದಿದ್ದಾರೆ, ಇವಾಗ ನಾನು ಹೋಗ್ಲೇಬೇಕು ಅಂತ. ಆತರ ನಮ್ಗೆ ಏನಾಗುತ್ತೆ, ಆಗೊಮ್ಮೆ ಈಗೊಮ್ಮೆ ಆ ಲೌಕಿಕ ಪ್ರವೃತ್ತಿ ಬರುತ್ತೆ. ಆದ್ರೆ ಭಗವತ್ ಕೃಪೆಯಿಂದ ಅಂತಹ ಅಪರಿಪೂರ್ಣತೆಗಳು ಬಲು ಬೇಗ ಕೊನೆಗೊಳ್ಳುತ್ತೆ. ನೋಡಿ ನಮ್ಗೆ ಎಷ್ಟು ಆಶ್ವಾಸನೆಯನ್ನ ಕೊಡ್ತಾ ಇದಾರೆ ಅಲ್ವಾ. ಸೊ ನಾವು ಜಾರಬಹುದು, ಆದ್ರೆ ಭಗವತ್ ಕೃಪೆ ಇದೆ ಅಲ್ವಾ. ನಾವು ಒಂದ್ ಹೆಜ್ಜೆ ಹಾಕಿದ್ರೆ ಭಗವಂತ 10 ಹೆಜ್ಜೆ ಹಾಕೊಂಡ್ ಬರ್ತಾರೆ. ಅವಾಗ ಭಗವತ್ ಕೃಪೆಯಿಂದ ಏನಾಗುತ್ತೆ, ಸೊ ನಮ್ಗೆ ಈ ಅಪರಿಪೂರ್ಣತೆ, ನಮ್ಮಲ್ಲಿ ಏನೆಲ್ಲ ನ್ಯೂನತೆ ಇದೆಯೋ ಅದೆಲ್ಲವೂ ಸಹ ಸರಿಯಾಗ್ತಾ ಹೋಗುತ್ತೆ. ಅದಕ್ಕೆ ಭಕ್ತಿ ಸೇವೆನೇ ಸರಿಯಾದ ಮಾರ್ಗ, ನಾವು ಈ ಒಂದು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗ್ಬೇಕು ಅಂತ ಅಂದ್ರೆ. ಸೊ ಇವಾಗ ನಾವು ಆಗೊಮ್ಮೆ ಈಗೊಮ್ಮೆ ನಮ್ಗೆ ಈ ತರ ಜಾರುದ್ರೂ ಸಹ ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ನಮ್ಗೆ ಆತ್ಮ ಸಾಕ್ಷಾತ್ಕಾರದ ಪ್ರಗತಿಗೆ ಅದು ಅಡ್ಡಿ ಉಂಟು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಈ ಪ್ಯಾರವನ್ನ ಓದಿ. ಭಕ್ತಿ ಸೇವೆ ಸೌಕರ್ಯಗಳು ನಿರಾಕಾರವಾದಿಗಳಿಗೆ ಲಭಿಸುವುದಿಲ್ಲ, ಏಕೆಂದರೆ ಅವರು ಭಗವಂತನ ಬ್ರಹ್ಮಜ್ಯೋತಿ ಸ್ವರೂಪಕ್ಕೆ ಅಂಟಿದ್ದಾರೆ. ಹಿಂದಿನ ಮಂತ್ರಗಳಲ್ಲಿ ಸೂಚಿಸಿರುವಂತೆ ಅವರು ಬ್ರಹ್ಮಜ್ಯೋತಿಯನ್ನು ಭೇದಿಸಿಕೊಂಡು ಹೋಗಲು ಸಾಧ್ಯವಿಲ್ಲ, ಏಕೆಂದರೆ ಅವರು ದೇವೋತ್ತಮ ಪರಮಪುರುಷನನ್ನು ನಂಬುವುದಿಲ್ಲ. ಅವರ ಕೆಲಸ ಶಬ್ದಾರ್ಥ ನಿರ್ವಚನ ಪದಗಳೊಡನೆ ಡೊಂಬರಾಟವಾಡುವುದು ಮತ್ತು ಮಾನಸಿಕ ಸೃಷ್ಟಿಗಳನ್ನು ಮಾಡುವುದು. ಅಷ್ಟೇ ಅದರ ಪರಿಣಾಮವಾಗಿ ನಿರಾಕಾರವಾದಿಗಳು ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಹೇಳಿರುವಂತೆ 12.5 ವ್ಯರ್ಥವಾದ ಕೆಲಸವನ್ನು ಮಾಡುತ್ತಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಿದ್ರೆ, ಈ ಭಕ್ತಿ ಸೇವೆ ಅನ್ನೋದು ಆ ನಿರಾಕಾರವಾದಿಗಳಿಗೆ ಸಿಗೋದಿಲ್ಲ. ಇವಾಗ ನಮ್ಮ ಇಚ್ಛೆ ಏನಾದ್ರೂ ಬರೇ ಅಲ್ಲಿ ಬ್ರಹ್ಮಜ್ಯೋತಿಲಿ ಲೀನ ಆಗ್ಬೇಕು ಅಂತ ಇದ್ರೆ, ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೆ ಅಲ್ಲಿ ಸೇವಾ ಭಾಗ್ಯ ಇಲ್ಲ. ಸೊ ಅದಕ್ಕೆ ಭಕ್ತಿ ಸೇವೆಯ ಕಾರ್ಯಗಳು ಅಲ್ಲಿ ನಮಗೆ ಸಿಗೋದಿಲ್ಲ. ನಾವು ಅಲ್ಲಿ ಒಂದು ಚಿತ್ಕಣವಾಗಿ ಅಲ್ಲಿ ಸುಮ್ನೆ ಶಾಂತವಾಗಿ ನಾವು ಇರ್ತೀವಿ. ಸೊ ಅದಕ್ಕೇನೆ ಅವ್ರಿಗೇನು ಅಂತಂದ್ರೆ ಈ ಒಂದು ಭಗವಂತನನ್ನು ಅವ್ರು ನಂಬೋದಿಲ್ಲ. ಅದಕ್ಕೆ ಅವರು ಆ ಬ್ರಹ್ಮಜ್ಯೋತಿನ ಭೇದಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಅವರು ಆ ಭಗವಂತನನ್ನ ಅವರು ನಂಬುದ್ರೆ ಮಾತ್ರನೇ ಅವ್ರಲ್ಲಿ ಭಕ್ತಿಯನ್ನ ಮಾಡಿ ಅವ್ರು ಮುಂದೆ ಹೋಗ್ಬೋದೇ ಹೊರತು, ಇಲ್ಲ ಅಂತಂದ್ರೆ ಅವರು ಜಾರಿ ಈ ಭೌತಿಕ ಪ್ರಪಂಚಕ್ಕೆ ಅವರು ಬಂದು ಬೀಳ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ರೆ, ಅವ್ರಿಗೆ ಏನ್ ಆಸೆ ಅಂದ್ರೆ ಬರೇ ಅವ್ರಿಗೆ ದೊಂಬರಾಟ ಆಡೋದು. ಅವ್ರಿಗೆ ಜ್ಞಾನ ಅಂದ್ರೆ ತುಂಬಾ ಇಷ್ಟ, ಆ ಶಬ್ದಗಳೊಂದಿಗೆ ಅವರು ದೊಂಬರಾಟ ಆಡ್ತಾರೆ. ಸೊ ಅದರಿಂದ ಅವ್ರಿಗೆ ಏನೂ ಸಿಗೋದಿಲ್ಲ. ಅವರು ಅಲ್ಲಿ ಭಗವಂತನ ಭಕ್ತಿಯನ್ನ ಮಾಡ್ಬೇಕು. ಸೊ ನಮ್ಗೆ ಭಗವಂತನ ಭಕ್ತಿಯನ್ನ ಮಾಡಿದಾಗ ನಮ್ಗೆ ಜ್ಞಾನ ಇಲ್ದಲಿದ್ರೂ ಪರವಾಗಿಲ್ಲ, ನಮ್ಗೆ ಭಕ್ತಿಯನ್ನ ಮಾಡಿದ್ರೆ ಭಗವಂತನೇ ಆ ಜ್ಞಾನವನ್ನ ಕೊಡ್ತಾನೆ. ಆದ್ರೆ ಇಲ್ಲಿ ಜ್ಞಾನಿಗಳಿಗೆ ಏನಾಗ್ತಾ ಇದೆ,
ಭಗವಂತನ ಬಗ್ಗೆ ಭಕ್ತಿ ಇಲ್ಲ, ಬರೇ ಆ ಶಬ್ದಗಳ ಜೊತೆ ದಂಬರಾಟ ಆಡ್ಕೊಂಡು ಅದನ್ನೇ ಅವರು ಸಂತೋಷ ಪಡ್ತಾ ಇದ್ದಾರೆ. ಆ ಒಂದು ಆ ಶಬ್ದಗಳ ಆ ಪುಷ್ಪಿತ ವಾಚಂ ಅಂತ ನಮ್ಗೆ ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ, ಆ ಪುಷ್ಪಿತ ವಾಚ ಬಣ್ಣ ಬಣ್ಣದ ಮಾತುಗಳು, ಅಲಂಕಾರಕವಾದಂತಹ ಮಾತುಗಳಿಂದನೇ ಅವರು ಸಂತೋಷ ಪಡ್ತಾ ಇದ್ದಾರೆ. ಅದಕ್ಕೇನೆ ಈ ನಿರಾಕಾರವಾದಿಗಳು ಏನೆಲ್ಲ ಅವರು ಅಷ್ಟು ಕಷ್ಟ ಪಡ್ತಾರೆ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ, ಆ ಒಂದು ಮಾರ್ಗದಿಂದ ಅವ್ರು ಏನನ್ನೂ ಸಾಧಿಸ್ತಾ ಇಲ್ಲ ಅಲ್ವಾ. ಕ್ಲೇಶೋದಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿ ದುಃಖಂ ದೇಹವದ್ಭಿರ ವಾಪ್ಯತೆ ಅಲ್ವಾ. ಯಾಕಂದ್ರೆ ಅವ್ರು ಬರೇ ಅದು ಈ ಒಂದು ದಾರಿ ಏನಿದೆ ನಿರಾಕಾರವಾದಿಗಳ ದಾರಿ, ಅದು ಕ್ಲೇಶವನ್ನ ತಂದ್ಕೊಡುತ್ತೆ. ಹೋಗ್ಲಿ ಅಷ್ಟು ಕಷ್ಟ ಇದೆಯಲ್ಲ, ನಿರಾಕಾರವನ್ನ ಪೂಜೆ ಮಾಡೋದು ಅಷ್ಟು ಸುಲಭ ಅಲ್ಲ ಅಲ್ವಾ. ಏನನ್ನೋ ಕಲ್ಪನೆ ಮಾಡ್ಕೊಂಡು ಅಥವಾ ಒಂದು ಶೂನ್ಯವನ್ನು, ಒಂದು ಬೆಳಕನ್ನು, ಒಂದು ಶಕ್ತಿಯನ್ನು ಪೂಜೆ ಮಾಡೋದು ಅಷ್ಟು ಈಸಿ ಅಲ್ಲ. ನಾವ್ ಇವಾಗ ಒಂದು ದೇವರ ಮೂರ್ತಿಯನ್ನ ಪೂಜೆ ಮಾಡಿದಷ್ಟು ಅಲ್ಲ, ತುಂಬಾ ಕ್ಲೇಶ ಅಧಿಕ, ಅಷ್ಟು ಕ್ಲೇಶವಾಗಿದೆ. ಆದ್ರೆ ಹೋಗ್ಲಿ ಗುರಿನಾದ್ರೂ ಪರಿಪೂರ್ಣನ ಇಲ್ಲ, ಅವ್ರು ಬ್ರಹ್ಮ ಜೊತೆಗಷ್ಟೇ ಹೋಗ್ಲಿಕ್ಕೆ ಸಾಧ್ಯ, ಅವರು ಭಗವಂತನ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಇವಾಗ ಏನನ್ನ ಹೇಳ್ತಾ ಇದ್ರೆ, ನಾವ್ ಈ ಮನುಷ್ಯ ಜನ್ಮದಲ್ಲಿ ನಾವು ಈ ನವವಿಧ ಭಕ್ತಿಯನ್ನ ಮಾಡ್ಬೇಕು. ನವವಿಧ ಭಕ್ತಿ ಅಂದ್ರೆ ಯಾವುದು, ಆ ನವವಿಧ ಭಕ್ತಿಯನ್ನ ಮಾಡಿರೋರು ಯಾರು ಅಂತ ಹೇಳ್ಬಿಟ್ಟು ನಮ್ಗೆ ಈ ಮುಂದಿನ ಒಂದು ಪ್ಯಾರಾದಲ್ಲಿ ಹೇಳ್ತಾರೆ. ಇದೆಲ್ಲನೂ ನಿಮಗೆ ಗೊತ್ತಿರೋದನ್ನೇ, ಇದನ್ನ ನಾನು ಒಂದ್ ಸ್ವಲ್ಪ ಬೇಗ ಬೇಗ ಹೇಳ್ಕೊಂಡು ಹೋಗ್ತೀನಿ. ಆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಸೊ ಈ 9 ನೀವು ಮಾಡಿ, ಈ 9 ಒಂದಾದ್ರೂ ಮಾಡ್ಬೋದು, 2-3 ಮಾಡ್ಬೋದು, 9 ಮಾಡ್ಬೋದು. ಸೊ 9 ಮಾಡಿರೋರು ಅಂಬರೀಷ ಮಹಾರಾಜ ಅಲ್ವಾ. ಅಂಬರೀಷ ಮಹಾರಾಜ ಈ 9 ನವವಿಧ ಭಕ್ತಿಗಳನ್ನ ಮಾಡಿ ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಲ್ವಾ. ಶ್ರವಣ ಮಾಡಿ ಯಾರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ? ಶ್ರವಣ ಮಾಡಿರೋರು ಯಾರು? ಮಹಾರಾಜ ಮಾತಾಜಿ. ಪರೀಕ್ಷಿತ ಮಹಾರಾಜ ಬರೀ ಶ್ರವಣ ನೋಡಿ 7 ದಿವಸ ಇದೆ. ಅವರು ಆ ಶುಕಮುನಿಗಳಿಂದ ಅವರು ಭಾಗವತವನ್ನ ಶ್ರವಣ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಬಿಟ್ರು ಅಲ್ವಾ. ಕೀರ್ತನ ಮಾಡಿ ಯಾರು ಭಗವಂತನನ್ನ ಅವರು ಪಡ್ಕೊಂಡಿದ್ದಾರೆ? ಶುಕಮುನಿಗಳ ಮಾತಾಜಿ. ಶುಕಮುನಿಗಳು. ಶುಕಮುನಿಗಳು ಕೀರ್ತನ ಮಾಡಿ ಭಗವಂತನನ್ನ ಹೋಲಿಸ್ಕೊಂತಾರೆ. ಪರೀಕ್ಷಿತ ಮಹಾರಾಜ ಶ್ರವಣ ಮಾಡಿ ಹೋಲಿಸ್ಕೊತಾರೆ ಅಲ್ವಾ. ಶ್ರವಣಂ ಕೀರ್ತನಂ ಸ್ಮರಣೆ ಮಾಡಿ ಯಾರು ಭಗವಂತನನ್ನ ಹೋಲಿಸ್ಕೊಂಡಿದ್ದಾರೆ? ಪ್ರಹ್ಲಾದ ಮಹಾರಾಜ ಅಲ್ವಾ. ಮತ್ತೆ ಪಾದ ಸೇವನ, ಭಗವಂತನ ಪಾದ ಸೇವನೆ ಯಾರು ಮಾಡಿದ್ದಾರೆ? ಶ್ರೀ ಲಕ್ಷ್ಮಿ ಮಾತೆ ಮಾಡಿದ್ದಾರೆ. ಅರ್ಚನೆ ಯಾರು ಮಾಡಿದ್ದಾರೆ? ಪೃಥು ಮಹಾರಾಜ ಅಲ್ವಾ. ಪೃಥು ಮಹಾರಾಜ ಭಗವಂತನ ಅರ್ಚನೆಯನ್ನ ಮಾಡಿ, ದೇವ್ರ ಪೂಜೆಯನ್ನ ಮಾಡಿ, ಅರ್ಚನಾ ವಿಧಿ ನಾವೇನ್ ಹೇಳ್ತೀವಿ, ನಾರದ ಪಂಚರಾತ್ರಿಕ ವಿಧಿ, ಆತರ ಅರ್ಚನೆಯನ್ನ ಮಾಡಿ ಭಗವಂತನ ಹೊಲಿಸ್ಕೊಳ್ಳೋದು ಪೃಥು ಮಹಾರಾಜ. ಅದಾದ್ಮೇಲೆ ವಂದನೆ, ನಮಸ್ಕಾರ, ಬರೀ ನಮಸ್ಕಾರ ಮಾಡಿರೋದು ಯಾರು? ಅಕ್ರೂರ ಅಲ್ವಾ. ಅಕ್ರೂರನ್ನ ಕಂಸ ಕಳಿಸ್ತಾರೆ ಅಲ್ವಾ, ಹೋಗಿ ಕೃಷ್ಣ ಬಲರಾಮನನ್ನ ಕರ್ಕೊಂಡ್ ಬಾ ಅಂತ. ಅವರು ದ್ವಾರಕೆಯಿಂದ ಅವರು ದ್ವಾರಕೆ ಅಂತೀನಿ, ಮಥುರಾದಿಂದ ಅವರು ವೃಂದಾವನಕ್ಕೆ ಬಂದ ತಕ್ಷಣ ಅವ್ರಿಗೆ ಏನ್ ಕಾಣುತ್ತೆ? ಆ ಕೃಷ್ಣನ ಪಾದ ಕಮಲಗಳು ಕಾಣುತ್ತೆ. ಅವ್ರು ಪ್ರತಿಯೊಂದು ಪಾದ ಕಮಲಗಳಿಗೆ ನಮಸ್ಕಾರ, ವಂದನೆ ಮಾಡ್ಕೊಂಡೇ ಹೋಗ್ತಾರೆ. ಅದಕ್ಕೆ ನಾವು ವೃಂದಾವನಕ್ಕೆ ಹೋಗ್ಬೇಕಂದ್ರೆ ಎಂತಹ ಮನಸ್ಥಿತಿ ಇರ್ಬೇಕಂದ್ರೆ ಆ ಅಕ್ರೂರನ ಮನಸ್ಥಿತಿ ಇರ್ಬೇಕು. ನಾವು ವೃಂದಾವನಕ್ಕೆ ಸುಮ್ನೆ ನಾನು ಹೋಗ್ತೀನಿ ಅಂತ ಅಲ್ಲ ಅಲ್ವಾ. ಸೊ ಇವಾಗ ಅಕ್ರೂರ ಹೇಗೆ ಹೋದ ವೃಂದಾವನಕ್ಕೆ, ಆ ತರ ನಾವು ಹೋದ್ರೆ ಅಷ್ಟೇ ನಮ್ಗೆ ಆ ಭಗವಂತನ ಅನುಗ್ರಹ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಕ್ರೂರ ಆ ಪಾದ ಕಮಲಗಳನ್ನ ಅವರು ಬರೇ ವಂದನೆ ಮಾಡಿದ್ದಕ್ಕೇನೆ ಭಗವಂತ ಅವ್ರಿಗೆ ಒಲಿತಾರೆ. ಒಲಿದು ಅವ್ರಿಗೆ ಆ ಒಂದು ನೀರಿನಲ್ಲಿ ಅವರ ಒಂದು ಆ ವೈಕುಂಠವನ್ನೇ ದರ್ಶನ ಮಾಡಿಸ್ತಾರೆ ಕೃಷ್ಣ ಅಲ್ಲ, ಸಂಧ್ಯಾ ವಂದನ ಸಮಯದಲ್ಲಿ. ಅಂದ್ರೆ ಅಕ್ರೂರ ಬರೇ ವಂದನೆಯಿಂದನೇ ಅವರು ಭಗವಂತನ ಆ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅದಾದ್ಮೇಲೆ ಇನ್ನೇನಿದೆ? ದಾಸ್ಯದಿಂದ ಯಾರು ಭಗವಂತನನ್ನ ಒಲಿಸ್ಕೊತಾರೆ? ಹನುಮಂತ ಮಾತಾಜಿ. ಹನುಮಂತ ಅಲ್ವಾ. ಮತ್ತೆ ಸಖ್ಯದಿಂದ ಅರ್ಜುನ. ಮತ್ತೆ ಆತ್ಮ ನಿವೇದನೆಯಿಂದ ಬಲಿ ಚಕ್ರವರ್ತಿ ಅಲ್ವಾ. ಮತ್ತೆ ಈ 9 ಮಾಡಿರೋರು ಯಾರು ನವವಿಧ ಭಕ್ತಿಯನ್ನ? ಅಂಬರೀಷ ಮಹಾರಾಜ ದಿನ ಅವನಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ ಅಲ್ವಾ. ಮಹಾರಾಜ ಎಲ್ಲ ಭೋಗ ಜೀವನ ನಡೆಸ್ಬೋದಾಗಿತ್ತು ಅಲ್ವಾ, ಎಲ್ಲವೂ ಐಷಾರಾಮಿ ಜೀವನ ನಡೆಸ್ಬೋದಾಗಿತ್ತು. ಆದ್ರೂ ಸಹ ಅವನು ತನ್ನ ಏನು ಇಂದ್ರಿಯ ಎಲ್ಲ ಪ್ರತಿಯೊಂದು ಅಂಗಾಂಗಗಳನ್ನ ಅವರು ಭಗವಂತನ ಸೇವೆಗೆ ಅವರು ಉಪಯೋಗಿಸ್ತಾ ಇದ್ರು. ನಾನು ರಾಜ ಅಂತ ಹೇಳ್ಬಿಟ್ಟು ಅವರು ಯಾವ ತರ ಮೆರಿಬೇಕು ಅಂತ ಅವ್ರು ಇರ್ಲಿಲ್ಲ ಅಲ್ವಾ. ಅದಕ್ಕೆ ಅಂಬರೀಷ ಮಹಾರಾಜನನ್ನ ಈ ವಿಧ ಭಕ್ತಿಗೆ ನಾವು ಎಕ್ಸಾಂಪಲ್ ಅನ್ನ ನಾವು ಕೊಡ್ತೀವಿ. ಇದನ್ನ ಜಸ್ಟ್ ಓದಿ ನಾನು ಮತ್ತೆ ಇದನ್ನ ಎಕ್ಸಾಂಪಲ್ ಅಂದ್ರೆ ನಾನು ಇದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಜಸ್ಟ್ ಕಂಪ್ಲೀಷನ್ಗೋಸ್ಕರ ಇದನ್ನ ಓದೋಣಂತೆ. ಯಾರಾದ್ರೂ ಸ್ಪಷ್ಟವಾಗಿ ಓದೋರು ಬೇಗ ಓದಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಈ ಮಂತ್ರದಲ್ಲಿ ಹೇಳಿರುವ ಎಲ್ಲಾ ಅನುಕೂಲಗಳನ್ನು ಪರಮಸತ್ಯದ ಸಾಕಾರ ಸ್ವರೂಪದ ಸತತ ಸಂಪರ್ಕದಿಂದ ಸುಲಭವಾಗಿ ಪಡೆಯಬಹುದು. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯಲ್ಲಿ ಭಕ್ತನು ಮೂಲಭೂತವಾಗಿ 9 ದಿವ್ಯ ಕಾರ್ಯಗಳನ್ನು ಮಾಡುತ್ತಿರುತ್ತಾನೆ. ಒಂದು, ಭಗವಂತನ ಬಗ್ಗೆ ಕೇಳುವುದು, ಭಗವಂತನನ್ನು
ಸ್ತುತಿಸುವುದು, ಭಗವಂತನನ್ನು ನೆನೆಯುವುದು, ಭಗವಂತನ ಪಾದಾರವಿಂದಗಳ ಸೇವೆ ಮಾಡುವುದು, ಭಗವಂತನನ್ನು ಪೂಜಿಸುವುದು, ಭಗವಂತನಿಗೆ ಪ್ರಾರ್ಥನೆ ಮಾಡುವುದು, ಭಗವಂತನ ಸೇವೆ ಮಾಡುವುದು, ಭಗವಂತನೊಡನೆ ಸಹಚರ್ಯ ಮತ್ತು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸುವುದು. ಈ 9 ಭಕ್ತಿ ಸೇವೆ ತತ್ವಗಳನ್ನು ಒಟ್ಟಿಗೆ ಅಥವಾ ಒಂದಾದ ಮೇಲೊಂದರಂತೆ ಪಾಲಿಸಿದರೆ ಭಕ್ತನು ಸದಾ ಭಗವಂತನ ಸಂಪರ್ಕದಲ್ಲಿರಬಹುದು. ಹೀಗೆ ಕೊನೆಗಾಲದಲ್ಲಿ ಭಕ್ತನು ದೇವರನ್ನು ನೆನೆಯಲು ಸಾಧ್ಯ. ಈ 9 ತತ್ವಗಳಲ್ಲಿ ಕೇವಲ ಒಂದು ಅನುಸರಿಸಿ ಈ ಕೆಳಕಂಡ ಭಕ್ತರು ಅತ್ಯುನ್ನತ ಪರಿಪೂರ್ಣತೆ ಪಡೆಯಲು ಸಾಧ್ಯವಾಯಿತು. ಶ್ರೀಮದ್ ಭಾಗವತದ ನಾಯಕನಾದ ಪರೀಕ್ಷಿತ್ ಮಹಾರಾಜನು ಶ್ರವಣದಿಂದ ಅಪೇಕ್ಷಿತ ಫಲವನ್ನು ಪಡೆದನು. ಭಾಗವತ ಪ್ರವಚನಕಾರರಾದ ಶುಕದೇವ ಗೋಸ್ವಾಮಿಯವರು ಭಗವಂತನನ್ನು ಸ್ತುತಿಸುವುದರಿಂದ ಸಿದ್ಧಿ ಪಡೆದರು. ಭಗವಂತನನ್ನು ಪೂಜಿಸಿ ಅಕ್ರೂರನು ಅಪೇಕ್ಷಿತ ಫಲವನ್ನು ಪಡೆದನು. ಭಗವಂತನ ಸ್ಮರಣೆಯಿಂದ ಪ್ರಹ್ಲಾದ ಮಹಾರಾಜನು ಭಗವದ್ ದರ್ಶನ ಪಡೆದನು. ಪೂಜೆಯಿಂದ ಪೃಥು ಮಹಾರಾಜನು ಸಿದ್ಧಿ ಪಡೆದನು. ಭಗವಂತನ ಪದಾರವಿಂದಗಳನ್ನು ಪೂಜಿಸಿ ಲಕ್ಷ್ಮಿಯು ಸಿದ್ಧಿ ಪಡೆದಳು. ಭಗವಂತನ ಸೇವೆ ಮಾಡುವುದರಿಂದ ಹನುಮಂತನಿಗೆ ಶ್ರೀರಾಮನ ಇಷ್ಟಾರ್ಥ ಸಿದ್ಧಿಸಿತು. ಭಗವಾನ್ ಕೃಷ್ಣನ ಗೆಳೆತನದಿಂದ ಅರ್ಜುನನ ಇಷ್ಟಾರ್ಥ ಸಿದ್ಧಿಯಾಯಿತು. ತನ್ನ ಸರ್ವಸ್ವವನ್ನು ಸಮರ್ಪಿಸಿ ಬಲಿ ಚಕ್ರವರ್ತಿಗೆ ಇಷ್ಟಾರ್ಥ ಸಿದ್ಧಿಯಾಯಿತು. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ ಇದನ್ನ. ನಿಜವಾಗಿ ಈ ಮಂತ್ರದ ಅರ್ಥವನ್ನು, ಎಲ್ಲ ವೈದಿಕ ಮಂತ್ರಗಳ ಭಾವಾರ್ಥವನ್ನು ವೇದಾಂತ ಸೂತ್ರಗಳಲ್ಲಿ ಸಾರ ರೂಪದಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ವಿವರವಾಗಿ ಹೇಳಲಾಗಿದೆ. ಶ್ರೀಮದ್ ಭಾಗವತವು ವೈದಿಕ ವೃಕ್ಷದ ಪಕ್ವ ಫಲ. ಶ್ರೀಮದ್ ಭಾಗವತದಲ್ಲಿ ಈ ಮಂತ್ರವನ್ನು ಪರೀಕ್ಷಿತ್ ಮಹಾರಾಜ ಹಾಗೂ ಶುಕದೇವ ಗೋಸ್ವಾಮಿಗಳ ನಡುವಣ ಮೊದಲ ಭೇಟಿಯಲ್ಲಿ ನಡೆದ ಪ್ರಶ್ನೋತ್ತರಗಳೆಲ್ಲ ವಿವರಿಸಲಾಗಿದೆ. ಭಗವಂತನ ಬಗ್ಗೆ ಕೇಳುವುದು ಮತ್ತು ಜಪ ಮಾಡುವುದು ಇವು ಭಕ್ತಿ ಮಾರ್ಗದ ಮೂಲಭೂತ ತತ್ವಗಳು. ಪರೀಕ್ಷಿತ್ ಮಹಾರಾಜನು ಇಡೀ ಭಾಗವತವನ್ನು ಕೇಳಿಸಿಕೊಂಡನು. ಪರೀಕ್ಷಿತ್ ಮಹಾರಾಜನು ಶುಕದೇವನಿಂದ ಏಕೆ ಕೇಳಿ ತಿಳಿದುಕೊಂಡನೆಂದರೆ ಆ ಕಾಲದ ಯೋಗಿಗಳೆಲ್ಲ ಶುಕದೇವ ಅತ್ಯಂತ ಶ್ರೇಷ್ಠನಾಗಿದ್ದನು. ಪರೀಕ್ಷಿತ್ ಮಹಾರಾಜನ ಮುಖ್ಯ ಪ್ರಶ್ನೆ ಎಂದರೆ ಸಾಯುವಾಗ ಪ್ರತಿಯೊಬ್ಬನ ಕರ್ತವ್ಯವೇನು? ಶುಕದೇವನು ಉತ್ತರಿಸಿದನು, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತವ್ಯಶ್ಚ ಸ್ಮರ್ತವ್ಯಶ್ಚ ಚೇತತಾಭಯಂ. ಎಲ್ಲ ಬಗೆಯ ಕಳವಳಗಳಿಂದ ಮುಕ್ತನಾಗಬಯಸುವವನು, ಎಲ್ಲದರ ನಿಯಾಮಕನು, ಸಕಲ ಕಷ್ಟಗಳ ಪರಿಹಾರಕನು, ಸಕಲ ಜೀವಿಗಳ ಪರಮಾತ್ಮನೂ ಆಗಿರುವ ದೇವೋತ್ತಮ ಪರಮಪುರುಷನ ಬಗ್ಗೆ ಸದಾ ಶ್ರವಣ ಮಾಡಬೇಕು, ಸ್ತುತಿಸಬೇಕು ಮತ್ತು ಸ್ಮರಿಸಬೇಕು. 2.1.5 ಮುಂದಕ್ಕೆ ಓದ್ಲಾ ಮಾತಾಜಿ? ಓದ್ಬಿಟ್ಟು ಮಾಡಿ ಮಾತಾಜಿ. ಈ ಸಮಾಜವು ರಾತ್ರಿಯಲ್ಲಿ ನಿದ್ರಾ ಮೈಥುನಗಳಲ್ಲಿಯೂ ಹಗಲಿನಲ್ಲಿ ಸಾಧ್ಯವಾದಷ್ಟು ಹಣ ಸಂಪಾದನೆಯಲ್ಲಿಯೂ ಅಥವಾ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಸಾಮಾನು ತರುವುದರಲ್ಲಿಯೂ ನಿರತವಾಗಿರುತ್ತದೆ. ದೇವೋತ್ತಮ ಪರಮಪುರುಷನ ಬಗ್ಗೆ ಮಾತನಾಡುವುದಕ್ಕಾಗಲಿ ಕೇಳು ತಿಳಿದುವುದಕ್ಕಾಗಲಿ ಅವರಿಗೆ ಸ್ವಲ್ಪವೂ ಪುರುಸೊತ್ತಿಲ್ಲ. ಅವರು ದೇವರಿಲ್ಲವೆಂದು ಅನೇಕ ರೀತಿಯಲ್ಲಿ ಹೇಳಿಬಿಟ್ಟಿದ್ದಾರೆ. ಮೊದಲು ಅವರು ನಿರಾಕಾರ, ಕಣ್ಣಿಗೆ ಕಾಣಿಸುವುದಿಲ್ಲ ಎಂದು ಘೋಷಿಸುತ್ತಾರೆ. ಆದರೆ ವೈದಿಕ ಸಾಹಿತ್ಯದಲ್ಲಿ, ಉಪನಿಷತ್ತುಗಳಾಗಲಿ, ವೇದಾಂತ ಸೂತ್ರಗಳಲ್ಲಾಗಲಿ, ಭಗವದ್ಗೀತೆಯಲ್ಲಾಗಲಿ, ಶ್ರೀಮದ್ ಭಾಗವತದಲ್ಲಾಗಲಿ ಭಗವಂತನನ್ನು ಇಂದ್ರಿಯದಿಂದ ಗ್ರಹಿಸಲು ಸಾಧ್ಯ ಮತ್ತು ಅವನು ಇತರ ಎಲ್ಲಾ ಜೀವಿಗಳಿಗಿಂತ ಉತ್ತಮನು ಎಂದು ಘೋಷಿಸಲಾಗಿದೆ. ಅವನ ಅದ್ಭುತ ಕಾರ್ಯಗಳು ಅವನು ಒಂದೇ. ಆದ್ದರಿಂದ ಆ ಲೌಕಿಕ ರಾಜಕಾರಣಗಳ ಬಗ್ಗೆ ಮತ್ತು ಸಮಾಜದಲ್ಲಿ ಪ್ರತಿಷ್ಠಿಕರು ಎನಿಸಿಕೊಂಡವರ ಬಗ್ಗೆ ಕೇಳಲೂ ಬಾರದು, ಮಾತನಾಡಲೂ ಬಾರದು. ಇವೆಲ್ಲ ಕೆಲಸಕ್ಕೆ ಬಾರದವು. ಒಂದು ಕ್ಷಣವನ್ನು ಹಾಳು ಮಾಡದೆ ಭಗವತ್ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿರಬೇಕು. ಈ ಈಶೋಪನಿಷತ್ ಅಂತ ಕಾರ್ಯಗಳ ಎಡೆಗೆ ನಮ್ಮನ್ನು ನಿರ್ದೇಶಿಸುತ್ತದೆ. ಭಕ್ತಿ ಸೇವೆಯ ಅಭ್ಯಾಸವಿಲ್ಲದೆ ದೇಹ ಜರ್ಜರಿತವಾಗಿ ಅವಸಾನ ಕಾಲವೊಂದಾಗಿದ್ದಾಗ ಒಬ್ಬನು ಏನನ್ನು ತಾನೇ ಸ್ಮರಿಸಲು ಸಾಧ್ಯ? ಯಜ್ಞ ಯಾಗಾದಿಗಳ ಬಗ್ಗೆ
ನೆನೆಯಬೇಕೆಂದು ದೇವರನ್ನು ಪ್ರಾರ್ಥಿಸುವುದು ಹೇಗೆ ಸಾಧ್ಯ? ಯಜ್ಞವೆಂದರೆ ಇಂದ್ರಿಯ ಸುಖದ ತ್ಯಾಗ. ಇಂದ್ರಿಯಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸುವ ಕಲೆಯನ್ನು ಜೀವಿತಾವಧಿಯಲ್ಲೇ ಕಲಿತುಕೊಳ್ಳಬೇಕು. ಅಂತ ಅಭ್ಯಾಸದ ಫಲಗಳನ್ನು ಸಾಯುವಾಗ ಬಳಸಿಕೊಳ್ಳಬಹುದು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅಂದ್ರೆ ಈ ಒಂದು ಶ್ಲೋಕ ನಮ್ಗೆ ಏನನ್ನ ಹೇಳ್ತಾ ಇದ್ರೆ, ಈ ನಮ್ಮ ವೇದ ಸಾಹಿತ್ಯ ಏನೆಲ್ಲ ಹೇಳಿ ನೀವು, ಅದು ಈಶೋಪನಿಷತ್ ಇರ್ಬೋದು ಅಥವಾ ಪುರಾಣಗಳಿರ್ಬೋದು, ಭಗವದ್ಗೀತೆ, ಭಾಗವತ ಏನೇ ಇದ್ರೂ ಸಹ ಅದರ ಉದ್ದೇಶ ಏನು ಅಂದ್ರೆ ನಾವು ಸಾಯುವ ಸಮಯ ಸಾರಿ ಅಂದ್ರೆ ನಮ್ಮ ಸಾಯುವ ಸಮಯ, ನಮ್ಮ ಎಕ್ಸಾಮ್ ದಿವಸ ನಾವು ಪಾಸ್ ಆಗ್ಬೇಕು. ಹೇಗೆ ಪಾಸ್ ಆಗೋದು? ನಾವು ಭಗವಂತನ ಸ್ಮರಣೆ ನಮಗೆ ಬರ್ಬೇಕು. ಅಂತ ಕಾಲೇ ಅಲ್ವಾ ನಾರಾಯಣನ ಸ್ಮರಣೆ ನಮಗೆ ಬರ್ಬೇಕಾಗತ್ತೆ. ಅಂತೆ ನಾರಾಯಣ ಸ್ಮೃತಿ ಬರ್ಬೇಕು. ಅವಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಲ್ವಾ. ಇದೆಲ್ಲ ವೇದ ಸಾಹಿತ್ಯಗಳ ಒಂದು ಗುರಿಯಾಗಿದೆ. ಸೊ ಇದನ್ನ ನಮ್ಗೆ ಇಲ್ಲಿ ಉಪನಿಷತ್ತಲ್ಲೂ ಸಹ ಇದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ಅದಕ್ಕೆ ಎಕ್ಸಾಂಪಲ್ ಏನನ್ನ ಕೊಡ್ತಾ ಇದಾರೆ, ಎಕ್ಸಾಂಪಲ್ ಏನನ್ನ ಕೊಡ್ತಾ ಇದ್ರೆ, ಇವಾಗ ಶುಕದೇವ ಗೋಸ್ವಾಮಿಯವರು ಈಗ ಪರೀಕ್ಷಿತ ಮಹಾರಾಜನಿಗೆ ಸಾಯುವ ಸಮಯದಲ್ಲಿ ಅವರು ಶ್ರವಣ ಮಾಡಿಸಿದ್ರು. ಏನನ್ ಬಗ್ಗೆ? ಭಗವಂತನ ಬಗ್ಗೆ ಅವರು ಭಾಗವತಂ ಶ್ರವಣ ಮಾಡಿಸಿದ್ರು. ಭಾಗವತವನ್ನ ಕೇಳಿದಿಕ್ಕೆ ಪರೀಕ್ಷಿತ ಮಹಾರಾಜನಿಗೆ ಏನಾಯ್ತು? ಭಗವಂತನ ಲೋಕಕ್ಕೆ ಹೋಗೋ ತರ ಆಯ್ತು. ಅವರು ಶುಕದೇವ ಮುನಿಗಳಿಂದನೇ ಯಾಕೆ ಕೇಳಿದ್ರು ಅಂದ್ರೆ, ಆ ಸಮಯದಲ್ಲಿ ಅವರೇ ಎಲ್ಲರಿಗಿನ್ನ ತುಂಬಾ ಶ್ರೇಷ್ಠರಾದವರು. ಅದಕ್ಕೆ ಅವರ ಬಾಯಿಂದ ಅವರು ಕೇಳ್ತಾರೆ. ಇವಾಗ ಪರೀಕ್ಷಿತ ಮಹಾರಾಜನ ಮುಖ್ಯ ಪ್ರಶ್ನೆ ಏನಿತ್ತು? ಸಾಯುವ ಸಮಯದಲ್ಲಿ ಒಬ್ಬ ಮನುಷ್ಯನ ಕರ್ತವ್ಯ ಏನು ಅಂತ ಕೇಳ್ತಾರೆ. ಆಗ ಅವ್ರು ಏನ್ ಹೇಳ್ತಾರೆ? ನೀನು ಇಷ್ಟೆಲ್ಲ ಸಂಪಾದನೆ ಮಾಡಿರೋದ್ರಿಂದ ನೀನು ಮೋಜು ಮಸ್ತಿ ಮಾಡು ಅಂತ ಹೇಳೋದಿಲ್ಲ ಅವರು ಅಲ್ವಾ. ಅವ್ರು ಏನ್ ಹೇಳ್ತಾರೆ? ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರತವ್ಯಶ್ಚೇಶ್ಚ ತಾ ಭಯಂ. ನಿನಗೆ ಈ ಒಂದು ಸಾವಿನ ಭಯ ಹೋಗ್ಬೇಕಂದ್ರೆ, ಅಥವಾ ಎಲ್ಲ ನಿನ್ನ ಆತಂಕಗಳಿಂದ ನೀನು ದೂರ ಆಗ್ಬೇಕು ಅಂತಂದ್ರೆ ನೀನೇನನ್ನ ಮಾಡ್ಬೇಕು? ಆ ದೇವೋತ್ತಮ ಪರಮ ಪುರುಷನನ್ನ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರತವ್ಯಶ್ಚ, ಈ ಮೂರನ್ನ ಮಾಡ್ಬೇಕು. ನೀನು ಶ್ರವಣ ಮಾಡ್ಬೇಕು, ಕೀರ್ತನೆ ಮಾಡ್ಬೇಕು, ಮತ್ತೆ ಸ್ಮರಣೆ ಮಾಡ್ಬೇಕು. ಇದನ್ನ ಮಾಡಿದ್ರೆ ಏನಾಗುತ್ತೆ? ಸೊ ನೀನು ಆ ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆನ ನೀನು ಪಡ್ಕೋತೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ ಎಂತಹ ಪ್ರಶ್ನೆನ ಕೇಳ್ತಾರಲ್ವ. ಸಾಯೋ ಮನುಷ್ಯನ ಕರ್ತವ್ಯ ಏನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವ್ರು ಮಾಡಿದ್ದಾದ್ರೂ ಏನು 7 ದಿನ ಅವ್ರು ಬೇರೆ ಏನನ್ನೂ ಮಾಡ್ಲಿಲ್ಲ. ಅಂದ್ರೆ ನಿದ್ದೆ ಆಹಾರಗಳನ್ನ ತೊರೆದು ಅವರು ಸತತವಾಗಿ 7 ದಿನಗಳು 7 ರಾತ್ರಿಗಳು ಅವರು ಭಾಗವತವನ್ನ ಶ್ರವಣ ಮಾಡ್ತಾರೆ ಅಲ್ವಾ. ಅದಕ್ಕೇನೆ ಇದು ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರತವ್ಯಶ್ಚೇಚ್ಛ ತಾ ಭಯಂ. ಎಲ್ಲ ಬಗೆಯ ಕಳವಳಗಳಿಂದ ಮುಕ್ತನಾಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಸಕಲ ಕಷ್ಟಗಳ ಪರಿಹಾರಕನಾದಂತಹ ಮುಕ್ತಿದಾತ ಮುಕುಂದನನ್ನ ನಾವು ಸ್ಮರಣೆ ಮಾಡ್ಬೇಕು. ಸದಾ ಶ್ರವಣೆ ಮಾಡ್ಬೇಕು, ಶ್ರುತಿ ಏನು ಸ್ಮರಿಸ್ಬೇಕು, ಸ್ತುತಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ನಮ್ಮ ಸಮಾಜ ಯಾವ ತರ ಇದೆ? ತುಂಬಾ ಬಿಸಿ ಅಲ್ವಾ. ಭಗವದ್ಗೀತೆ ಕ್ಲಾಸ್ ಇದೆ ಬನ್ನಿ ಅಂತಂದ್ರೆ ಏನ್ ಹೇಳ್ತಾರೆ? ಸಮಯ ಇಲ್ಲ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಹೊತ್ತು ಅವರು ದುಡಿಯೋದ್ರಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ರಾತ್ರಿ ಹೊತ್ತು ಅವರು ಮೈಥುನ ಕ್ರಿಯೆ ಅಥವಾ ನಿದ್ದೆಯಲ್ಲಿ ತಮ್ಮನ್ನ ತಾವು ಅವರು ತೊಡಗಿಸ್ಕೊಂಡಿರ್ತಾರೆ. ನಮ್ಗೆ ಪುರ್ಸೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅವ್ರಿಗೆ ದೇವ್ರ ಮೇಲೆ ನಂಬಿಕೆನೂ ಸಹ ಅವ್ರಿಗೆ ಇಲ್ಲ. ಮತ್ತೆ ಅವರು ದೇವರನ್ನ ನಿರಾಕಾರ ಅಂತಾನೂ ಸಹ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಎಲ್ಲಾ ಶಾಸ್ತ್ರಗಳು, ಉಪನಿಷತ್ತು, ವೇದಾಂತ ಸೂತ್ರ, ಭಗವದ್ಗೀತೆ, ಭಾಗವತ ಅದ್ರಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಅವನು ಸಾಕಾರ ಅಲ್ವಾ. ಸತ್ ಚಿತ್ ಆನಂದ ಸ್ವರೂಪಿ. ನಮ್ಮ ಕಣ್ಣಿಗೆ ಅವನು ಕಾಣ್ತಾನೆ. ನೇರವಾಗಿ ಅವರನ್ನ ನಾವು ದರ್ಶನ ಮಾಡ್ಬೋದು. ಆ ಪ್ರೇಮ ಹಂತದಲ್ಲಿ ನಾವು ನೇರವಾಗಿ ಭಗವಂತನ ದರ್ಶನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಭಗವಂತನು ಅದ್ಭುತ, ಭಗವಂತನ ಕಾರ್ಯಗಳು ಸಹ ಅದ್ಭುತ. ಮತ್ತೆ ಎಲ್ಲ ಜೀವರಾಶಿಗಳಲ್ಲಿ ಪುರುಷೋತ್ತಮ, ಪುರುಷರಲ್ಲೇ ಉತ್ತಮ, ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಸ್ತುತಿಯನ್ನ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ನಾವ್ ಇವಾಗ ಕೇಳಿಸ್ಕೋಬೇಕಾಗಿರೋದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಫಿಲಂ ಸ್ಟಾರು, ಕ್ರಿಕೆಟ್ ಸ್ಟಾರು, ರಾಜಕಾರಣಿಗಳ ಬಗ್ಗೆ ನಾವು ಕೇಳಿಸ್ಕೊತಾ ಇದೀವಿ. ಇವ್ರ ಬಗ್ಗೆ ಕೇಳಿಸ್ಕೊಂಡ್ರೆ ಏನಾಗುತ್ತೆ? ನಮ್ಮ ಸಮಯ ಎಲ್ಲ ವ್ಯರ್ಥ ಆಗುತ್ತೆ. ನಮ್ಗೆ ಏನನ್ನ ಹೇಳಿದ್ದಾರೆ? ಪ್ರತಿ ಕ್ಷಣವೂ ಕೃಷ್ಣನ ಸ್ಮರಣೆ ಮಾಡಿ, ಒಂದು ಕ್ಷಣನೂ ಕೃಷ್ಣನನ್ನ ಮರೆತು ಇರಬೇಡಿ ಅಂತ ಹೇಳಿದ್ದಾರೆ. ನೋಡಿ, ಅದಕ್ಕೆ ಇಲ್ಲಿ ಒಂದು ಕ್ಷಣವೂ ಹಾಳು ಮಾಡದೆ ನಾವು ಭಗವತ್ ಸಂಬಂಧವಾದ ಕೆಲಸದಲ್ಲಿ ನಾವು ತೊಡಗಿದ್ರೆ ಏನಾಗುತ್ತೆ? ಸೊ ನಮ್ಗೆ ಅವಾಗ ಈ ಒಂದು ಸಾವಿನ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬಹುದು ಭಗವಂತನಿಗೆ. ಭಗವಂತ, ನನಗೆ ನಿನ್ನ ನೆನಪನ್ನ ಬರೋ ತರ ನನಗೆ ಮಾಡು ಅಂತ. ಇಲ್ಲ ಅಂದ್ರೆ ನಾವ್ ಏನನ್ನೂ ಮಾಡಿಲ್ಲ ಅಂದ್ರೆ ನಾವ್ ಏನನ್ನ ಕೇಳ್ಕೊಳ್ಲಿಕ್ಕೆ ಸಾಧ್ಯ? ನಮ್ಗೆ ಅರ್ಹತೆನೇ ಇಲ್ಲ ಅಂತಂದ್ರೆ ನಾವ್ ಏನನ್ನ ನಾವು ಡಿಸೈರ್ ಅಂದ್ರೆ ಇಚ್ಛೆನ ಪಡ್ಲಿಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಭಕ್ತಿ ಸೇವೆಯ ಅಭ್ಯಾಸ ಇಲ್ದಲೇ ಇದ್ರೆ ಏನಾಗುತ್ತೆ? ನಮ್ಮ ದೇಹ ಜರ್ಜರಿತವಾಗಿದ್ದಾಗ ನಾವ್ ಏನನ್ನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ನಾವ್ ಏನನ್ನೂ ಜ್ಞಾಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಜ್ಞ ಯಾಗಾದಿಗಳ ಬಗ್ಗೆ ಜ್ಞಾಪಿಸ್ಕೋಬೇಕು ಅಂತ ಹೇಳ್ತಾ ಇದಾರೆ. ಇಲ್ಲಿ ಯಜ್ಞ ಅಂದ್ರೆ ಏನ್ ಅರ್ಥ? ನಮ್ಮ ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಗೆ ಉಪಯೋಗಿಸೋದನ್ನೇ ಯಜ್ಞ ಅಂತ ಕರೀತಾರೆ. ನಾವಿವಾಗ ಜೀವನ ಮಾಡ್ತಾ ಇದ್ದಾಗ ನಮ್ಮ ಇಂದ್ರಿಯಗಳನ್ನ ನಾವು ನಮ್ಮ ಸಂತೋಷಕ್ಕೆ ಉಪಯೋಗಿಸಿದಾಗ ನಾವ್ ಹೇಗೆ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ನಾವ್ ಇವಾಗ ಈ ತರ ನಾವು ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕಂದ್ರೆ ನಾವು ನಮ್ಮ ಜೀವನ ಪೂರ್ತಿ ಅಭ್ಯಾಸ ಮಾಡಿರ್ಬೇಕು ಅಂತ. ಸೊ ಈಶೋಪನಿಷತ್ತಿನ ಈ ಒಂದು ಶ್ಲೋಕನ ನಾನು ಮುಗಿಸ್ತಾ ಇದ್ದೀನಿ. ಈಶೋಪನಿಷತ್ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ನಿರ್ದ್ರವ ಅನಂತ ಕೋಟಿ ವೈಷ್ಣವ ಭಕ್ತವೃಂದ ಕಿ ಜೈ, ವಾಂಚ ಕಲ್ಪತರುಭ್ಯಶ್ಚ
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಪಾ ಸಿಂಧು ಭ್ಯವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಕ್ಷಣವು ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ, ಒಂದು ಕ್ಷಣವು ಕೃಷ್ಣನ ಮರೆತು ಇರಬೇಡಿ. ಶುಭರಾತ್ರಿ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶುಭರಾತ್ರಿ ನಿಮ್ಗೂ. ಹರೇ ಕೃಷ್ಣ. ಎಂಡ್ ಮಾಡ್ತಾ ಇದೀನಿ. ಮತ್ತೆ ನಿಮ್ಗೆ ಬೇರೆ ಟೀಚರ್ಸ್ ತಗೋತಾರೆ. ಸೊ ನನಗೆ ಇಲ್ಲಿ ತನಕ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಇಸ್ಕಾನ್ ಮಂಗಳೂರು ನಾಮೇಶ್ವರ ಪ್ರಭುಜಿಗೆ ಮತ್ತೆ ಶ್ರೀಧರ್ ಪ್ರಭುಜಿಗೆ ಎಲ್ಲರಿಗೂ ನಾನು ನಾಗವೇಣಿ ಮಾತಾಜಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಸಹ ನನಗೊಂದು ಈ ಒಂದು ಚಿಕ್ಕ ಸೇವೆಯನ್ನ ಮಾಡುವಂತ ಅವಕಾಶ ಕೊಟ್ಟಿರೋದಕ್ಕೆ ಸೊ ನಾನು ನಿಮ್ಮೆಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ನನ್ನ ಕಡೆಯಿಂದ ಏನಾದ್ರೂ ಒಂದು ತಪ್ಪಾಗಿದ್ರೆ ನನ್ನ ಮೇಲೆ ಕ್ಷಮೆ ಇರಲಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ನಿಮ್ಮ ಆಧ್ಯಾತ್ಮಿಕ ಜರ್ನಿ ಚೆನ್ನಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ.